ತೋಟದ ಮಧ್ಯೆ ಬೆಳೆಸಬಹುದೆಂಬ ವಿಶ್ವಾಸ ಮೂಡಿಸಿರುವ ಕಾಫಿ ಬೆಳೆ ಬಗೆಗೆ ಹೆಚ್ಚಿನ ಕೃಷಿಕರಿಗೆ ಆಸಕ್ತಿ ಮೂಡುತ್ತಿದೆ. ಕಾಳು ಮೆಣಸಿನ ಕೃಷಿಯಂತೂ ಕೆಲವು ತೋಟಗಳಲ್ಲಿ ಪ್ರಧಾನ ಕೃಷಿಯಾಗಿ ಬೆಳೆಯಲ್ಪಡಲಾರಂಭಿಸಿದೆ. ಅಡಿಕೆಯ ಬೆಳೆ ಕೈಗೆ ಸಿಗುವ ಬಗೆಗೆ ಕೊನೆಯ ಹಂತದವರೆಗೂ ಆತಂಕವೇ ಮನೆ ಮಾಡಿರುವುದರಿಂದ ಇರುವ ಜಾಗದಲ್ಲೇ ಅಡಿಕೆಯ ಜೊತೆಗೆ ಅಡಿಕೆಯಷ್ಟೇ ಸಂಪಾದನೆ ದೊರಕಬಹುದಾದ ಕಾಳು ಮೆಣಸನ್ನು ಬೆಳೆದರೆ ಅಡಿಕೆ ಬೆಳೆ ಕೈತಪ್ಪಿದರೂ ಕೃಷಿಕನ ಬದುಕು ಅತಂತ್ರವಾಗುವುದಿಲ್ಲ. ಇಷ್ಟೇ ಅಲ್ಲದೆ ಅದೇ ತೋಟದಲ್ಲಿ ಕಾಫಿಯನ್ನು ಬೆಳೆದರೆ ಅಡಿಕೆಯ ಹೊರತಾಗಿಯೂ ಕೃಷಿಕ ಲಾಭದಾಯಕವಾಗಿ ಬದುಕು ಕಟ್ಟಿಕೊಳ್ಳಬಲ್ಲ ಎಂಬ ಭಾವನೆಯಲ್ಲಿ ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಹಾಗೂ ಕಾಫಿ ಎರಡನ್ನೂ ಬೆಳೆಯುವ ಸಾಧ್ಯತೆ ಅನಾವರಣಗೊಳ್ಳುತ್ತಿದೆ. ಲೆಕ್ಕಾಚಾರದ ಪ್ರಕಾರ ನಮ್ಮಲ್ಲಿ ಬೆಳೆಯುವ ಕಾಫಿ ಈಗ ಜಗತ್ತಿನಾದ್ಯಂತ ಬೆಳೆಯುವ ಕಾಫಿಗಿಂತಲೂ ಬಾಳೆ, ತೆಂಗು, ಜಾಯಿಕಾಯಿಗಳ ಮಧ್ಯೆ ಪಶ್ಚಿಮ ಘಟ್ಟದ ಸಮೃದ್ಧ ಖನಿಜ ಸಹಿತ ಮಣ್ಣಿನಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಯುತ್ತಿದೆ. ಪಾರಂಪರಿಕವಾದ ಚಾಲನೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕ್ಯಾಂಪದ ದೇಶದಿಂದ ಕಳಸೆಯಲ್ಲಿ ತೆಂಗಿನ ಹೂವನ್ನು ಅಳಿಸುವ ಮುಖಾಂತರ ಒಂದು ವಿಶೇಷ ರೀತಿಯಲ್ಲಿ ಈ ಸಮಾವೇಶಕ್ಕೆ ಚಾಲನೆ ದೊರಕ್ತಾ ಇದೆ. ಶುಭ ಸಂಕೇತ ಹರಡಿದೆ. ಇದು ಮುಂದೆ ಈ ಕಾರ್ಯಕ್ರಮಕ್ಕೆ ಚಾಲನೆಯಿಂದ ನಮ್ಮೆಲ್ಲರ ಇದರ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ವೇಣುಗೋಪಾಲ್ ಅವರೇ, ಸಕಲೇಶ್ವರದಿಂದ ಆಗಮಿಸಿದ 7PM ಮುಖ್ಯಸ್ಥರಾದ ಧರ್ಮರಾಜ್ ಅವರೇ, ಶಶಿಕುಮಾರ್ ಪಡಾರು ಮತ್ತು ಅವರ ಮಿತ್ರವೊಂದಿಗೆ ಇಲ್ಲಿ ಇವತ್ತು ಉದ್ಘಾಟನೆ ಭಾಷಣ ಆಗಲಿ ಅಧ್ಯಕ್ಷ ಭಾಷಣ ಆಗಲಿ ಮುಖ್ಯ ಅಲ್ಲ. ಇಲ್ಲಿ ಅತಿ ಮುಖ್ಯವಾದ್ದು ಡಾಕ್ಟರ್ ವೇಣುಗೋಪಾಲ್ನ ವಿಚಾರಧಾರೆಗಳನ್ನು ತಿಳ್ಕೊಳ್ಳುವಂಥ ಕಾರ್ಯಕ್ರಮ. ವೇದಿಕೆ ಮುಂಭಾಗದಲ್ಲಿ ನನ್ನ ಮಿತ್ರರಾದ ಡಾಕ್ಟರ್ ಜಯಪ್ರಕಾಶ್ ಕ್ಯಾಂಪು ನಿರ್ದೇಶಕರಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನ ಬಂದ ಕುಂದಾಪುರದಿಂದ ಕೆಲವು ನಮ್ಮ ಮಿತ್ರರೆಲ್ಲ ಬಂದಿದ್ದಾರೆ. ಅಷ್ಟು ದೂರದಿಂದ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಾಗಂತೂ ನನಗಂತೂ ತುಂಬ ಹೆಮ್ಮೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಆಹ್ವಾನಿತರು. ಕ್ಯಾಂಪು ಸಂಸ್ಥೆಯ ಏನು ಸಂಸ್ಥೆಯನ್ನು ಹುಟ್ಟುಹಾಕಿದ ದಿವಂಗತ ವಾರಣಾಸಿ ಸುಬ್ರಾಯ ಭಟ್ರ ಒಂದು ದೀರ್ಘಕಾಲದ ಚಿಂತನೆಯೊಂದಿಗೆ ಆರಂಭವಾಗಿರುವಂಥ ಸಂಸ್ಥೆ ಇದು. ತದನಂತರದ ದಿನಗಳಲ್ಲಿ ಅಡಿಕೆಯೊಂದಿಗೆ ಕಾಳುಮೆಣಸು, ತೆಂಗು, ರಬ್ಬರ್ ಕೊಕ್ಕೋ ಇವೆಲ್ಲವನ್ನು ಪ್ರಾರಂಭಿಸ್ಕೊಳ್ತಾ ಹೋಗಿದ್ದೇವೆ. ಇವತ್ತೊಂದು ವಿಶೇಷ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹ ಕಾಫಿಯನ್ನು ಬೆಳೆಯಬಹುದು ಅಂತ ಧರ್ಮರಾಜರು ಸಲಹೆ ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಸದಸ್ಯರಾದ ಚೌಟ್ರು ಈ ವೈಯಲ್ಲಿ ಬಂದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ CPCR ಸೈಂಟಿಸ್ಟ್ಗಳ ಹತ್ರ ಚರ್ಚೆ ಮಾಡ್ತಾ ಇದ್ದಾರೆ. ವೈಯಲ್ಲಿಯನ್ನು ಕಂಪ್ಲೀಟ್ ನಿಗ್ರಹ ಮಾಡಲಿಕ್ಕೆ ಆಗಿದ್ದರೆ ರೈತರ ಬದುಕಿಗೆ ಏನು ಮಾಡ್ಬೋದು ಎಂಬ ಚಿಂತನೆಯೊಂದಿಗೆ ಕಾಫಿ ಬೆಳೆಯಬಹುದು ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕೆಂಬ ಮಾತನ್ನು ಆಡ್ತಾ ಇದ್ದಾರೆ. ಇವತ್ತು ಅಡಿಕೆಗೆ ದರ ಒಳ್ಳೆಯದಿದೆ. ನಮ್ಮ ರೈತರ ಮನಸ್ಥಿತಿ ಕೆಲವು ಸಲ ಗೊಂದಲಕ್ಕೆ ನಮಗೂ ಆಗ್ತದೆ. 500 ರೂಪಾಯಿ ಬಂದರೆ 550 ಆಗ್ತದೆ, 550 ಬಂದರೆ 600 ಆಗ್ತದೆ. ಕೊರೋನಾ ನಂತರದ ದಿನಗಳಲ್ಲಿ ಬಹುಶಃ ತಾವೆಲ್ಲ ಗಮನಿಸಬಹುದು ಮಾರುಕಟ್ಟೆಯ ಧಾರಣೆಯನ್ನು. ಕೊರೋನಾ ನಂತರದ ದಿನಗಳಲ್ಲಿ ಅಡಿಕೆ ಧಾರಣೆಯನ್ನು ಕುಸಿದಿದ್ದಾಗೆ
ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಕ್ಯಾಂಪೋ ಸಂಸ್ಥೆ. ನಿಮ್ಮೆಲ್ಲರಿಗೂ ಅರ್ಧಕ್ಕಿಂತ ಹೆಚ್ಚಿನ ದರವನ್ನು ನಾವು ಕೊಡುವಂಥ ಪ್ರಯತ್ನ ಆಗಿದೆ. ಸರಿ ತಪ್ಪುಗಳ ಬಗ್ಗೆ ನಾನು ವಿಮರ್ಶೆಗೆ ಹೋಗುವುದಿಲ್ಲ. ಕ್ಯಾಂಪೋದ ಎಲ್ಲ ವ್ಯವಸ್ಥೆಗಳು ಸರಿ ಇದೆ ಅಂತ ಹೆಗ್ಗಳಿಕೆ ಕೊಟ್ಟುಕೊಳ್ಳುವಂಥ ವ್ಯಕ್ತಿ ನಾನು. ಆಡಳಿತ ಮಂಡಳಿಯ 16 ಜನ ಸದಸ್ಯರ, ಕೇರಳದ 8 ಜನ, ಕರ್ನಾಟಕದ 8 ಜನ, 16 ಜನ ನಿರ್ದೇಶಕರ ಒಂದು ಸಮಾನ ಮನಸ್ಥಿತಿಯೊಳಗೊಂಡು ನಾವು ಈ ಕ್ಯಾಂಪೋ ಸಂಸ್ಥೆಯ ವ್ಯವಸ್ಥೆಯನ್ನು ಇದು 5 ವರ್ಷದಿಂದ ನಡೆಸ್ಕೊಂಡು ಬಂದಿರ್ತೇವೆ. ಅಡಿಕೆ ಧಾರಣೆ ಒಳ್ಳೆಯದಿದೆ. ಇನ್ನೂ ಹೆಚ್ಚು ಬಂದರೆ ಖಂಡಿತ ರೈತರಿಗೆ, ನಾನಂತೂ ರೈತ, ನಮಗೂ ಸಂತೋಷವಿದೆ. ಅದರ ಮಟ್ಟಿಗೆ 2 ಮಾತಿಲ್ಲ. ಇದರೊಟ್ಟಿಗೆ ಕಾಳುಮೆಣಸಿನ ಧಾರಣೆಯಲ್ಲಿ ಸಮೇತ ಅದನ್ನು ಯಾವುದೇ ರೀತಿ ಹಿಂದುಗಡೆ ಬರ್ತಿದ್ದ ಹಾಗೆ ಪ್ರಾಮಾಣಿಕ ಪ್ರಯತ್ನ ಕ್ಯಾಂಪೋ ವ್ಯವಸ್ಥೆಯಿಂದ ಆಗ್ತಾಯಿದೆ. ಇವತ್ತು ಕಾವಿನಲ್ಲಿ ಸುಮಾರು 1.5 ಕೋಟಿಗೂ ಮಿಕ್ಕಿದ ಕಾಳುಮೆಣಸನ್ನು ಸಂಸ್ಕರಿಸುವ ಘಟಕವನ್ನು ನಾವು ಹಾಕಿದ್ದೇವೆ. ಕೇರಳದ ಪಂಕುನಂನಲ್ಲಿ ಸಮೇತ ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಯಾಕಂದರೆ ಕೇರಳದ ಕಾಳುಮೆಣಸಿಗೆ ಇಲ್ಲಿಗೆ ತಂದು ಪುನಃ ವಾಪಸ್ ಕಳಿಸಿ ಮಾರಾಟ ಮಾಡೋದ್ರಿಂದ ಸಂಸ್ಥೆಗೂ ನಷ್ಟ, ದರ ಸರಿಯಾಗಿ ಕೊಡಲಿಕ್ಕೆ ಬರುವುದಿಲ್ಲ ಎಂಬ ದೃಷ್ಟಿಯಿಂದ ಆ ಒಂದು ಚಿಂತನೆಯೊಂದಿಗೆ ಅಲ್ಲಿ ಸಹ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರ್ಬೋದು, ಶ್ರೀಲಂಕಾದಿಂದ, ವಿಯೆಟ್ನಾಮಿಂದ ಇಲ್ಲಿಗಲಾಗಿ ಕಾಳುಮೆಣಸು ಬರ್ತದೆ. ಟೂಟಿಕೋರಿನ್ ಬಂದದ್ದು ಗೊತ್ತಾಗಿದೆ. ಕ್ಯಾಂಪೋ ಪ್ರತಿ ದಿನದ ವ್ಯವಸ್ಥೆಯಲ್ಲಿ ಈ ಬಗ್ಗೆ ಚಿಂತನೆ ಮಾಡಿ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರೊಂದಿಗೆ ನಿರಂತರ ಸಂಪರ್ಕದೊಂದಿಗೆ ಯಾವುದು ಇಲ್ಲೀಗಲಾಗಿ ಬರ್ತದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮ್ಮಿಂದಾದ ಪ್ರಯತ್ನದೊಂದಿಗೆ ಅದರ ತಡೆ ಹಿಡಿಯುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಅಡಿಕೆಗೂ ಹಾಗೆ, ಕಾಳುಮೆಣಸಿಗೂ ಹಾಗೆ. ಇವತ್ತು ಶಶಿ ಭಟ್ರ ನೇತೃತ್ವದಲ್ಲಿ ಈ ಒಂದು ಕಾಳುಮೆಣಸಿನ ಒಂದು ಕೆಲಸಕ್ಕೆ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದಾರೆ. ನನ್ನನ್ನು ಅದಕ್ಕೆ ಸೇರಿಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತದೆ ಕಾರಲ್ಲಿ ಹೋಗುವಾಗ ಅದನ್ನು ನೋಡಲಿಕ್ಕೆ. 70% ಅದರಲ್ಲಿ ಇದ್ದವರು 70% 100 ಆಗಿ ಅದನ್ನು ಕಾಳುಮೆಣಸು ಮತ್ತು ಇತರೆ ವಿಚಾರಗಳಿಗೆ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಬಹುಶಃ ನನ್ನಂಥವರಿಗೆ, ಅನುಭವ ಇಲ್ಲದಿದ್ದವರಿಗೆ ಅನುಭವವನ್ನು ಕೊಟ್ಟಿದ್ದೀರಿ ಶಶಿ ಭಟ್ರೆ, ನಿಮಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಇನ್ನೊಂದು 30% ಜನ ಅದರಲ್ಲಿ ತಮಾಷೆ ಬೇಕು. ಜೀವನದಲ್ಲಿ ತಮಾಷೆ ಇಲ್ಲದೆ ಯಾವ ಕೆಲಸ ಆಗುವುದಿಲ್ಲ. ಅದರಲ್ಲೂ ತಮಾಷೆ ನಡೀತದೆ, ಬೇರೆ ಬೇರೆ ವಿಚಾರಗಳು ನಡೀತದೆ. ಅದು ಸಹ ನಮಗೆ ಟೈಮ್ ಪಾಸಿಗೂ ಬೇಕಾಗ್ತದೆ. ಬರೀ ಕೃಷಿ ಕೆಲಸ ಅಥವಾ ಬೇರೆ ಉದ್ಯೋಗ ಮಾಡ್ತಾ ಇರೋದಲ್ಲ, ಅದರೊಟ್ಟಿಗೆ ಸಂತೋಷದ ವಿಚಾರಗಳನ್ನು ಸೇರಿಸಿದಾಗ, ಬೇರೆ ಬೇರೆ ಕ್ರಮಗಳಲ್ಲಿ ಬಂದಾಗ ಅಲ್ಲಿ ಒಂದು ರೀತಿಯ ಮನಸ್ಸಿಗೆ ಮುದ ನೀಡ್ತಾ ಇದೆ. ಈಗ ಅದರಲ್ಲಿ ಕೆಲವು ವಿಷಯವನ್ನು ನಾನು ನೋಟ್ ಮಾಡಿದಾಗೆ ಕಾಡು ಇಪ್ಪಲಿಗೆ ಕೃಷಿ ಕೊಟ್ಟು ವಿಧಾನ, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು, ಬಲ್ಲಾಳರಂಥ ಅನುಭವಿ ಕಾಳುಮೆಣಸಿನವರು ಕಾಂಕ್ರೀಟ್ ಕಂಬ ಹಾಕಿ ನಟ್ಟಿದ್ದಾರೆ. ಅದನ್ನು ನೋಡುವಾಗ ಖುಷಿ ಆಗ್ತದೆ. ಕೇರಳದ ಕೆಲವು ವ್ಯಕ್ತಿಗಳು PVC ಪೈಪ್ನಲ್ಲಿ ಕಾಳುಮೆಣಸು ಹೋಗುವಂಥ ವಿಚಾರ. ಇದೆಲ್ಲವೂ ಹೊಸ ಹೊಸ ಪ್ರಯೋಗದೊಂದಿಗೆ ರೈತರು ತಾನು ಮಾಡುವ ಕೆಲಸದೊಟ್ಟಿಗೆ ಈ ಪ್ರಯೋಗವನ್ನು ಮಾಡ್ತಾ ಹೋದಾಗ ನಮ್ಮ ಬುದ್ಧಿಮತ್ತೆ ಮತ್ತು ಹೆಚ್ಚಾಗ್ತದೆ. ಬಹುಶಃ ಇದರಿಂದಾಗಿ ಕಾಳುಮೆಣಸಿನ ಉತ್ತಮ ರೀತಿಯ ಕೃಷಿ ಮಾಡಲಿಕ್ಕೆ ದಾರಿ ಆಗ್ತದೆ. ಬಹುಶಃ ವಾಟ್ಸಪ್ ಗ್ರೂಪನ್ನು ಇನ್ನೂ ಮುಂದುವರಿಸಿ ಅನುಭವಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡಾಗ ಸ್ವಾಭಾವಿಕವಾಗಿ ನನ್ನಂಥ ಅನುಭವ ಇಲ್ಲದ ಕೃಷಿಕ, ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಬಲ್ಲಾಳರ ಹತ್ರ ಹೇಳಿದೆ, ಕೃಷಿ ಎಂಬುದು ಇವತ್ತು ಸುಮ್ಮನೆ ತಮಾಷೆಗೆ ಆಗುವುದಿಲ್ಲ. 100% ನಮ್ಮನ್ನು ನಾವು ಅದರಲ್ಲಿ ವಿನಿಯೋಗ ಮಾಡ್ಕೊಳ್ಬೇಕಾಗ್ತದೆ. ನಾವೆಲ್ಲರೂ ಮನೆಯಲ್ಲೇ ಇರುವುದಿಲ್ಲ. ಈ ವರ್ಷ ಅಂತೂ 5 ವರ್ಷ ಕಂಪ್ಲೀಟ್ ಆಗ್ತದೆ. ಮತ್ತು ಮುಂದಾದರೂ ಆಲೋಚನೆ ಮಾಡಬೇಕು ಕೃಷಿ ಮಾಡಲಿಕ್ಕೆ. ಬಹುಶಃ ವೇಣುಗೋಪಾಲರಿಗೆ ನನ್ನ ನೆನಪಿಲ್ಲ. ಭಾಳ ಹಿಂದೆ ಕಾಲೇಜ್ ಬಿಟ್ಟ ದಿನಗಳಲ್ಲಿ ನನ್ನ ತಂದೆಯವರೊಂದಿಗೆ ಅವರ ಸಂಪರ್ಕದಲ್ಲಿದ್ದೆ. ಅವರ ಆ ಅನುಭವ, ಆ ಕಾಲದಲ್ಲಿ 80ನೇ ಇಸ್ವಿಯಲ್ಲಿ ಅವರ ಅನುಭವವನ್ನು ಕೇಳಿದ್ದೇವೆ ನಾವು. ಆದರೆ ಕಾರ್ಯಗತ ಮಾಡಲಿಕ್ಕೆ ನಮ್ಮಂಥವ್ರ ಹತ್ರ ಆಗಲಿಲ್ಲ ಬೇಜಾರ ನನ್ನ ಹತ್ರ ಇದೆ. ಏನೇ ಇರಲಿ, ಹೆಚ್ಚು ಮಾತಾಡೋದಕ್ಕಿಂತ ವೇಣುಗೋಪಾಲರಿಗೆ ಮತ್ತು ಧರ್ಮರಾಜರಿಗೆ ಇವತ್ತಿನ ಈ ವೇದಿಕೆಯನ್ನು ಬಿಟ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕ್ಯಾಂಪೋ ಕಾಳುಮೆಣಸಿನ ಖರೀದಿಯಲ್ಲಿ ಸಮೇತ ರೈತರಿಗೆ ಅನುಕೂಲವಾದ ದರವನ್ನು ಕೊಡ್ತಾ ಇದೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾಕೆಂದರೆ ಸಕಲೇಶ್ಪುರದ ಕೆಲವು ಭಾಗದಲ್ಲಿಯೂ ಕಾಳುಮೆಣಸನ್ನು ನಾವು ತಗೊಳ್ತಾ ಇದ್ದೇವೆ. ಹಾಸನ ಇದರಲ್ಲಿ ಕಳಸದ ಕಾಳುಮೆಣಸಿಗೂ ಬೇರೆ ಅದಕ್ಕಿಂತ 10 ರೂಪಾಯಿ ಹೆಚ್ಚು ಕೊಡ್ತಾ ಇದ್ದೇವೆ. ಸಿರ್ಸಿ ಭಾಗದ ಕಾಳುಮೆಣಸಿಗೆ ವಿಶೇಷವಾಗಿ ಮಲ್ಲಿಗೆ ಸರ ಇರ್ಬೋದು, ಮತ್ತೊಂದು ಇರ್ಬೋದು, ಅಲ್ಲಿ ಒಂದು 20 ರೂಪಾಯಿ ಹೆಚ್ಚಿಗೆ ಹೋಗ್ತಾ ಇದೆ. ಯಾಕಂದರೆ ಅದು ಬ್ಲ್ಯಾಕಿನಲ್ಲಿ, ಅತ್ಯಂತ ಕಪ್ಪು ಕಲರ್ನಲ್ಲಿ ಆ ಕಾಳುಮೆಣಸು ಬರ್ತದೆ. ನಮ್ಮಲ್ಲಿ ಸ್ವಲ್ಪ ಉಡುಪಿ, ಕಾಸರಗೋಡು ಮತ್ತು ಈ ಭಾಗದಲ್ಲಿ ಒಂದು ರೀತಿಯ ಬ್ರೌನಿಷ್ ಕಲರ್ ಬರ್ತಾ ಇದೆ. ಬಹುಶಃ
ಅದಕ್ಕೂ ಸಮೇತ ನಮ್ಮ ವೇಣುಗೋಪಾಲರು ಮಾರ್ಗದರ್ಶನ ಕೊಡ್ಬೋದಂತ ನಾನಂತೂ ಆಲೋಚನೆ ಮಾಡಿಕೊಂಡಿದ್ದೇನೆ. ನಾವು ಕ್ಯಾಂಪದಲ್ಲಿ ಅದರ ಮಾಯ್ಶ್ಚರನ್ನು ನೋಡ್ತೇವೆ, ಲಿಟರ್ ವೆಯ್ಟ್ ನೋಡ್ತೇವೆ, ಅದರ ಆಧಾರದ ಮೇಲೆ ದರವನ್ನು ಕೊಡ್ತೇವೆ. ಒಳ್ಳೆ ಕಾಳುಮೆಣಸಿ ಬಹುಶಃ ಸುರೇಶ್ ಬಲ್ಲಾಳ್ರಿಗೆ ಗೊತ್ತಿದೆ, ಒಳ್ಳೆ ದರ ಕೊಟ್ಟಿದ್ದೇವೆ ಕಳೆದ ವರ್ಷದಲ್ಲಿ. ಅವ್ರು ಬಹುಶಃ ಸಂತೋಷ ಪಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಒಳ್ಳೆ ದರ ಕೊಟ್ಟಿದ್ದೇವೆ. ಹಾಗೆ ರೈತರಿಗೆ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಕ್ಯಾಂಪದ ಕೆಲವೊಂದು ಪ್ರಯೋಗಗಳನ್ನು ಕಳೆದ 5 ವರ್ಷದಿಂದ ನಾವು ಮಾಡ್ತಾ ಹೋಗಿದ್ದೇವೆ. ರೈತರಿಗೆ ಅನುಕೂಲ ಆಗುವಂಥ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಏನಿದೆ, ಆಯುಷ್ ಇರ್ಬೋದು, ಪೌಷ್ಟಿಕ್ ಇರ್ಬೋದು, ಈಗಂತೂ ಹೊಸ ಡೋಲೋಮೈಟನ್ನು ನಾವು ಬಿಡ್ತಾ ಇದ್ದೇವೆ. ದರ ಸಾಮಾನ್ಯ ಎಲ್ಲರಿಗೆ ಎಟಕುವ ದರದಲ್ಲಿ ಸಂಸ್ಥೆಗೆ ಲಾಭಕ್ಕೋಸ್ಕರ ನಾವು ಮಾಡುವುದಿಲ್ಲ, ವ್ಯಾಪಾರ ಆದಾಗ ಲಾಭ ಮಾಡಿಕೊಂಡಿದ್ದೇವೆ. ಇದು ನಮ್ಮ ತತ್ವ. ಇದು ಕಳೆದ 5 ವರ್ಷದ ನಮ್ಮ ಆಡಳಿತಾವಧಿಯಲ್ಲಿ ಅತ್ಯಂತ ಹೆಚ್ಚು ದರ ಕೊಟ್ಟು ಸುಮಾರು 210 ಕೋಟಿ ರೂಪಾಯಿಯ ಲಾಭ ಈ ಸಂಸ್ಥೆಗಾಗಿದೆ. ಧರ್ಮರಾಜರ ಹತ್ರ ನಾನೀಗ ಮಾತಾಡುವಾಗ ಕೇಳಿದೆ, ಕೋಮಾರ್ ಕೇಳಿ ಒಂದು ಸಂಸ್ಥೆ ಉಂಟು, ದಿವಂಗತ ವಾರಣಾಸಿ ಸುಬ್ರಾಯ ಭಟ್ರು ಕಾಫಿ ಬೆಳೆಗಾರರ ಹಿತರಕ್ಷಣೆಗೋಸ್ಕರ ಅದರಲ್ಲೂ ತನ್ನನ್ನು ತೊಡಗಿಸ್ಕೊಂಡು ಅದನ್ನು ಉತ್ತೇಜನ ಒಳ್ಳೆ ರೀತಿಯಲ್ಲಿ ಆ ಸಂಸ್ಥೆ ಬೆಳೆಸಬೇಕಂತ ಪ್ರಾಮಾಣಿಕ ಪ್ರಯತ್ನ ಆ ಕಾಲದಲ್ಲಿ ಮಾಡಿದರು. ಆದರೆ ದುರದೃಷ್ಟವಶಾತ್ ಅಲ್ಲಿಯ ಆಡಳಿತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕುಂದುಕೊರತೆಯಿಂದಾಗಿ ಇವತ್ತು ಅದು ರೈತರಿಗೆ ಸಪೋರ್ಟ್ ಆಗಿ ನಿಲ್ಲಿಲ್ಲಂಬ ಒಂದು ನೋವಿದೆ. ಕಳೆದ ತಿಂಗಳು ಕೋಮಾರ್ಕಿನ ಕೆಲವರೆಲ್ಲ ಬಂದಿದ್ದರು ನಮ್ಮಲ್ಲಿ, ಹೇಗೆ ಇದನ್ನು ಹೊಸ ರೀತಿಯಲ್ಲಿ ತಗೊಂಡು ಹೋಗ್ಬೋದೆಂಬ ಚಿಂತನೆ ಮಾಡಿದ್ದಾರೆ. ಆದರೆ ಬೇಸಿಕ್ ಏನು ಬೇಕು ಒಂದು ಸಂಸ್ಥೆ ನಡೆಸಲಿಕ್ಕೆ ಅದರ ಏನು ಒಂದು ಚಿಂತನೆ ಇರಲಿಲ್ಲಂಥ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಬಹುಶಃ ಧರ್ಮರಾಜರು ಮತ್ತಿತರ ಸ್ನೇಹಿತರೆಲ್ಲ ಸೇರಿ ಅದನ್ನು ಪುನಶ್ಚೇತನಗೊಳಿಸಬೇಕು. ಕ್ಯಾಂಪ್ ನಿಮ್ಮೊಂದಿಗೆ ಕೈ ಜೋಡಿಸ್ತದೆ. ಯಾಕಂದರೆ ಕಾಫಿ ಬೆಳೆಗಾರರು ನಮ್ಮವರೇ. ನಮಗೆ ಕಳಸದಿಂದ ಮಂಜಪ್ಪ ಅವರು ಅಲ್ಲಿನ ಕೋಆಪರೇಟಿವ್ ಸೊಸೈಟಿ ಅವರೊಂದು ಕಾಫಿ ಕ್ಯೂರಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರನ್ನು ಅದು ನಡೆಸಲಿಕ್ಕೆ ಆಗ್ತಾಯಿಲ್ಲ. ಅವರಿಗೆ ಕ್ಯಾಂಪದಿಂದ ರಿಕ್ವೆಸ್ಟ್ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕಾಫಿಯನ್ನು ಸಮೇತ ವ್ಯವಸ್ಥೆಗೆ ಕೈ ಹಾಕುವ ಚಿಂತನೆಯನ್ನು ಮಾಡ್ತಾಯಿದ್ದೇವೆ. ಬಹುಶಃ ನಿಮಗೆಲ್ಲ ಗೊತ್ತಿರಲಿ, ಕಾಳು ಮೆಣಸಿಗೆ ಹೇಗೆ ದರ ಕೊಟ್ಟಿದ್ದೇವೆ ಅದೇ ರೀತಿ ಕೊಕ್ಕೋ ನಿಮಗೆಲ್ಲ ಗೊತ್ತಿರ್ಬೋದು. 110 ರೂಪಾಯಿಗಿಂತ ಮೆಣಸಿಗೆ ಕಡಿಮೆ ಹೋಗಿದ್ದ ರೀತಿಯಲ್ಲಿ ಆಡಳಿತ ಮಂಡಳಿ ಗಟ್ಟಿ ನಿಂತಿದೆ. ಕೆಲವು ಅಧಿಕಾರಿಗಳು ಪರ್ಸೆಂಟೇಜ್ ಆಫ್ ಈಲ್ಡಿನ ಇದರ ಆಧಾರದಲ್ಲಿ ರೇಟ್ ಡೌನ್ ಆಗಬೇಕಂತ ಹೇಳಿದರು. ಇಲ್ಲಿಯ ಸುಳ್ಯ ಭಾಗದ ವೈಎಲ್ಡಿ ಡಿಸೀಸಿನ ಕಾರಣದಿಂದಾಗಿ ಆ ರೈತರಿಗೆ ತೊಂದರೆ ಆಗಬಾರ್ದು, ಅದರೊಟ್ಟಿಗೆ ಎಲ್ಲರಿಗೂ ಒಂದು ಹಿತವಾಗಿ ಅವರ ಜೀವನ ಸುಖವಾಗಿ ಹೋಗಲಿಕ್ಕೆ ಪ್ರಯತ್ನ ಆಗಬೇಕಂತ ಕ್ಯಾಂಪು ಚಿಂತನೆ ಮಾಡೋದ್ರಿಂದ ಇವತ್ತು 110 ರೂಪಾಯಿಗಿಂತ ಕಡಿಮೆ ದರದಲ್ಲಿ ನಾವು ವೆಟ್ ಬೀನ್ಸನ್ನು ಇಡಲೇ ಇಲ್ಲ. ಡ್ರೈ ಬೀನ್ಸನ್ನು ಬೇರೆ ಕಡೆಯಿಂದ ತಂದರೂ ಸಮೇತ ಈ ಭಾಗದ ರೈತರಿಗೆ ಒಳ್ಳೆಯ ದರ ಕೊಡುವ ಒಂದು ಮನಸ್ಥಿತಿ ಕ್ಯಾಂಪದ ಆಡಳಿತ ಮಂಡಳಿಗೆ ಇದೆ ಅಂತ ಹೇಳ್ತಾ, ಇವತ್ತಿನ ಈ ಶಿಬಿರದಲ್ಲಿ ಅತಿಥಿಗಳಾಗಿ ಬಂದಂಥ ಸುರೇಶ್ ಬಲ್ಲಾಳ್ ಇರ್ಬೋದು, ಅಥವಾ ವೇಣುಗೋಪಾಲ್ ಇರ್ಬೋದು, ಅಜಿತ್ ಪ್ರಸಾದ್ ರೈ ಇರ್ಬೋದು, ಇವರೆಲ್ಲರ ಮಾರ್ಗದರ್ಶನ ಮತ್ತು ಅವರ ಅನುಭವವನ್ನು ನಾವು ಪಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ರೀತಿಯ ಕಾಳುಮೆಣಸನ್ನು ಮಾರುಕಟ್ಟೆಗೆ ಕಳಿಸುವ ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಇವತ್ತು ಕ್ಯಾಂಪು ಕಾಲಸೋಲೆ ಅಂತ 30 ಗ್ರಾಮ್ಸ್ ಪ್ಯಾಕೆಟ್ನಲ್ಲಿ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಕಾಳುಮೆಣಸನ್ನು ನಾವು ಮಾರಾಟ ಮಾಡ್ತಿದ್ದೀವಿ ಕನ್ಸ್ಯೂಮರ್ ಪ್ಯಾಕೆಟ್ನಲ್ಲಿ. ಹಾಗೆ ಅತ್ಯಂತ ಹೆಚ್ಚು ಡಿಮಾಂಡ್ ಇದ್ದ ರಾಜಸ್ಥಾನ ಕಡೆಯಲ್ಲಿ ನಮ್ಮ ಕಾಳುಮೆಣಸನ್ನು ನಾವು ಹೆಚ್ಚಿಗೆ ಸೇಲ್ ಮಾಡ್ತಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕಾಳುಮೆಣಸಿನ ಒಳ್ಳೆಯ ಕ್ವಾಲಿಟಿಯನ್ನು ಡೆವಲಪ್ ಮಾಡುವ ಬಗ್ಗೆ ತಮ್ಮಂಥ ಅನುಭವಿಗಳ ಮಾತಿನಿಂದ ರೈತರು ಕ್ವಾಲಿಟಿಯನ್ನು ಮತ್ತು ಇದನ್ನು ಹೆಚ್ಚು ಮುಂಜಾಗ್ರತೆ ವಹಿಸಿ ಯಾವುದೇ ಕಲಬೆರಕೆ ಇಲ್ಲದೆ ಒಳ್ಳೆಯ ವಸ್ತು ಕೃಷಿ ವಸ್ತುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತೀರಿ ಅಂತ ಭಾವಿಸಿ ಇವತ್ತು ನನ್ನನ್ನು ಇಲ್ಲಿ ಕರೆದಿದ್ದೀರಿ. ಶಶಿ ಭಟ್ರಿಗೆ ವಿಶೇಷವಾಗಿ ನನ್ನ ಗೌರವ ನಡೆಸ್ತೇನೆ. ಯಾಕೆಂದರೆ ನಾನು ಬಂದು ಕೇಳಿದಾಗ ಹೇಳಿದೆ, ಬೆಳಗ್ಗೆ 9:30 ಗಂಟೆಗೆ ಯಾರು ಬರ್ತಾರೆ ಮಾರ, ಒಂದು 50 ಜನ ಆಗಲಿಕ್ಕಿಲ್ಲ ಅಂತ ಹೇಳಿದೆ. ಇಲ್ಲ ನೀವು ಬನ್ನಿ, ಒಂದು ವೇಳೆ ನಿಮ್ಮದು ಲೇಟಾಗಿ 11 ಗಂಟೆ ಬನ್ನಿ ಹೇಳಿದರು. ಆದರೆ ಇಲ್ಲಿ ಬಂದು ನೋಡುವಾಗ ನನಗೆ ಆಶ್ಚರ್ಯ. ಬಹುಶಃ ಅಮರ್ ಚಾಕ್ರ ಇದ್ದಾರೆ, ನಮ್ಮೂರಲ್ಲಿ ಕಾರ್ಯಕ್ರಮ ಮಾಡಿದರೆ ಬೆಳಗ್ಗೆ 9:30 10 ಜನ ಸೇರಿಸೋದು ಕಷ್ಟ ನಮ್ಮ ಹತ್ರ. ಕಡೆ ಎಲ್ಲರಿಗೂ ಫೋನ್ ಮಾಡಿ ಇಲ್ಲಿ ಬನ್ನಿ ಅಂತ ಹೇಳಬೇಕು. ಬಹುಶಃ ಅಮರ್ ಚಾಕ್ರ ಇದೆಲ್ಲ ನೀವು ನೋಡಬೇಕಾದ ವಿಷಯ. ಇಲ್ಲಿನ ಆಸಕ್ತಿ, ಇಲ್ಲಿನ ಕೃಷಿಕರದ್ದು, ಇಲ್ಲಿಯ ಚಿಂತನೆ, ಇನ್ನು ನಮ್ಮೂರಲ್ಲಿ ಬೆಳೆಸಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಿ. ಶಿಶಿಕನದ್ದು ಯಂಗೆಸ್ಟ್ ಡಬಲ್ ಗ್ರ್ಯಾಜುಯೇಟ್ ಹುಡುಗ ಇದ್ದಾರೆ ಇಲ್ಲಿ, BSc AG ಮಾಡಿಕೊಂಡು. ಇಂಥವರೆಲ್ಲ ಅದನ್ನು ವ್ಯವಸ್ಥೆ ಮಾಡಿದರೆ ಬಹುಶಃ ಎಲ್ಲ ರೈತರು ಒಂದು ರೀತಿಯಲ್ಲಿ ನಾಲೆಜ್ ಇಂಪ್ರೂವ್ ಆಗಲಿಕ್ಕೆ ವ್ಯವಸ್ಥೆ ಆಗ್ತದೆಂಬ ಮಾತನ್ನು ಹೇಳ್ತಾ, ನನಗೆ ಇವತ್ತು ಅವಕಾಶ ಕೊಟ್ಟ
ನಿಮ್ಮೆಲ್ಲರಿಗೂ ನನ್ನ ಗೌರವ ಸಂಸ್ಥೆ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ನಿರ್ದೇಶಕರು ಹಾಗೂ ಕಂಬದ ಕೋಣೆ ರೈತರ ಸೊಸೈಟಿ ಉಪ್ಪುಂದ ಇದರ ಅಧ್ಯಕ್ಷರಾದ ನಡೆದಾಡುವ ಬ್ರಹ್ಮ ಎಂಬ ಹೆಸರನ್ನು ಪಡೆದಂತಹ ಡಾಕ್ಟರ್ ವೇಣುಗೋಪಾಲ್ ಸರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾಫಿ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿರುವಂತಹ ಮತ್ತು ಇಲ್ಲಿ ನೀಡಲಿರುವಂತಹ ಶ್ರೀಯುತ ಧರ್ಮರಾಜ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಯುತ ಸುರೇಶ್ ಬಲ್ನಾಡ್ ಅವರು ಅದೇ ರೀತಿ ಅತಿ ಹೆಚ್ಚು ನೀರಿದ್ದು ಮಣಾರವಾದಂತಹ ಜ್ಞಾನವನ್ನು ಹೊಂದಿ ಎಲ್ಲರಿಗೂ ತಿಳಿ ಹೇಳುವಂತಹ ಶ್ರೀಯುತ ಅಜಿತ್ ಪ್ರಸಾದ್ ರೈ ಅವರಿಗೂ, ತರುಣ ಯುವಕನ ರೀತಿ ಯಂತ್ರದ ರೂಪದಲ್ಲೇ ತೋಟದಲ್ಲಿ ಕೃಷಿಯನ್ನ ಮಾಡುವ ಅತ್ಯಂತ ವೇಗವಾಗಿ ಔಷಧಿ ಸಿಂಪಡಿಸುವಂತಹ ಶ್ರೀಯುತ ಕೋಮಲೆ ಗಣಪಣ್ಣ ಇವರಿಗೂ, ಹಿರಿಯ ತಲೆಮಾರಿನ ಕೃಷಿಯನ್ನ ಆಧುನಿಕ ತಂತ್ರಜ್ಞಾನದೊಂದಿಗೆ ಅತ್ಯಂತ ಉತ್ತಮವಾಗಿ ನಡೆಸುತ್ತಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಕಡೇತೋಡಿ ಇವರಿಗೂ, ಇಲ್ಲಿ ಬಂದಿರುವ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ವಂದನೆಗಳು. ಇನ್ನು ಬಹಳ ಪ್ರಮುಖವಾದಂತಹ ಇನ್ನೊಂದು ವಿಚಾರ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಸ್ಮರಿಸದಿದ್ದರೆ ಸಾಧ್ಯವೇ ಇಲ್ಲ. ಅಡಿಕೆ ಬೆಳೆಗಾರರು ಇವತ್ತು ಪ್ರಾತಸ್ಮರಣೀಯರಾಗಿ ನೆನಪಿಸಿಕೊಳ್ಳುವಂತಹ ಒಂದು ಹೆಸರನ್ನು ಶ್ರೀ ಸಿದ್ಧಿ ಎನ್ನುವಂತಹ ಒಂದು ಆಗ್ರೋ ಕೆಮಿಕಲ್ಸ್ ಅನ್ನ ಆರಂಭಗೊಳಿಸಿ ಎಲ್ಲರಿಗೂ ಸಹ ಅತ್ಯಂತ ಸಮರ್ಪಕವಾದ ಸಮಯದಲ್ಲಿ ಯಾವ ರೀತಿಯ ಕೃಷಿ ಮಾಡಬೇಕು ಎನ್ನುವಂತಹ ವಿಚಾರವನ್ನು ಮನದಟ್ಟು ಮಾಡಿಕೊಂಡು ನಮ್ಮೆಲ್ಲರನ್ನ ತುಂಬು ಹೃದಯದಿಂದ ಆಶೀರ್ವದಿಸುವಂತಹ ಶ್ರೀಯುತ PN ಭಟ್ ಅವರಿಗೆ ಪಡಾಲು ಶಶಿಭಟ್ ಹಾಗೂ ಈ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ಬಂದು ಸೇರಿರುವ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ಒಬ್ಬ ಮನೆ ಯಜಮಾನನೇ ದಿವಸಕ್ಕೆ 1 ಬ್ಯಾರಲ್ ಬಿಟ್ಟಿತ್ತು ಅಂದ್ರೆ ಸಾಕು, ಒಂದು 10 ದಿವಸದಲ್ಲಿ ಅವನ ತೋಟವನ್ನು ಮುಗಿಸ್ಬೋದು ಮನೆಯವನಿಗೆ. ಆದರೂ ಅದರಲ್ಲಿ ಕೂಡ ಸಮಸ್ಯೆಗಳಿದೆ, ತಲೆ ಎತ್ತಿ ನೋಡುವುದು ಅದಲ್ಲ. ಆದರೂ 1-2 ದಿವಸದಲ್ಲಿ ಅದು ಸಮಸ್ಯೆ ಸರಿ ಹೋಗುತ್ತೆ. ನಾವು ಮತ್ತು ನನ್ನ ಇಂಜಿನಿಯರ್ ಶರ್ವಿನ್ ಮೆಪ್ಪನ್ ಅಂತ ಹೇಳ್ಕೊಂಡು ಇಬ್ಬರು ಜೊತೆಯಾಗಿ ಒಂದು ಯಂತ್ರವನ್ನು ಆವಿಷ್ಕರಿಸಿದ್ವಿ. ಅದು 2 ಸ್ಟ್ರೋಕ್ ಎಂಜಿನ್. ಅದರಲ್ಲಿ ಡಬಲ್ ಬ್ರೇಕ್ ಇದೆ, ಡಿಸ್ಕ್ ಬ್ರೇಕ್ ಇದೆ, ಆಮೇಲೆ ಡ್ರಮ್ ಬ್ರೇಕ್ ಇದೆ. ಆದರೆ ಅದು ಕಾಳುಮೆಣಸು ಇದ್ದ ಗಿಡಗಳಿಗೆ ಸಾಧ್ಯವೇ ಇಲ್ಲ. ಕಾಳುಮೆಣಸಿದ್ದರೆ ಕಾಳುಮೆಣಸು ಹುಡಿ ಆಗುತ್ತೆ. ಆದರೂ ಆ ಯಂತ್ರದಲ್ಲಿ ಒಂದು 40 ಫೀಟು 50 ಫೀಟ್ ಹೋದರೆ ನಮಗೆ ಸೇಫ್ಟಿ ಕೂಡ ಇದೆ. ಯಾಕಂದರೆ ಮರ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಹೆಚ್ಚಾಗಿ ಒಂದು 40 ಫೀಟ್ ತನಕ ಸರಿ ಇರುತ್ತೆ. ನಂತರ ಈ ತೆಂಕ ಬಿಸಿಲಿಗೆ ಅದು ಒಡೆದಿರುತ್ತೆ, ಆಗ ಕಟ್ಟಾಗಿ ಬೀಳುವಂಥ ಸಂಭವಗಳು ಜಾಸ್ತಿ. ಆದ್ದರಿಂದ ಈವಾಗ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ನಮಗೆ ನಮ್ಮ ಸೇಫ್ಟಿ, ಈಗ ನಾವು ಕೃಷಿ ಮಾಡಬೇಕಾದ್ರೆ ಎಲ್ಲವನ್ನು ನೋಡಬೇಕಾಗತ್ತೆ. ಒಂದು ಯಂತ್ರ ಕೈಗೊಟ್ಟಿದ್ದು, ಔಷಧಿ ಸ್ಪ್ರೇ ಮಾಡೋ ಇರ್ತಾನೆ, ಯಂತ್ರ ಕೈಗೊಟ್ಟಿದ್ದು, ಯಂತ್ರ ಎಲ್ಲೋ ಕಟ್ಟಿದ್ದು ಪೈಪ್ ಕಟ್ಟಾಯಿತು. ಹಾಗೆ ನಾವು ಆದಷ್ಟು ಈ ರಿಪೇರಿ ಬರೋದಂತ ಅಂದರೆ ಕಾರ್ಬನ್ ಫೈಬರ್ ತೋಟಿ ಅಂತ ಹೇಳ್ಬೋದು, ಅದರಲ್ಲಿ ಅಂದರೆ ಅಷ್ಟೊಂದು ಬರಲ್ಲ. ಅಂತೂ ಅದರಲ್ಲಿ ನಾವು ಔಷಧಿ ಬಿಡೋದು ಒಳ್ಳೆಯದು. ಈಗ ನನ್ನ ಮನೆಯಲ್ಲಿ ನನಗೆ 18 ಎಕರೆ ಜಮೀನು. ನಾನು 2 ಏಜೆಂಟು, ನನಗೆ ಒಂದು ಗಂಡಸು ಒಂದು ಹೆಂಗಸು ಕೆಲಸಕ್ಕೆ. 18 ಎಕರೆಯನ್ನು ನಾನು ಮೇಂಟೆನೆನ್ಸ್ ಮಾಡ್ತಾಯಿದ್ದೇನೆ. ಕ್ಲೀನ್, ವರ್ಷಕ್ಕೊಂದು 5 ಸಾರಿ ಕಳೆ ತೆಗೆಯುವಂಥದ್ದು. ನಾನು ವೀಡ್ ಸ್ಪ್ರೇ ಮಾಡೋದಿಲ್ಲ, ಕಳೆ ತೆಗೆಯೋದು. ಹಾಗಾಗಿ ಒಂದು ಹೆಂಗಸು ಕಡಿಮೆ ಅಂದರೆ ಅದು 3 ಎಕರೆ 3 ಎಕರೆ ಅಂತೂ ಅಡಿಕೆ ಹಾಕ್ಲಿಕ್ಕಾಗತ್ತೆ. ಒಟ್ಟು ತೋಟ ಕ್ಲೀನ್ ಇತ್ತು ಅಂದಾದರೆ ನಮಗೆ ಮಾಡಲಿಕ್ಕಾಗತ್ತೆ. ಹಾಗೆ ಪ್ರತಿಯೊಂದನ್ನು ನಾವು ನನ್ನ ಮನೆಯಲ್ಲಿ ನಾನು ಕೃಷಿ ಯಂತ್ರವನ್ನೇ ಉಪಯೋಗಿಸೋದು. ಅಡಿಕೆ ತರುವುದು, ತೆಂಗಿನಕಾಯಿ ತರುವುದು, ಮರ ಏರುವಂಥದ್ದು, ಮರ ಕೊಯ್ಯುವಂಥದ್ದು, ಹುಲ್ಲು ಕಟ್ ಮಾಡುವಂಥದ್ದು, ಸ್ಪ್ರೇಯರ್ ಮಿಷಿನ್, ಎಲ್ಲವೂ ಯಂತ್ರ. ಹಾಗೆ ಯಂತ್ರ ಇದ್ದರೆ ಒಂದು ಕೆಲಸವನ್ನು ನಾವು ಸಮಯಕ್ಕೆ ಸರಿಯಾಗಿ ಮಾಡ್ಬೋದು ಅಂತ ಹೇಳುವಂಥ ಭಾವನೆ. ಅದಕ್ಕೆ ಉದಾಹರಣೆ ನಾನೇ. ತುಂಬ ಉಳಿತಾಯ ಆಗುತ್ತೆ, ತುಂಬ ಅಂದರೆ ತುಂಬ ಉಳಿತಾಯ ಆಗುತ್ತೆ. ಅದರ ಒಟ್ಟಿಗೆ ನಾವು ಕೂಡ ಈಗ ಕೃಷಿಕರು ತುಂಬ ಯಂಗ್ಸ್ಟರ್ಗಳು ತುಂಬ ಫಾಸ್ಟ್ ಆಗಿದ್ದಾರೆ, ತುಂಬ ತೋಟದ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಸಂಗತಿ. ಅಷ್ಟೇ, ಇನ್ನೇನು ಹೇಳೋದು, ಹಿರಿಯರಿದ್ದಾರೆ.
ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಹೆಚ್ಚಿನ ಕೃಷಿಕರು ಕೂಡ ಭಾವಿಸಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ತೋರಿಸ್ತಾ ಇದ್ದಾರೆ, ಒಳ್ಳೆಯದೇ. ನಾನು 2009ರಲ್ಲಿ ಕಾಳುಮೆಣಸು ಸ್ವಲ್ಪ ಪ್ರಾಯೋಗಿಕವಾಗಿ ನೆಟ್ಟು 600 ಬಳ್ಳಿ ನೆಟ್ಟು ಅದು ಹಿಪ್ಪಲಿಗೆ ಕಸಿಗಟ್ಟಿ ಅಂತ ಅದನ್ನು ನೆಟ್ಟು ಒಂದು 5 ವರ್ಷ ಅದನ್ನು ಅಭ್ಯಾಸ ಮಾಡಿ ಮತ್ತೆ 2014ರಿಂದ ವಾಣಿಜ್ಯಿಕವಾಗಿ ನೆಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು. ಮೊದಲನೇದಾಗಿ ನಾವು ನಮ್ಮ ತೋಟಕ್ಕೆ ಯಾವುದು ಬೇಕು ಅಂತೇಳಿ ನಿರ್ಧಾರ ಮಾಡಿಕೊಳ್ಬೇಕು. ಈಗ ಹೆಚ್ಚಿನ ತೋಟಗಳಲ್ಲಿ ಸ್ಪ್ರಿಂಕ್ಲರ್ ನೀರಾವರಿ ಇರುವ ಕಾರಣ ನಮಗೆ ತಿಳಿಯದೆಯೋ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಾ ಇದ್ದೇವೆ. ವಾಟರ್ ಮ್ಯಾನೇಜ್ಮೆಂಟ್ ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಸಾಕಷ್ಟು ವಿದ್ಯುತ್ತಿನ ಲಭ್ಯತೆ ಉಂಟು, ನೀರಿನ ಲಭ್ಯತೆ ಉಂಟು, ಹಾಗಾಗಿ ಸ್ಪ್ರಿಂಕ್ಲರ್ ಸಾಕಷ್ಟು ತಿರುಗ್ತಾ ಇರ್ತದೆ. ಗಿಡಕ್ಕೆಷ್ಟು ಬೇಕೋ ಅಷ್ಟು ಕೊಡೋದಲ್ಲ, ನಮಗೆಷ್ಟು ಬೇಕೋ ಅಷ್ಟು ನಾವು ಕೊಡ್ತಾ ಇದ್ದೇವೆ. ಆ ರೀತಿ ನೀರು ಕೊಟ್ಟಾಗ ಅಷ್ಟು ನೀರು ಬೇಸಿಗೆಯಲ್ಲಿ ಸಿಕ್ಕಿ ಆಗುವಾಗ ಮಳೆಗಾಲದಲ್ಲಿ ಕಾಳುಮೆಣಸು ಬದುಕಿ ಉಳಿಸಲಿಕ್ಕೆ ಕಷ್ಟ. ಕಾಳುಮೆಣಸು ಗಿಡಗಳನ್ನು ನೆಡುವಂಥದ್ದು ತುಂಬ ಜನ ನೆಡ್ತಾರೆ, ಲಾರ್ಜ್ ಸ್ಕೇಲಲ್ಲಿ ನೆಡ್ತಾರೆ. ಬೇಕಷ್ಟು ಅವೈಲಬಿಲಿಟಿ ಕೂಡ ಈಗ ಉಂಟು, ನರ್ಸರಿಗಳು ಸಾಕಷ್ಟು ಉಂಟು, ಗಿಡಗಳು ಸಿಗ್ತವೆ. ನೆಡುವುದು ಸುಲಭ, ಬದುಕಿಸುವುದು ಸ್ವಲ್ಪ ಕಷ್ಟ. ಬದುಕಿಸಿದ ಗಿಡಗಳನ್ನು ದೊಡ್ಡದು ಮಾಡೋದು ಇನ್ನೂ ಸ್ವಲ್ಪ ಕಷ್ಟ. ದೊಡ್ಡ ಆಗಿ ಫಸಲು ಬರಲಿಕ್ಕೆ ಶುರುವಾದ ಗಿಡಗಳನ್ನು ಕೊನೆ ತನಕ ಉಳಿಸಿಕೊಳ್ಳೋದು ಮತ್ತೂ ಕಷ್ಟ. ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ಬಂದರೆ ಪ್ರತಿ ವರ್ಷ ಹೇಳ್ತಾರೆ, ಈಗ ಗಣಪತಿ ಭಟ್ರು ಹೇಳಿದಾಗೆ ಮಳೆಗಾಲದೊಂದು ಅಗ್ನಿ ಪರೀಕ್ಷೆ ಪ್ರತಿ ವರ್ಷವೂ ಇದ್ದದ್ದೇ. ಆ 3 ತಿಂಗಳು ನಾವು ಪಾಸಾಗಿ ಬಿಟ್ಟರೆ 1 ವರ್ಷದ ಮುಂದೆ ಹೋಯಿತು, ಮತ್ತು ಮುಂದಿನ ಮಳೆಗಾಲ ಪುನಃ ಅದೇ ಪರಿಸ್ಥಿತಿ. ನಮ್ಮ ತೋಟಕ್ಕೆ ಯಾವುದು ಬೇಕು, ಎಷ್ಟು ನೀರು ನಿಲ್ತದೆ, ಮಳೆಗಾಲದಲ್ಲಿ ಯಾವ ರೀತಿ ಉಂಟು, ಅಥವಾ ನಮ್ಮಲ್ಲಿರುವ ನೀರಿನ ಲಭ್ಯತೆ, ಇದನ್ನು ನೋಡಿಕೊಂಡು ನಾವು ಕಸಿ ಕಾಳುಮೆಣಸು ಬೇಕಾ ಅಥವಾ ಕಸಿ ಕಟ್ಟದಂಥ ಮಾಮೂಲಿ ಬಳ್ಳಿಗಳನ್ನು ನೆಟ್ಟರೆ ಸಾಕು ಅಂತೇಳಿ ಮೊದಲನೇದಾಗಿ ನಾವು ನಿರ್ಧಾರ ಮಾಡಿಕೊಳ್ಬೇಕು. ಅಷ್ಟು ನಿರ್ಧಾರ ಮಾಡಿಕೊಂಡ್ರೆ ನಾವು ಅರ್ಧ ಪಾಸಾದಾಗೆ. ಆ ನಿರ್ಧಾರ ಇಲ್ಲದೆ ನರ್ಸರಿಲಿ ಸಿಗ್ತದೆ ಅಂತ ಹೇಳಿಕೊಂಡು ನಾವು ಕಸಿ ಗಿಡಗಳನ್ನು ತರೋದು, ಅಥವಾ ಬೇರೆ ಹೊರಗಿನ ನರ್ಸರಿಗಳಲ್ಲಿ ಕಸಿ ಕಟ್ಟದಂಥ ಗಿಡಗಳನ್ನು ತರೋದು, ನೆಡೋದು, ಅದು ನಮ್ಮಲ್ಲಿ ಸೂಟ್ ಆಗದೇ ಇರೋದು. 1-2-3 ಸಲ ಹೀಗೆ ನೆಟ್ಟಾಗುವಾಗ ಒಂದು ಗಿಡಕ್ಕೆ 40-50 ರೂಪಾಯಿ ಖರ್ಚು ಮಾಡಿ ತಂದು ನೆಟ್ಟಾಗುವಾಗ ಯಾರಿಗೆ ಬೇಕಿದ್ದು ಸಾವಾಸ, ಬೇಡಲೇ ಬೇಡ ಇದು ಅಂತ ಅನ್ನಿಸ್ತದೆ ಆಗ. ಯಾಕಂದರೆ ಸುಲಭ ಇಲ್ಲ, ಕಷ್ಟ ಉಂಟು, ನಮಗೆ ಅವಶ್ಯಕತೆ ಉಂಟು ಹೌದು, ಆದರೆ ಬೆಳೆಸಲಿಕ್ಕೆ ಆಗೋದಿಲ್ಲ. ಆ ಟೆಕ್ನಿಕ್ ಎಲ್ಲರಿಗೆ ಸಿದ್ಧಿಸುವುದಿಲ್ಲ. ಈಗ ನಮ್ಮ ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ಸಕಲೇಶ್ಪುರ, ಹಾಸನ ಇತ್ಯಾದಿ ಆ ಭಾಗಗಳಲ್ಲಿ, ಮಡಿಕೇರಿ ಭಾಗಗಳಲ್ಲಿ ಇರುವ ಒಂದು ಪರಿಸ್ಥಿತಿ ಬೇರೆ, ಇಲ್ಲಿರುವ ಪರಿಸ್ಥಿತಿ ಬೇರೆ. ಕರಾವಳಿ, ದಕ್ಷಿಣ ಕನ್ನಡ, ಕಾಸರಗೋಡು ಈ ಭಾಗಗಳಲ್ಲಿ ಬೀಳುವಂಥ ಮಳೆ ಅಂತೂ ಈ ವರ್ಷ, ಕಳೆದ ವರ್ಷ, ಈ ವರ್ಷ ಅಂತೂ ನಿರಂತರವಾಗಿ ಒಂದು 70-75 ದಿನ 24 ಗಂಟೆಯೂ ಮಳೆ ಸುರಿದಿದೆ. ಇಂಥ ಪರಿಸ್ಥಿತಿಯಲ್ಲಿ ಮತ್ತು ಬಿಡಲಿಕ್ಕೂ ಆಗೋದಿಲ್ಲ. ಕಾಳುಮೆಣಸಿನ ಬಳ್ಳಿಗೆ ರೋಗ ಒಂದು ವೇಳೆ ಶುರುವಾದರೆ ಉಳಿಸಿಕೊಳ್ಳಿಕ್ಕೂ ಆಗೋದಿಲ್ಲ. ಆಗ ಬಹುಶಃ ಧರ್ಮರಾಜರವರು ಹೇಳಿದರು, ಕಾಳುಮೆಣಸಿಗೆ ರೋಗ ಶುರುವಾದರೆ ಇವತ್ತು ಒಂದು ಮರದಲ್ಲಿದ್ದರೆ ನಾಳೆ ಅರ್ಧ ಎಕರೆಗೆ, ನಾಡಿದ್ದು 2 ಎಕರೆಗೆ ಬರ್ತದೆ ಅಂತ. ಅದು ಆ ರೀತಿ ಕಾಡ್ಗಿಚ್ಚಿನಾಗೆ ಪಸರಿಸ್ತಾ ಹೋದಾಗ ನಮಗೆ ಯಾವ ರೀತಿಯೂ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಕಳೆದ ವರ್ಷ ಮಳೆ ವಿಪರೀತ ಜಾಸ್ತಿಯಾಗಿ ನಮ್ಮಲ್ಲಿ ಒಂದು ಹತ್ರ 3,000 ಬಳ್ಳಿಗೆ ಹೋಗಿತ್ತು. ಈ ವರ್ಷ ಸ್ವಲ್ಪ ಪ್ರಿಕಾಷನ್ ತಗೊಂಡ ಕಾರಣ ಒಂದು 100-200 ಬಳ್ಳಿ ಹೋಗಿದೆ ಅಷ್ಟೇ. ಮತ್ತು ಪುನಃ ನೆಡ್ತಾ ಇರಬೇಕು. ನೆಡುವಂಥ ಪ್ರಕ್ರಿಯೆಯು ನಿರಂತರ, ಪ್ರತಿ ವರ್ಷವೂ ನೆಡುವುದು ಮಾಡಲೇಬೇಕು. ರೋಗ ಬಂದ ಕಾಳುಮೆಣಸಿನ ಗಿಡಗಳನ್ನು ಪುನಃ ಔಷಧೋಪಚಾರ ಮಾಡಿ ಉಳಿಸಿಕೊಂಡು ಬೆಳೆಸಿಕೊಂಡು ಪುನಃ ಅದರಿಂದ ಫಸಲು ತೆಗೆಯುವುದಕ್ಕಿಂತ ಒಂದು 50%ಗಿಂತ ಹೆಚ್ಚು ಆ ಬಳ್ಳಿ ಡ್ಯಾಮೇಜ್ ಆಯಿತು ಅಂದರೆ ಅದನ್ನು ತೆಗೆದು ಆ ಮಣ್ಣನ್ನು ಸ್ವಲ್ಪ ಅದಕ್ಕೆ ಸಜ್ಜುಗೊಳಿಸಿ ಪುನಃ ಹೊಸ ಗಿಡಗಳನ್ನು ನೆಡುವುದೇ ಒಳ್ಳೆಯದು. ಕಾಳುಮೆಣಸಿನ ಆಕರ್ಷಣೆ ಇದು 2 ರೀತಿಯಲ್ಲಿ, ಒಂದು ರೇಟು, ಇನ್ನೊಂದು ಅಡಿಕೆಗೆ ಪರ್ಯಾಯ. ಅಡಿಕೆಗೆ ಪರ್ಯಾಯ ಅಂತೇಳಿ ನಾವು ಕಾಳುಮೆಣಸು ನೆಟ್ಟರೂ ಕೂಡ ಅಡಿಕೆ ಮರ ಒಳ್ಳೆಯ ಆಸರೆಯ ಮರ ಇದು ಕಾಳುಮೆಣಸಿಗೆ. ಆದರೆ ಅಡಿಕೆ ಮರಕ್ಕೆ ರೋಗ ಬಂತು ಅಂತೇಳಿ ಆದರೆ ಅದಕ್ಕೂ ಒಂದು ಪರ್ಯಾಯ ಬೇಕು. ಆಗ ಪ್ರಚಲಿತಕ್ಕೆ ಬಂದದ್ದು ಸಿಮೆಂಟ್ ಪೋಲ್ ಬಂತು, PVC ಪೈಪ್ ಬಂತು, ಅಥವಾ ಇನ್ನೇನೇನೋ ಬೇರೆ ಬೇರೆ ಮೆಥಡ್ಗಳು ಬಂದಿವೆ. ಸಿಲ್ವರ್ ವರ್ಕ್ ಮಾಡುವವರು ಅದನ್ನು ಮಾಡಿದ್ದಾರೆ, ರಬ್ಬರಿಗೆ ಹಾಕುವವರು ಹಾಕಿದ್ದಾರೆ. ರಬ್ಬರ್ ಟ್ಯಾಪಿಂಗ್ ಕಷ್ಟ, ಅದರಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತ ರಬ್ಬರಿಗೆ ನೆಟ್ಟು ಸಕ್ಸಸ್ ಆದವರು ಇದ್ದಾರೆ. ಯಾವುದೇ ರೀತಿಯಾದರೂ ಕೂಡ ಕಾಳುಮೆಣಸು ತುಂಬ ಆರೈಕೆ ಬೇಡ್ತದೆ. ಶಿಶುವಿನ ರೀತಿಯಲ್ಲಿ ಅದನ್ನು ಪೂರ್ಣಾವಧಿಯಲ್ಲಿ ಪಾಲನೆ ಮಾಡಬೇಕು. ಈಗ ಸಣ್ಣ ಮಕ್ಕಳನ್ನು ನಾವು ಹೇಗೆ 24 ಗಂಟೆ ಒಳ್ಳೆ ಕೇರ್ ತಗೊಂಡು ನೋಡ್ತಾ ಇರ್ತೇವೆ, ಮಗು ಹತ್ತಾಗ, ಬಿದ್ದಾಗ, ಅಥವಾ ಇನ್ನೇನೋ ಅದಕ್ಕೆ ಅವಶ್ಯಕತೆ ಬಂದಾಗ ಅದನ್ನು ಆಗಾಗ ನೋಡ್ತಾ ಇರ್ತೇವೆ, ಅಥವಾ ಅದನ್ನು ಬಿಟ್ಟು ಒಂದನ್ನೇ ಬಿಟ್ಟು ನಾವು ಮಗುವನ್ನು ಹೋಗುವುದಿಲ್ಲ, ಎಲ್ಲಿಗೂ ಯಾರಾದ್ರೊಬ್ಬರು ಇರ್ತಾರೆ ಕೇರ್ಟೇಕರ್ ಆಗಿ. ಅದೇ ರೀತಿ ಕಾಳುಮೆಣಸಿಗೂ ಕೂಡ ನಾವು ಬೆನ್ನಲ್ಲೇ ಇರಬೇಕು. ದಿನ 2 ದಿನಕ್ಕೊಮ್ಮೆ ಆದರೂ ತೋಟ ತಿರುಗಬೇಕು, ನೋಡಬೇಕು.
ಅದಕ್ಕಿಂತ ಹೆಚ್ಚು ದಿವಸ ನಾವು ಅದಕ್ಕೆ ಗಮನ ಕೊಡಲಿಲ್ಲ ಅಥವಾ ಕೆಲಸದವರ ಮೇಲೆ ಜವಾಬ್ದಾರಿ ಕೊಟ್ಟು ಹೋದೆವು ಅಂತ ಹೇಳಿದರೆ ಸ್ವಲ್ಪ ಕಷ್ಟದ ಕೆಲಸ. ಇನ್ನು ಮೇಂಟೆನೆನ್ಸ್ ಇತ್ಯಾದಿ ಅದರ ಬಗ್ಗೆ ಅಥವಾ ಕೃಷಿ ಕ್ರಮಗಳು ಒಬ್ಬರಿಂದ ಒಬ್ಬನಿಗೆ ವ್ಯತ್ಯಾಸ ಇರ್ತದೆ. ಈಗ ನಾನು ಮಾಡುವ ಕ್ರಮವು ಇನ್ನೊಬ್ಬ ಮಾಡುವ ಕ್ರಮವು ವ್ಯತ್ಯಾಸ ಇರ್ತದೆ. ನನಗೆ ಸರಿ ಅನಿಸಿದ್ದನ್ನು ನಾನು ಮಾಡಿದ್ದು ನನ್ನ ಮಟ್ಟಿಗೆ ಸರಿ ಅಷ್ಟೇ. ಅದನ್ನು ಎಲ್ರಿಗೂ ಅನುಸರಿಸಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆದೀತು. ಸಕ್ಸಸ್ ಆದವರು ಎಲ್ಲರೂ ಕೂಡ ಅವರವರ ಪದ್ಧತಿಯಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಹಾಗೆ ನಂದು ಮಾತ್ರ ಸರಿ, ನಾನು ಮಾಡಿದ್ದೆ ಸರಿ ಅಂತ ಹೇಳುವ ಹಾಗೆ ಈ ಕೃಷಿಯಲ್ಲಿ ಮಾಡಲಿಕ್ಕೆ ಕಷ್ಟ. ಇನ್ನೇನಿದ್ರೂ ಕೂಡ ಪ್ರಶ್ನೋತ್ತರದಲ್ಲಿ ಕೇಳಿ, ನೀವು ಆ ಪ್ರಶ್ನೆಗೆ ಸೂಕ್ತ ಉತ್ತರ ಮತ್ತೆ ಕೊಡ್ತೇನೆ ನಾನು. ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಕೃಷಿಕ ಮಿತ್ರರೇ, ಬಹುಶಃ ಹಲವು ವರ್ಷಗಳ ಹಿಂದೆ ಒಂದು ಹೊಡೆತ ತಿನ್ನದಿದ್ದರೆ ನಾನು ಬಹುಶಃ ಇವತ್ತು ಈ ವೇದಿಕೆಯ ಮುಂಭಾಗದಲ್ಲಿ ಇರ್ತಿರ್ಲಿಲ್ಲ. ಯಾಕೆ ಹೇಳಿದ್ರೆ 1997 ಆ ವರ್ಷ ನಮ್ಮ ಹೊಳೆಯಲ್ಲಿ ನಾವು ಕಟ್ಟ ಕಟ್ತೇವೆ. ಆ ಕಟ್ಟದಲ್ಲಿ ನೀರು ತುಂಬಲಿಲ್ಲ. ಒಳ್ಳೆದ ಒಂದು ಹೊಡೆತ ಬಂತು ಅಂತ ಹೇಳಿದ್ರೆ ಮಾರ್ಚ್ 6ನೇ ತಾರೀಕಿಗೆ ನಮ್ಮ ಜಲಮೂಲಗಳೆಲ್ಲ ಬತ್ತಿ ಹೋಯಿತು. ಆ ವರ್ಷ ಒಳ್ಳೆ ಒಂದು ಪೆಟ್ಟು ಅಂತ ಹೇಳ್ತಾರೆ ಈ ಭಾಗದಲ್ಲಿ. ನಮ್ಮ ಅಡಿಕೆ ಕೃಷಿಗೆ ಬಂತು. ಜೀವನ ಇನ್ನು ಹೇಗೆ ಮಾಡುವುದು ಅಂತ ಹೇಳುವಂತಹ ಪರಿಸ್ಥಿತಿ ನನಗೆ ಬಂತು. ನಾನು ಆಯುರ್ವೇದ ವೈದ್ಯನಾದರೂ ಕೂಡ ನಾನು ನನ್ನ ಮೂಲ ಆಸ್ತಿಯನ್ನು ಉಳಿಸುವ ಉದ್ದೇಶದಿಂದ ನನ್ನ ಈ ವೈದ್ಯಕೀಯ ವೃತ್ತಿಯನ್ನು ಬಿಟ್ಟು ನಾನು ಕೃಷಿಗೆ ಇಳಿದಂತಹ. ಆದ್ದರಿಂದ ನನಗೆ ಏನಾದರೂ ಒಂದು ಮಾಡಬೇಕು. ಆ ಸಮಯದಲ್ಲಿ ನನ್ನ ಅಜ್ಜಿ ಮನೆಯಲ್ಲಿ ಅವರು ಕಾಳು ಮೆಣಸು ಬೆಳೀತಾ ಇದ್ರು, ಧಾರಾಳವಾಗಿ ಕಾಳು ಮೆಣಸು ಆಗ್ತಾ ಇತ್ತು. ನನ್ನ ಮಾವ ನನಗೆ ಒಂದು ಸಲಹೆ ಕೊಟ್ಟರು, ನೀನು ಕಾಳು ಮೆಣಸು ಯಾಕೆ ಬೆಳಿಬಾರ್ದು. ಅಲ್ಲಿಂದ ನಾನು ಕಾಳು ಮೆಣಸಿನ ಒಂದು ಹಿಂದೆ ಬಿದ್ದೆ ಅಂತ ಹೇಳ್ಬೋದು. ಒಬ್ರು ಮುಸ್ಲಿಂ ವ್ಯಾಪಾರಿಗಳ ಹತ್ರ ಹೋಗಿರುವಾಗ ಹೇಳಿದ್ರೆ, ನೀವು ಯಾವುದೇ ಮಾಡ್ತಿದ್ರು ಅದರ ಹಿಂದೆ ಬೀಳ್ಬೇಕು ಅಂತ. ಆ ಮಾತು ನನಗೆ ಬಹುಶಃ ಅರ್ಥ ಆದದ್ದು ಕೆಲವು ವರ್ಷ ಕಳೆದಿದೆ. ಆದರೂ ಕೂಡ ನಾನು ಆ ಕಾಳು ಮೆಣಸಿನ ಕೃಷಿಯನ್ನು ಮಾಡಲಿಕ್ಕೆ ಆರಂಭಿಸಿದೆ. ಈ ಕಾಳು ಮೆಣಸಿನ ಕೃಷಿ ಅಂತ ಹೇಳಿದ್ರೆ ಇವತ್ತು ತುಂಬಾ ಸ್ಮೂತ್ ಆಗಿ ಹಲವು ಅದಕ್ಕೆ ಬೇಕಾದಂತಹ ಪರಿಕರಗಳು, ಸಂಪನ್ಮೂಲ ವ್ಯಕ್ತಿಗಳು ಹೇಳಿದಾಗೆ ಅವತ್ತು ಇರಲಿಲ್ಲ. ಅವತ್ತು ಪ್ರಥಮ ಹಂತದಲ್ಲಿ ನನ್ನ ಬಾವ ಅವರೊಬ್ರು 2000 ಬಳ್ಳಿ ಕೊಟ್ಟರು. ಮಳೆಗಾಲದಲ್ಲಿ ಆರದ್ರೆಯಲ್ಲಿ ನಟ್ಟೆ, ಕೊನೆಗೆ ಉಳಿದದ್ದು 50. ಈ ರೀತಿಯ ಪೆಟ್ಟುಗಳು ಸಿಕ್ಕಿದಾಗ ಮಾತ್ರ ಕೃಷಿಗ ಮತ್ತೆ ನಾವು ಪ್ರಥಮ ಹಂತದಲ್ಲಿ ಪೆಟ್ಟು ತಿಂತಾ ಹೋಗ್ತೇವೆ. ಆಗ ನಾವು ಗಟ್ಟಿ ಆಗ್ತೇವೆ, ಆವಾಗ ನಮಗೆ ಅನುಭವ ಬರ್ತದೆ. ಇದು ನಮ್ಮನ್ನು ಮುಂದೆ ಕೊಂಡೋಗ್ತದೆ. ಮತ್ತೆ ನಾನು ಬಿಡ್ಲಿಲ್ಲ. ನನ್ನ ಜೊತೆ ನನ್ನ ಶ್ರೀಮತಿ ಕೂಡ ಕೈ ಜೋಡಿಸಿತ್ತು. ಅವಳು ಅವಾಗ 3 ವರ್ಷ ಕಳೆದಾಗ ಅವಳು ಗರ್ಭಿಣಿ. ಆದರೂ ಕೂಡ ನನ್ನ ಜೊತೆ ಕಾಳುಮೆಣಸಿನ ಸಸಿಯನ್ನು ಕೂಡ ನೆಡಲಿಕ್ಕೆ ಅವಳು ಬಂದಿದ್ದಾಳೆ. ಅವಳನ್ನು ಇವತ್ತು ನಾನು ಖಂಡಿತವಾಗಿ ನೆನಪಿಸಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಮೇಲೆ ಬರಲಿಕ್ಕೆ ಅವಳ ಒಂದು ಪಾತ್ರ ಕೂಡ ಹಿಂದಿನಿಂದ ಇದೆ. ಕಾಳುಮೆಣಸಿನ ಕೃಷಿ ಕೇವಲ ನಾವು ಗ್ರಹಿಸಿದಷ್ಟು ಸುಲಭ ಇಲ್ಲ. ಇವತ್ತು ನಾವು ಟನ್ನಿಗೋ ಇದಕ್ಕೋ ಬರಬೇಕಾದ್ರೆ ನಾನು ಹಲವು ಇಂಥ ಸಿಂಪೋಸಿಯಂ ಕಾರ್ಯಾಗಾರಗಳಿಗೆ ಹೋಗಿದ್ದೆ. ಅಂಕೇಗೌಡರು ಒಂದು ಮಾತು ಹೇಳ್ತಾರೆ, ಕರಾವಳಿ ಪ್ರದೇಶದಲ್ಲಿ 1 ಟನ್ನಿಗಿಂತ ಮೇಲೆ ಬೆಳಿಬೇಕು ಅಂತ ಹೇಳಿ ಆದ್ರೆ ಅಷ್ಟೇ ಕಷ್ಟ ಇದೆ ಅಂತ ಹೇಳಿ ಒಂದು 10 ವರ್ಷ ಮೊದಲು ನಾನು ಹೋಗಿರುವಾಗ ಅವರು ಮಾತಾಡುವಾಗ ಹೀಗೆ ಹೇಳಿದ್ದಾರೆ. ಯಾಕೆ ಹೇಳಿದ್ರೆ ಇಲ್ಲಿಯ ಹವಾಮಾನ ಪರಿಸ್ಥಿತಿ ಅಷ್ಟು ಒಂದು ತರ ಹೇಳಿದ್ರೆ ಈ ವರ್ಷವೇ ನಾವು ನೋಡ್ಬೋದು, ಮಳೆಯಲ್ಲಿ ನಟ್ಟಂತಹ ಸಸಿಗಳು ಅರ್ಧಕ್ಕಿಂತ ಹೆಚ್ಚು ಸತ್ತು ಹೋಗಿವೆ. ನಾವು ಬೇರು ಬರಿಸಿ ನಟ್ಟಂತಹ ಸಸಿಗಳು ಕೂಡ ಸತ್ತು ಹೋಗಿವೆ. ಆದ್ರೆ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತವಾಗಿ ಇಲ್ಲಿ ಯಶಸ್ಸು ಸಾಧಿಸಬಹುದು. ಮತ್ತೆ ಈ ಕಾಳುಮೆಣಸಿನ ಒಂದು ಸಸಿಗೆ ನಾವು ಕೇವಲ ನಟ್ರೆ ಸಾಕಾಗುವುದಿಲ್ಲ. ಇದಕ್ಕೆ ಹಲವು ವೈರಿಗಳಿದ್ದಾರೆ. ನಾವು ವೈರಿಗಳು ಹೇಳಿದ್ರೆ ನಮ್ಮ ತೋಟದಲ್ಲಿ ಕೆಲಸ ಮಾಡುವವರು ಶತ್ರುಗಳಲ್ಲ, ಆದ್ರೆ ಅವರಿಂದ ಪರಮೋಷದಿಂದ ಕೆಲವೆಲ್ಲ ಸಮಸ್ಯೆಗಳಾಗ್ತದೆ. ಈಗ ಹುಲ್ಲು ತೆಗೆಯುವಾಗ ಸಸಿಗಳು ಹೋಗ್ತದೆ, ಇದಕ್ಕೆಲ್ಲ ನೀವು ಮೊದಲು ಕಾರ್ಯಪ್ರವೃತ್ತರಾಗಬೇಕು. ಯಾಕೆ ಹೇಳಿದ್ರೆ ಹುಲ್ಲು ತೆಗೆಯುವ ಮೆಷಿನ್ ಹೋಗುವ ಮೊದಲು ಅದಕ್ಕೆ ಸುತ್ತು ಕ್ಲೀನ್ ಮಾಡಿ ಕೊಟ್ರೆ ಮಾತ್ರ ಅದರ ಸಸಿ ಉಳಿತದೆ. ಇಲ್ಲದಿದ್ದರೆ ಹೋಗುವಾಗ ಅದು ಕಟ್ಟಾಗಿ ಹೋಗ್ತದೆ, ನಿಮಗೆ ಬಾಡುವಾಗ ಮಾತ್ರ ಗೊತ್ತಾಗುವಂಥದ್ದು. ಮತ್ತೆ ಗೊಬ್ಬರ ಹಾಕುವಾಗ ಕೂಡ ಜಾಗ್ರತೆ ಇದೆ. ಇದೆಲ್ಲವನ್ನು ಮತ್ತೆ ಪ್ರತಿನಿತ್ಯ ನೀವು ಸಸಿಗಳು ಕೆಳಗೆ ಬರ್ತಾ ಇರ್ತದೆ, ಕಟ್ಟ ಹಾಕಬೇಕು. ನಾವು ದಿವಸಕ್ಕೆ ನಾವೇ ಒಂದು 25 ಬಳ್ಳಿಗಾದರೂ ಕಟ್ಟ ಹಾಕಿದ್ರೆ ಇಡೀ ನಿಮ್ಮ ತೋಟದಲ್ಲಿ ಒಂದು 4-5 ವರ್ಷದಲ್ಲಿ ಬಳ್ಳಿಗಳು ಕಾಣಲಿಕ್ಕೆ ಆರಂಭಿಸ್ತವೆ. ಮತ್ತೆ ಈಗ ತಜ್ಞರಿದ್ದಾರೆ, ಅವರು ಹೇಳಿದ ಹಾಗೆ
ನಾವು ಪೋಷಕಾಂಶಗಳನ್ನು ಕೊಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಮುಖ್ಯವಾಗಿ ಮಳೆಗಾಲದಲ್ಲಿ ಸ್ಪ್ರೇ ಕೊಡುವಂತಹದ್ದು. ಇಲ್ಲಿ ಬೋರ್ಡೋ ಸ್ಪ್ರೇ ಕೊಡದಿದ್ರೆ ಖಂಡಿತವಾಗಿ ಉಳಿಯುವುದಿಲ್ಲ. ಈ ವರ್ಷ ಬೋರ್ಡೋ ಸ್ಪ್ರೇ ಕೊಡ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ ನಮಗೆಲ್ಲ ಸ್ವಲ್ಪ ಮಟ್ಟಿನ ತೊಂದರೆ ಆಗಿದೆ. ಆದರೂ ಕೂಡ ಬೋರ್ಡೋ ಸ್ಪ್ರೇಯನ್ನು ಕೊಡಬೇಕಾಗ್ತದೆ. ಅದೇ ರೀತಿ ಕಾಳು ಮೆಣಸು ಕೊಯ್ಯುವಂತಹ ಕೆಲಸ ಹೇಳಿದ್ರೆ, ನಾನೇ ಸಾಧಾರಣ ಡಿಸೆಂಬರ್ 1 ಲಾಸ್ಟ್ ವೀಕಿಗೆ ಆಗುವಾಗ ಕೆಲಸದವರು ಹೇಳ್ತಾರೆ, ಅಣ್ಣ ಇದು ಪೂರ ಬರದಂತೆ ನಾವು ಕೊಯ್ತಾ ಇದ್ದೇವೆ. ನಮಗೆ ಬರ್ತಾ ಇದ್ದದ್ದು 28%, 100 ಕಿಲೋಕ್ಕೆ 28 ಕಿಲೋ ಒಣಮೆಣಸು ಬರ್ತಾ ಇತ್ತು. ಆದ್ರೆ ಇಂತಹ ವಿಜ್ಞಾನಿಗಳು ಇವರು ಹೇಳಿದಂತಹ ಮಾತು, ಅನುಭವಿ ಕೃಷಿಕರ ಮಾತುಗಳನ್ನು ಕೇಳಿದ ಕಾರಣ ಇವತ್ತಿನ 34% ವರೆಗೆ ಕೊಯ್ತಾ ಇದ್ದೇವೆ. ಕಳೆದ ವರ್ಷ ಕೊನೆಯ ಹಂತದ ಒಂದು ಕಾಳು ಮೆಣಸನ್ನು ತೂಕ ಮಾಡಿ ನೋಡಿದ್ರೆ 46% ವರೆಗೆ ನಮಗೆ ಬಂದಿದೆ. ಹೇಳಿದ್ರೆ ಎಷ್ಟು ಲೇಟ್ ಆಗಿ ಕೊಯ್ತದೆ ಅಷ್ಟು ಕಾಳು ಮೆಣಸಿನ ತೂಕ ಹೆಚ್ಚು ಬರ್ತದೆ. ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಇದು ಲಾಭದಾಯಕ ಅಲ್ಲ ಅಂತ ಹೇಳಿ ಬರ್ತದೆ. ಅದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಬಳ್ಳಿಗಳು ಇಲ್ಲದಿದ್ದಾಗ ಮಾತ್ರ ಬರ್ತದೆ. ನೀವು ಬಳ್ಳಿಗಳ ಸಂಖ್ಯೆಯನ್ನು ಎಷ್ಟು ಹೆಚ್ಚಿಸ್ತೀರಿ ಆವಾಗ ನೀವು 3 ಸಲ 4 ಸಲ ಕೊಯ್ದರೂ ಕೂಡ ಈ ಬೆಳೆ ಲಾಭದಾಯಕ ಆಗ್ತದೆ. ಈ ಅಡಿಕೆ ಯಾವುದೇ 2 ಬೆಳೆಗಳಿದ್ರೆ ನಮ್ಮ ಆರ್ಥಿಕತೆ ಸಬಲವಾಗ್ತದೆ. ಯಾಕೆ ಹೇಳಿದ್ರೆ, ಅಡಿಕೆ ಕೃಷಿಯೊಟ್ಟಿಗೆ ಕಾಳು ಮೆಣಸಿನ ಕೃಷಿ ಇರುವಾಗ ಯಾವುದಾದ್ರೂ ಒಂದು ಖಂಡಿತವಾಗಿ ನಿಮ್ಮನ್ನು ಆಧರಿಸ್ತದೆ. ಹೇಳಿದ್ರೆ ಒಂದು ಬೆಳೆಯನ್ನು ನಾವು ಉಳಿತಾಯಕ್ಕೋಸ್ಕರ ಉಳಿಸಬೇಕು. ಯಾಕೆ ಹೇಳಿದ್ರೆ, ಕೃಷಿಕನಿಗೆ ಬೇರೆ ಯಾವುದೇ ಆದಾಯಗಳಿರುವುದಿಲ್ಲ. ಅವ ಎಲ್ಲಿ ಸೋದ್ರೂ ಕೂಡ ಇನ್ನೊಂದು ಬೆಳೆ ಇರ್ತದೆ. ನಮ್ಮ ಅಟ್ಟದಲ್ಲಿ ಸಾಕಷ್ಟು ಕಾಳು ಮೆಣಸು ಇದೆ ಅಂತ ಹೇಳಿದ್ರೆ ಅದು ನಮಗೊಂದು ಧೈರ್ಯ. ಕಳೆದ ವರ್ಷ ನಾನು ದುಬೈಗೆ ಒಂದು 10 ದಿವಸ ಹೋಗಿ ಬಂದೆ. ಅದು ಯಾಕೆ ಹೇಳಿದ್ರೆ, ಅಟ್ಟದ ಮೇಲೆ ಕಾಳು ಮೆಣಸಿದ್ದ ಕಾರಣ. ಮಗನಿಗ ಯಾರಿಗೂ ಒಂದು ಎಜುಕೇಶನ್, ಇವತ್ತಿನ ಎಜುಕೇಶನ್ ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಖರ್ಚಾಗುವಂತಹ ಎಜುಕೇಶನ್. ಮಕ್ಕಳಿಗೆ ಎಜುಕೇಶನ್ ಕೊಡದಿದ್ರೆ ಮಕ್ಕಳು ಎಜುಕೇಶನ್ ಹಿಂದೆ ಬೀಳ್ತಾರೆ. ಆವಾಗ ಸದೃಢವಾದಂತಹ ಒಂದು ಆರ್ಥಿಕತೆ ಬೇಕು. ಆ ಆರ್ಥಿಕತೆ ಕೂಡ ಇಂತಹ ಕಾಳು ಮೆಣಸಿನ ಒಂದು ಬಲ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಕಾಳು ಮೆಣಸಿನ ಇನ್ನು ಹಲವರು ಮಾತಾಡ್ಲಿಕ್ಕಿದ್ದಾರೆ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಇವತ್ತಿನ ಈ ಸಮಾವೇಶ ದಕ್ಷಿಣ ಕನ್ನಡದವರಿಗೆ ಕೂಡ ಕಾಳು ಮೆಣಸಿನ ಬಗ್ಗೆ ನಮ್ಮ ಕೇರಳ ಸ್ಟೇಟ್ ಲೈಬ್ರರಿ ಕೌನ್ಸಿಲ್ನ ಅಧ್ಯಕ್ಷರು ಬಂದಿದ್ದಾರೆ. ಅವರು ನಾನು ಇನ್ವಿಟೇಷನ್ ಕೊಟ್ಟಿದ್ದೇನೆ ಅವರಿಗೆ. ಅವರು ಆ ಒಂದು ಪ್ರೀತಿಯಿಂದ ಬಂದಿದ್ದಾರೆ. ಹೇಳಿದ್ರೆ ಅವರು ಕೂಡ ನಮ್ಮ ಜೊತೆ ಕಾಳು ಮೆಣಸಿನ ಒಂದು ಇಂಟ್ರೆಸ್ಟೆಡ್ ಪರ್ಸನ್ ಅವರು. ಹಾಗಾದ ಕಾರಣ ಅವರು ಅಲ್ಲಿಂದ ಕಾಸರಗೋಡಿಂದ ಬಂದಿದ್ದಾರೆ. ಹಾಗೆ ಎಲ್ಲ ಪ್ರದೇಶಗಳಿಂದ ಬರುವಂತೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಶಶಿ ಪಡಾರ್ ಅವರು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಇಷ್ಟು ಜನರ ನಾಲೆಜ್, ಬೆಳಗ್ಗೆ ಏನು 3 ಕ್ಲಾಸ್ಗಳಾಗಿದೆ, ಬಹಳ ಉತ್ತಮವಾದ ಕ್ಲಾಸ್. ನಾನು ಕೂಡ ಹಲವು ಗೊತ್ತಿಲ್ಲದ ವಿಷಯಗಳನ್ನು ತಿಳ್ಕೊಂಡಿದ್ದೇನೆ, ನೀವು ಕೂಡ ತಿಳ್ಕೊಂಡಿದ್ದೀರಿ. ಇಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡಿದ್ದೇವೆ, ಸಂತೋಷ ತಂದಿದೆ ಅಂತ ಮಾತ್ರ ಹೇಳಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಇವರಿಗೆ ವಂದಿಸ್ತಾ ಇದ್ದೆ. ಪ್ರಥಮವಾಗಿ ಸಭೆಯ ಮುಂಭಾಗದಲ್ಲಿರುವ ಎಲ್ಲ ರೈತ ಮಿತ್ರರಿಗೂ, ಅದರಲ್ಲಿಯೂ ಸಹ ಸುಮಾರು ಜನ ಏನು ಈ ಅಡಿಕೆಗೆ ಸಮಸ್ಯೆ ಬಂದ ಮೇಲೆ ಕಾಳು ಮೆಣಸಿಗೆ ಹೊರಟವರಿದ್ದೇವೆ. ಅಂದರೆ ಅಡಿಕೆಯಲ್ಲಿ ಬಂದ ಸಮಸ್ಯೆಯನ್ನು ಕೆಲವನ್ನು ನಿವಾರಣೆ ಮಾಡಲಿಕ್ಕೆ ಆಗದಂಥ ಸಮಸ್ಯೆ ಬಂದದಕ್ಕೆ ಕಾಳು ಮೆಣಸಿಗೆ ಹೋದವರಿದ್ದಾರೆ. ಅವರೆಲ್ಲರಿಗೂ ವಂದಿಸ್ತಾ, ಅದರ ಒಟ್ಟಿಗೆ ಸುಮಾರು ಜನ ತಾಯಂದಿರು ಬಂದಿದ್ದೀರಿ. ಅಂದರೆ ಅವರ ಮನೆಯವರು ಇರಬೇಕು, ಅವರ ಸಹಕಾರ ಇಲ್ಲದೆ ನಿಮಗೆ ಕಾಳು ಮೆಣಸು ಬೆಳೀಲಿಕ್ಕೆ ಖಂಡಿತ ಆಗೋದಿಲ್ಲ. ಆಮೇಲೆ ಇನ್ನು ನೆಕ್ಸ್ಟ್ ನಾನು ವೇದಿಕೆಯವರನ್ನು ಇದು ಮಾಡ್ತಾಯಿದ್ದೇನೆ. ವೇದಿಕೆಯಲ್ಲಿ ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರೇ, ಆಮೇಲೆ ಧರ್ಮರಾಜ್ ಅವರೇ, ಆಮೇಲೆ ಎಲ್ಲ ನಮ್ಮ ಸ್ನೇಹಿತ ಮಿತ್ರರೇ, ಕೃಷಿ ಮಿತ್ರರು, ನಾವೆಲ್ಲ ಒಂದು ಗ್ರೂಪಲ್ಲಿದ್ದೇವೆ ಕಾಳು ಮೆಣಸು ಬೆಳೆಯುವವರು. ಅದೇ ರೀತಿ ಎಲ್ಲ ವಿಷಯಗಳನ್ನು ಎಲ್ಲರೂ ಹೇಳಿದ್ದಾರೆ. ನಾನು ಯಾವ ವಿಷಯದ ಬಗ್ಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ವಿಷಯಗಳು ಕವರ್ ಆಗಿದೆ. ನಾನು ಮುಖ್ಯವಾಗಿ ನೀರಾವರಿ ಪದ್ಧತಿ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಈಗ ನೀರು ಇಲ್ಲದವರು ಕೃಷಿ ಮಾಡ್ಬೋದು ಕಾಳು ಮೆಣಸನ್ನು ಅಂತ ಹೇಳ್ತಾ ಇದ್ದೇನೆ. ನೀರಿಲ್ಲ ಅಂತ ಹೇಳಿ, ಯಾಕೆಂದರೆ ನಾನೇ ಉದಾಹರಣೆ. ನಮ್ಮ ಹತ್ರ ಬೋರ್ವೆಲ್ಗಳಲ್ಲಿ ನೀರಿಲ್ಲ. ಆಮೇಲೆ ಯಾವುದೇ ಕೆರೆಗಳು ಸಹ ದೊಡ್ಡದಾಗಿ ತೆಗಿಲಿಕ್ಕೆ ಆಗ್ತಾಯಿಲ್ಲ. ಎಂದರೆ ಕಲ್ಲು ಬಂಡೆ ಹಾಗೆಲ್ಲ ಇರುವಾಗ ನಾವೊಂದು 10-15 ಬೋರ್ ತೆಗೆದು ಫೈಲಾದವರು ಈಗ LLDP ಟ್ಯಾಂಕ್ಗಳನ್ನು ಮಾಡಿದ್ದೇವೆ, 1, 2, 3. ಆಮೇಲೆ ಈ ನೀರೆಂಬುದು ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತು. ಅಂದರೆ ನಾವು ಮನೆಯಲ್ಲಿ ಉಪಯೋಗಿಸಿದ ನೀರನ್ನು ಪುನರ್ಬಳಕೆ ಮಾಡ್ತಾ ಇದ್ದೇವೆ ತೋಟಕ್ಕೆ, ಮನೆಗಲ್ಲ. 1 ಡ್ರಾಪ್ ನೀರನ್ನು ಹಾಳಾಗಲಿಕ್ಕೆ ಬಿಡೋದಿಲ್ಲ. ಈಗ ನಾನು ಈ ವಿಷಯನ ಯಾಕೆ ಮುಖ್ಯವಾಗಿ ಹೇಳ್ತಾ ಇರೋದು ಅಂದರೆ,
ನನ್ನಿಂದ ಸಾಧ್ಯ ಅಲ್ಲ, ನನಗೆ ನೀರಿಲ್ಲ ಅಂತ. ಈಗ ನಮ್ಮಲ್ಲಿ ಈಗ ಬರ್ತಾ ಬರ್ತಾ ಏನಾಗಿದೆ, ನೀರಿನ ವ್ಯವಸ್ಥೆಗಳನ್ನೆಲ್ಲ ಸ್ವಲ್ಪ ಆಧುನೀಕರಣಗೊಳಿಸಿದ್ದೇವೆ. ಮೊಬೈಲ್ ಮುಖಾಂತರವೇ ಆಟೋಮೇಷನ್ನಲ್ಲೇ ನೀರು ಹೋಗ್ತಾ ಇರೋದು. ಆಮೇಲೆ ಎಷ್ಟು ನೀರು ಬೇಕಿದ್ರೂ ಕೊಡಲಿಕ್ಕೆ ಆಗ್ತದೆ. 3 ಲೀಟ್ರ್ ಸಹ ಒಂದು ಬುಡಕ್ಕೆ ಕೊಡಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಒಂದು 5-6 ಸಾವಿರ ಮರಕ್ಕೆ ಸ್ಪ್ರೇ ಜೆಟ್ ಹಾಕಿದ್ದೇವೆ. ಸ್ಪ್ರೇ ಜೆಟ್ನ ಬಗ್ಗೆ ಮತ್ತೆ ಹೇಳ್ತೇನೆ. ಈ ಸ್ಪ್ರೇ ಜೆಟ್ ಹಾಕಿದರೆ ಏನಾಗ್ತದೆ, ಏನು ಉತ್ತಮ ಅಂತ ಹೇಳೋದನ್ನು ಹೇಳ್ತೇನೆ. ಈ ನೀರು ಕಮ್ಮಿ ಇದ್ದರೂ ನಮಗೆ ಕೃಷಿ ಮಾಡಲಿಕ್ಕೆ ಆಗ್ತದೆ. ಹೆಚ್ಚಾಗಿ ಏನಾಗಿರ್ತದೆ ಅಂತ ಹೇಳಿದರೆ, ತುಂಬ ನೀರಿದ್ದವರು ತುಂಬ ಜನ ಇದ್ದಾರೆ. ಆಮೇಲೆ ನೀರಿಲ್ಲ ಅಂತ ಕೃಷಿ ಬಿಟ್ಟವರು ತುಂಬ ಜನ ಇದ್ದಾರೆ, ನಮಗೆ ಗೊತ್ತಿದ್ದಾರೆ. ಇದಾಗಲಿಕ್ಕಿಲ್ಲ ಅಂತ ಜಾಗೆ ಮಾರಿ ಹೋದವರಿದ್ದಾರೆ. ನಮ್ಮೂರಲ್ಲಿ ಒಬ್ಬರು, ನಾನು ಜಾಗೆ ಮಾರಿ ಹೋಗ್ತೇನೆ ಸುರೇಶ್ ಅಣ್ಣ ಅಂತ ಹೇಳಿದರು. ಯಾಕೆ ಅಂತ ಕೇಳಿದೆ. ಇದಲ್ಲ ಸ್ವಲ್ಪ ಹಿಂದೆ, ಇಲ್ಲ ನಮಗೆ ನೀರಿಲ್ಲ, ಒಳ್ಳೆ ನೀರಿರೋ ಜಾಗ ಬೇಕು ಅಂತ ಮಾರಿ ಹೋದವರು ಇದ್ದಾರೆ. ಅವರನ್ನು ಮಾರಲಿಕ್ಕೆ ಬಿಡಲಿಲ್ಲ. ಇವತ್ತು ಒಳ್ಳೆ ರೀತಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಮತ್ತೇನೋ ಅವರ ಹತ್ತಿರವಾ, ಸರಿ, ನಾನು ಇನ್ನೂ ಕೃಷಿಕರ ಹತ್ತಿರ ಬರ್ತಾ ಇದ್ದೇನೆ ಈಗ. ನಮಗೆ ಎಲ್ಲರೂ ಆತ್ಮೀಯರೇ. ಇಲ್ಲಿ ನೋಡಿ, ಹಿರಿಯರಾದ ದೋಳ ಶಂಕರನಾರಾಯಣ ಶಾಸ್ತ್ರಿಗಳಿದ್ದಾರೆ. ಅಲ್ಲೆಲ್ಲ ಇರಬೇಕೊಮ್ಮೆ ನಿಲ್ಲಿ ಶಾಸ್ತ್ರಿಯನ್ನ ನೋಡಿ. ಅವರು ನಮಗೆ ಪ್ರೋತ್ಸಾಹ ಕೊಟ್ಟದ್ದು ಈ ಊರಲ್ಲಿ ಕಾಳುಮೆಣಸು ಬೆಳಿಬಹುದು ಅಂತ ಹೇಳಿ ತೋರಿಸಿಕೊಟ್ಟವರು. ಅದು ಮೊದಲಿಲ್ಲ, ಎಷ್ಟು ತುಂಬ ವರ್ಷ ಹಿಂದೆ. ಅವರ ಹತ್ರ ನಮಗೆಲ್ಲ ಏನಿಲ್ಲಿ 10 ಗಿಲ 50 ಗಿಲ, ಅವರು 30 ಎಷ್ಟು 30 ಕ್ವಿಂಟಾಲ್ ಬೆಳೆದವರು. ಆಮೇಲೆ ಬಿಳಿ ಮೆಣಸು ಮಾಡಿದವರು. ಅಂಥವ್ರನ್ನೆಲ್ಲ ನಾನು ಸದಾ ನೆನಪಿಸ್ತೇನೆ. ಯಾಕೆಂದರೆ ಅವರು ನಮಗೆ ಆದರ್ಶಪ್ರಾಯರು. ನಾವು ಇಲ್ಲಿ ಈ ಊರಲ್ಲಿ ಕಾಳು ಮೆಣಸು ಬೆಳಿಬೋದು ಅಂತ ಬೇರೆಯವರು ಇರ್ಬೋದು, ನನಗೆ ಅವರ ಪರಿಚಯ ಇತ್ತು. ಇಷ್ಟು ಮಾತ್ರ ಅಲ್ಲ, ನಾನು ಕಾಳು ಮೆಣಸು ತುಂಬ ಬೆಳೆಯುವುದಕ್ಕಿಂತ ಮೊದಲೇ ಬಂದು ನಮಗೆ ಹೀಗೆ ಮಾಡುವ ಅಂತ ಹೇಳಿಕೊಟ್ಟವರು, ಅಂಥ ವ್ಯಕ್ತಿಯವರು. ಆಮೇಲೆ ಬಿಳಿ ಮೆಣಸಿಗೆ ಮಾಡಲಿಕ್ಕೆ ಮಿಷನ್ ಎಲ್ಲ ತಂದು ಮಾಡಿದ್ದಾರೆ. ಆಮೇಲೆ ದುರ್ದೈವ ನೋಡಿ ಎಲ್ಲಿಗೆ ಬಂತು ಅಂತ, ಎಲ್ಲ ಹಳದಿ ಬಂತು ಅವರಿಗೆ, ಹಳದಿ ರೋಗ, ಅಡಿಕೆ ಮರ ಹೋಯಿತು, ಇಂಥದ್ದೆಲ್ಲ ಬರ್ತಾ ಇರ್ತದೆ. ಅದಕ್ಕೆ ನಾವು ಅಂಥದ್ದು ಬಂದರೆ ನಾವು ಬೇರೆ ದಾರಿಯನ್ನು ಹುಡುಕ್ತೇವೆ. ಈಗ ಬೇರೆ ಬೇರೆ ಮರಗಳು ಅಥವಾ ಕೋಲುಗಳು ಎಲ್ಲ ಬರ್ತಾ ಇದೆಯಲ್ಲ. ಅದಕ್ಕೆ ನಾನು ಒಂದು ಮಾತು ಏನು ಹೇಳೋದು ಅಂತಂದರೆ, ನಾವು ಯಾರು ಎದೆಗುಂದಬಾರ್ದು. ಮತ್ತು ಸೋಲಲ್ಲೇ ಗೆಲುವನ್ನು ಕಾಣಬೇಕು. ನಾವು ಸೋತವನಿಗೆ ಅದರ ಸೋತಿದ್ದೇವೆ ಅಂತ ಹೇಳಿ ಬೆನ್ನು ತಿಂದೆ ಹಾಕಿ ಹೋಗೋದಲ್ಲ. ನಾವು ಸಹ ತುಂಬ ಸಲ ಸೋತವರು. ಕಾಳುಮೆಣಸು ಬೆಳೆಯೇ ಆಗಲಿಕ್ಕಿಲ್ಲ. ಒಂದು ಮಾತಿತ್ತು, ಕಾಳುಮೆಣಸಿನ ಬಳ್ಳಿ ನಡುವುದಕ್ಕಿಂತ ಬಳ್ಳಿ ತೆಗೊಳ್ಬೋದು, ಅಂದರೆ ಹಗ್ಗ ತೆಗೊಳ್ಬೋದು ಅಂತ ಹೇಳುವಂಥ ಮಾತಿತ್ತು. ಅದನ್ನೆಲ್ಲವನ್ನು ನಾವು ಮೀರಿ ಬಂದಿದ್ದೇವೆ. ಎಲ್ಲರೂ ಹಾಗೆ ಬರಬೇಕು, ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಕೃಷಿಕರಾಗುವ. ಆಮೇಲೆ ಸ್ಪ್ರೇ ಜೆಟ್ಟಿನ ಬಗ್ಗೆ ಸ್ವಲ್ಪ ಹೇಳ್ತೇನೆ ಅಂತ ಹೇಳಿದೆ. ಅದು ಸ್ಪ್ರೇ ಜೆಟ್ ಅಂದರೆ ಹಾಫ್ ಸರ್ಕಲ್ ಸ್ಪ್ರೇ ಜೆಟ್ಟು. ಅದು ನಾವು ಡ್ರಿಪ್ ಹಾಕಿದ್ದೆವು, ಜೈಲ್ ಕಂಪ್ನಿಯಲ್ಲೇ ಡ್ರಿಪ್ ಹಾಕಿದ್ದು. ಅದು ನಮಗೆ ಕಾಳು ಮೆಣಸಿಗೆ ಆಗುವಾಗ ನೀರು ಸಾಕಾಗೋದಿಲ್ಲ ಅಂತ ಆಯಿತು. ಕಾಳು ಮೆಣಸಿನ ರೂಟ್ ಝೋನು ಇಡೀ ಮೇಲೆ ಇರುತ್ತೆ, ಅದಕ್ಕೆಲ್ಲ ನೀರು ಬೀಳ್ತಾ ಇಲ್ಲ ಆಯಿತು. ಹೀಗೆ ಯೋಚನೆ ಮಾಡ್ತಾ ಚೇಂಜ್ ಮಾಡುವ ಅಂತ ಒಂದು 10 ಮರಕ್ಕೆ ಚೇಂಜ್ ಮಾಡಿದೆವು ಫಸ್ಟಿಗೆ. ನಮ್ಮದೊಂದು ಕ್ರಮ ಇದೆ, ಯಾವುದಾದ್ರೂ ಒಂದು 10 ಹಾಕಿ ನೋಡೋದು. ಏನೋ ಫರ್ಟಿಲೈಸರ್ ಹಾಕೋದಿದ್ರೆ, ಸಾವಯವ ಗೊಬ್ಬರ ಹಾಕೋದಿದ್ರೆ ಒಂದು ಸ್ವಲ್ಪ ಮಾಡಿ ನೋಡೋದು. ಅದೇ ರೀತಿ ಸಿಮೆಂಟ್ ಬೋಲಿಗೂ ಅಷ್ಟೇ 2017ರಲ್ಲಿ ಹಾಕಿದ್ದೆ ನಾನು, 18ರಲ್ಲಿಯೂ ಹಾಕಿದ್ದೆ ಸ್ವಲ್ಪ ಸ್ವಲ್ಪ. ಇವತ್ತು ತುಂಬ ಹಾಕಿದ್ದೇನೆ. ಅದು ಯಾಕೆ ಅದನ್ನು ಹೇಳಿಬಿಡ್ತೇನೆ. ಸಿಮೆಂಟ್ ಬೋಲಿಗೆ ಯಾಕೆ ಹಾಕಿದ್ರಿ ಅಂತ. ಸಿಮೆಂಟ್ ಬೋಲಿಗೆ ನಮ್ಮಲ್ಲಿರುವ ಮರಗಳೆಲ್ಲ ಮುಗಿದ ಮೇಲೆ ಹಾಕಿದ್ದು. ನೀವು ಯಾರಾದರೂ ಹಾಕೋದಿದ್ರೆ ಒಂದು 10 ಹಾಕಿ ಅನುಭವ ಮಾಡಿಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಏನು ಮರಗಳಿವೆ ಎಲ್ಲ ಮರಕ್ಕೂ ಹಾಕಿ, ಯಾವುದು ಬಿಡಬೇಕಂತಿಲ್ಲ. ನಮ್ಮಲ್ಲಿ ಹಲಸಿನ ಮರ ಒಂದು ಹಾಕ್ತಾ ಇಲ್ಲ ನಾವು, ಬಾಕಿ ಎಲ್ಲದಕ್ಕೂ ಸಂಪಿಗೆ, ದೀಗುಜ್ಜೆ, ಆಮೇಲೆ ಏನು ಎಲ್ಲ ಸರಳಿ ಮರ, ಕೊಕ್ಕದ ಮರವನ್ನು ಕಡ್ದಿದ್ದೇವೆ. ಅದನ್ನು ಕಾಂಡವನ್ನಿಟ್ಟು ಅದಕ್ಕೂ ಹಾಕಿದ್ದೇವೆ. ತೆಂಗಿನ ಮರಕ್ಕೆ ಮೊನ್ನೆ ಮೈಸೂರಿಂದ JD ಅವರು ಬಂದಿದ್ದರು, ಹಾರ್ಟಿಕಲ್ಚರ್. ಅವರಲ್ಲೆಲ್ಲ ತೆಂಗಿನ ಮರಕ್ಕೆ ಹಾಕಿದರೆ ಅದು ಗರಿ ಬೀಳುತ್ತೆ, ಪೂರ ಹಾಳಾಗುತ್ತೆ ಅಂತ ಅಂದರೆ. ಅವರು ನಮ್ಮಲ್ಲಿ ನೋಡಿ ಭಾರಿ ಖುಷಿಪಟ್ಟರು. ಎಂತ ಸರ್, ನಮ್ಮಲ್ಲಿ ಅವನು ಇಲ್ಲಿ ಕರ್ಕೊಂಡು ಬರ್ತೇನೆ ಅಂತ ಹೇಳಿದರು. ನಾವು ಏನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದರೆ, ಇದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮತ್ತು ಅದು ಹಾಗೆ ಆಗ್ಬೋದು ಹೀಗೆ ಆಗ್ಬೋದು ಅಂತ ಹೇಳೋದಕ್ಕೆ ನಾವು ಒಂದು 4 ಮರಕ್ಕೆ ಹಾಕಿ ನೋಡುವ, ಅದೇ ರೀತಿ ಮಾಡುವ, ಹಾಗಿದ್ರೆ ಒಳ್ಳೆಯದಾಗ್ತದೆ. ಸ್ಪ್ರೇ ಜೆಟ್ಟಿನ ವಿಷಯ ನಾನು ಅರ್ಧದಲ್ಲಿ ಬಾಕಿ ಆಯಿತು, ಮುಂದೆ ಹೋಗ್ತೇನೆ. ನಾವು ಸ್ಪ್ರೇ ಜೆಟ್ಟಿಗೆ ಹೋದೆವು. ಆವಾಗ ಏನಾಯಿತು ಅಂತಂದರೆ, ಎಲ್ಲ ರೂಟ್ಸೊನಿಗೆ ನೀರು ಸಿಕ್ಕಿ, ಈ ಅಡಿಕೆಗೂ ಆದರೂ ಅಷ್ಟೇ ಡ್ರಿಪ್ ಹಾಕಿದರೆ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಒಂದು ಸೈಡಿಂದ ಮಾತ್ರ ನೀರು ಬೀಳುತ್ತೆ, ಆ ಸೈಡಿಂದ ನೀವು ಬೇಸಿಗೆಯಲ್ಲಿ ಏನೊಂದು ಹಾರೆಯಲ್ಲಿ ಇದು ಮಾಡಿ ನೋಡಿದರೆ ಮೇಗಿನ ಬೇರುಗಳೆಲ್ಲ ಕುಂಬಾಗಿರುತ್ತೆ. ಅಂಥ ಪರಿಸ್ಥಿತಿ ಇದಾಗಿದ್ರೆ ಬರೋದೇ ಇಲ್ಲ. ಅಡಿಕೆಯಲ್ಲಿ ನಮಗೆ ಒಂದು 20% ಬೆಳೆ ಜಾಸ್ತಿ ಆಯಿತು, ಕಾಳು ಮೆಣಸಲ್ಲಿ 40% ಜಾಸ್ತಿ ಆಯಿತು.
ನಮ್ಮ ತೆಂಗಿನ ಮರದಲ್ಲೆಲ್ಲ ಮೆಣಸಿನ ಬಳ್ಳಿಯಲ್ಲಿ ಹೀಗಿತ್ತು ಸಪುರ. ಅದಕ್ಕೆ ನಾವು 4 ಡ್ರಿಪ್ಪರ್ಸ್ ಹಾಕಿದ್ದೆವು, 4 ಲೀಟರ್ಸ್ ಇದು. ಅದನ್ನು 3 ಹಾಗೆ ಇಟ್ಟು 1ಕ್ಕೆ ಸ್ಪ್ರೇ ಜೆಟ್ ಹಾಕಿದೆವು. ಎಲ್ಲವೂ ಈಗ ಚೆನ್ನಾಗಿ ಬಂದಿದೆ. ಆದ ಕಾರಣ ನೀರಿನ ವ್ಯವಸ್ಥೆಯನ್ನು ನೀವು ಯಾರು ಕಾಳು ಮೆಣಸು ನಡುವವರು ನೀರಿನ ಮೂಲಭೂತವಾಗಿ ನೀರಿನ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಳಿ. ಮತ್ತು ಇನ್ನು ಹೆಚ್ಚೇನು ಹೇಳೋದಿಲ್ಲ, ಅಂದರೆ ಮತ್ತೆ ಕ್ವಶನಲ್ಲಿ ಕೇಳಿ. ಬಾಕಿ ವಿಚಾರ ಎಲ್ಲ ಇವರೆಲ್ಲ ಹೇಳಿದ್ದಾರೆ. ಮತ್ತೆ ಮಾತಾಡುವ. ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ನಮಸ್ತೆ. ನನ್ನ ಕೃಷಿ ಜೀವನದ ಇತ್ತೀಚಿನ ದಿನಗಳ ಕೆಲಸವನ್ನು ಗುರುತಿಸಿ ಇಲ್ಲಿ ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಆಯೋಜಕರಿಗೆ ಧನ್ಯವಾದವನ್ನು ಹೇಳುವುದಕ್ಕೆ ಬಯಸ್ತೇನೆ. ಬಹುಶಃ ಕೃಷಿಕ ಮನೆಗಳ ಗೃಹಿಣಿಯ ಪಟ್ಟ ಹೊತ್ತ ಮಹಿಳೆಯರ ಪ್ರತಿನಿಧಿಯಾಗಿ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಅಂದ್ಕೊಳ್ತೇನೆ. ನಮ್ಮಲ್ಲಿ ಒಂದಷ್ಟು ಮಹಿಳೆಯರು ಅವರವರ ಮನೆಗಳ ಅವಶ್ಯಕತೆ ಅನಿವಾರ್ಯತೆಗಳಿಗೆ ಅನುಗುಣವಾಗಿ ಸಂಪೂರ್ಣ ಕೃಷಿ ಹಾಗೂ ಕೃಷಿ ವ್ಯವಹಾರ ಎರಡನ್ನೂ ನೋಡಿಕೊಂಡು ಪೂರ್ಣ ಪ್ರಮಾಣದ ಕೃಷಿಕೆಯರಾಗಿರುವವರು ಇದ್ದಾರೆ. ನಾನು ಆ ವರ್ಗದಲ್ಲಿ ಇರುವವಳಲ್ಲದ ಕಾರಣ ನನ್ನ ಬಿಡುವಿನ ಸಮಯದಲ್ಲಿ ಗೃಹಿಣಿಯಾಗಿ ಸಿಗುವ ಒಂದಿಷ್ಟು ಸಮಯದಲ್ಲಿ ಕಾಳು ಮೆಣಸಿನ ಕಷಿ ಕಟ್ಟಿದ ಅನುಭವಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಒಂದಷ್ಟು ವರ್ಷಗಳಿಂದ ಈ ಮಳೆಗಾಲದಲ್ಲಿ ನೀರು ನಿಲ್ಲುವಂಥ ಕೊಳಕೆ ತೋಟಕ್ಕೆ ಕಷಿ ಕಾಳು ಮೆಣಸು, ಹಿಪ್ಪಲಿ ಕಷಿ ಕಟ್ಟಿದ ಕಾಳು ಮೆಣಸಿನ ಗಿಡಗಳನ್ನು ನರ್ಸರಿಗಳಿಂದ ತರಿಸಿ ನೆಡುವ ಅಭ್ಯಾಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇದರಲ್ಲಿ ನಮಗೆ ಕಂಡಂತಹ 2 ಸಮಸ್ಯೆಗಳು ಎಂತದಂತ ಹೇಳಿದರೆ, ಒಂದು ಸಯಾನುಗಳ ಆಯ್ಕೆಯ ತಪ್ಪು ಆಗಿರ್ಬೋದು. ಜರಿ ಗಿಡಗಳನ್ನು ಕಷಿ ಕಟ್ಟಿದ್ದರ ಪರಿಣಾಮ ಮರಕ್ಕೆ ಅಂಟಿಕೊಳ್ಳುವ ಪ್ರವೃತ್ತಿ ಇಲ್ಲದಂತಹ ಇಳುವರಿ ಕೊಡದ ಬಳ್ಳಿಗಳು ಬರ್ತವೆ. ಮತ್ತೆ ಇನ್ನು ನಾನಾ ಕಾರಣ ಸೋಗೆ ಬಿದ್ದು ಮೇಲಿನ ಕರಿಮೆಣಸಿನ ಬಳ್ಳಿ ಸತ್ತು ಹಿಪ್ಪಲಿ ಮಾತ್ರ ಉಳ್ಕೊಳ್ಳುವಂಥದ್ದು. ಇಂಥದ್ದೆಲ್ಲ ಸಮಸ್ಯೆಗಳಿಗೆ ಎಂಥ ಪರಿಹಾರ ಅಂತ ಚಿಂತನೆ ನಡೆಸುವಾಗ ಯಾಕೆ ನಾನೇ ಕಷಿ ಕಟ್ಟಬಾರ್ದು ಅಂತ ಹೇಳುವ ಯೋಚನೆ ಬಂದು, ನನಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಈಗ ಮೊದಲೆಲ್ಲ ನಾವು ಕೃಷಿ ವಿಚಾರಗಳಿಗೆ ಅಡಿಕೆ ಪತ್ರಿಕೆ, ಕೃಷಿ ಬಿಂಬ, ನಿರಂತರ, ಸುಜಾತ ಈ ಥರದ ಕೃಷಿ ಪತ್ರಿಕೆಗಳನ್ನು ಮತ್ತು ಕೃಷಿ ಟೂರುಗಳನ್ನು ಮಾತ್ರ ಅವಲಂಬಿಸಿದ್ದೆವು ನೋಡಿ. ಈಗ ಮನೆಯಲ್ಲಿ ಕೂತ್ರೆ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ನಮಗೆ ಎಲ್ಲ ಮಾಹಿತಿ ವಿಡಿಯೋಗಳು ಸಿಗ್ತದೆ. ಹಾಗೆ ಒಂದಷ್ಟು ಕಷಿ ಕಟ್ಟುವ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ತೋಟದಲ್ಲಿ ಈಗಾಗಲೇ ಇರುವ ಕಾಳು ಮೆಣಸಿನ ಬಳ್ಳಿ ಇರುವಂತಹ ಅದರಲ್ಲಿ ಬುಡದಲ್ಲಿ ಬಂದ ಚಿಗುರಿಗೆ ಒಂದು 15 ಕಷಿ ಕಟ್ಟಿದೆ. ಅದರಲ್ಲಿ ಒಂದು 8 ಸಕ್ಸಸ್ ಆಯಿತು ಫಸ್ಟಿಗೆ. ಹಾಗೆ ಅದನ್ನು ಇನ್ನಷ್ಟು ಮಾಡುವ ಅಂತ ಹೇಳುವ ಒಂದು ಇಂಟ್ರೆಸ್ಟ್ ಬೆಳೀತಾ 8 ಸಕ್ಸಸ್. ಅದರಲ್ಲಿ ಎಂತ ಬೇಕು ಈ ಕಷಿ ಕಟ್ಟಲಿಕ್ಕೆ? ನಾನು ಅಂದ್ಕೊಂಡಿದ್ದೆ ಮೊದಲು ಕಷಿ ಕಟ್ಟುವುದು ಅಂತ ಹೇಳಿದ್ರೆ ಒಂದು ಬ್ರಹ್ಮವಿದ್ಯೆ, ಗುರು ಇಲ್ಲದೆ ಕಲೀಲಿಕ್ಕೆ ಆಗದಂತ ವಿದ್ಯೆ ಅಂತ. ಇದು ಏನೋ ಒಂದಿಷ್ಟು ನೋಡಿ ಪ್ರಯತ್ನ ಪಟ್ಟಿದ್ರಲ್ಲಿ ಆಯ್ತಲ್ಲ, ಹಾಗಾಗಿ ಇನ್ನು ಕಟ್ಟುವ ಅಂತ ಹೇಳುವಂತ ಇದು ಬಂತು. ಬೇಕಾದ್ದು ಒಂದಷ್ಟು ಸಮಯ, ತಾಳ್ಮೆ, ಮತ್ತೆ ಗಿಡದೊಂದಿಗೆ ನಮಗೊಂದು ತಧ್ಯಾತ್ಮ ಭಾವ ಬೇಕು. ಅಂದ್ರೆ ಎಷ್ಟು ಎಳೆ ಬಳ್ಳಿಗೆ, ಎಷ್ಟು ಎಳೆ ಹಿಪ್ಪಲಿ ಕಡ್ಡಿಗೆ ನಾವು ಎಷ್ಟು ಟೈಟ್ ಆಗಿ ಕಟ್ಟಬೇಕು ಅಂತ ಹೇಳುವ ಗ್ರಹಿಕೆ ಅಷ್ಟೇ. ಈಗ ಎಷ್ಟೋ ನರ್ಸರಿಗಳಲ್ಲಿ ಕಷಿ ಕಟ್ಟುವ ಕೆಲಸ, ಕಾಳು ಮೆಣಸಿಗೆ ಕಷಿ ಕಟ್ಟುವ ಕೆಲಸವನ್ನು ಮಹಿಳೆಯರೇ ಮಾಡುವವರು ಇದ್ದಾರೆ. ಅವರಿಗೂ ನಮಿಗೂ ವ್ಯತ್ಯಾಸ ಎಂಥದ್ದು ಅಂತ ಹೇಳಿದ್ರೆ, ಅವರು ಹೇಳಿದ ಕೆಲಸ ಮಾತ್ರ ಮಾಡ್ತಾರೆ. ನಮಗೆ ನಮ್ಮ ಅಗತ್ಯಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕೆಲವು ಆವಿಷ್ಕಾರಗಳನ್ನು ಮಾಡಿಕೊಳ್ಳುವಂತಹ ಅವಕಾಶ ಇರ್ತದೆ. ಹೀಗೆ ಕಾಳು ಮೆಣಸು ಕಷಿ ಕಟ್ಟಿದ್ದು ಸಕ್ಸಸ್ ಆದ ಖುಷಿಯಲ್ಲಿ ಒಮ್ಮೆ ಅಪ್ಪನ ಹತ್ರ, ದೋಳ ಶಂಕರನಾರಾಯಣ ಶಾಸ್ತ್ರಿಗಳ ಹತ್ರ ಫೋನಲ್ಲಿ ಅದನ್ನು ಹಂಚಿಕೊಂಡಾಗ ಅಪ್ಪ ಹೇಳಿದ ಒಂದು ಮಾಹಿತಿ ನನಗೆ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಅನಿಸಿತು. ಅಂದ್ರೆ ನಮ್ಮ ಸಂಬಂಧಿಯೊಬ್ರು ಕ್ಯಾಲಿಕಟ್ಟಲ್ಲಿ ಕೃಷಿ ವಿಜ್ಞಾನಿಯಾಗಿರೋರು ಹೇಳಿದಂಥ ಮಾಹಿತಿ ಏನಂದ್ರೆ, ಈ ಹಿಪ್ಪಲಿ ಕಷಿ ಕಟ್ಟಿದ ಕಾಳು ಮೆಣಸಿನ ಬಳ್ಳಿ ಅದು ವರ್ಷಗಳು ಕಳೆದಾಗ, ಅಂದ್ರೆ ಬಂಬಲಾಗಿ ಹೆಚ್ಚು ಹೆಚ್ಚು ಬೆಳೆದ ಹಾಗೆ ಅದರಲ್ಲಿ ಶೀಘ್ರ ಸೊರಗು ರೋಗದ ಸಮಸ್ಯೆ ಜಾಸ್ತಿ, ಇನ್ನೊಂದು ಸಮಸ್ಯೆ ಇಳುವರಿ ಕಡಿಮೆ ಅಂತ. ಹಾಗಿದ್ರೆ ಇದಕ್ಕೆ ಪರಿಹಾರ ಎಂಥದ್ದು ಅಂತ ಹೇಳುವುದನ್ನು ಅವರೇ ಹೇಳಿದ್ರು. ಅಂದ್ರೆ ಒಂದು ಹಿಪ್ಪಲಿ ಕಷಿ ಕಟ್ಟಿದ ಕಾಳು ಮೆಣಸಿನ ಬಳ್ಳಿಗೆ 7 ಹಿಪ್ಪಲಿ ಗೆಲ್ಲುಗಳ ಕನೆಕ್ಷನ್ ಕೊಟ್ರೆ ಅದರಲ್ಲಿ ಇಳುವರಿಯ ಮೇಲೂ ಪರಿಣಾಮ ಬೀರ್ತದೆ, ಶೀಘ್ರ ಸೊರಗು ರೋಗದ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ ಅಂತ ಹೇಳಿ ಅವರು ಹೇಳಿದ್ದು. ಹಾಗಿದ್ರೆ ಈ ವಿಧಾನದಲ್ಲಿ ಕಷಿ ಕಟ್ಟುವುದು ಹೇಗೆ ಅಂತ ಯೋಚನೆ ಮಾಡಿ ಒಂದು ನನ್ನದೇ ಐಡಿಯಾದಲ್ಲಿ ಒಂದು ವಿಧಾನದಲ್ಲಿ ಕಷಿ ಕಟ್ಟಿದೆ. ಅದು ಸಕ್ಸಸ್ ಆಯಿತು. ಕಷಿ ಕಟ್ಟುವ ವಿಷಯದಲ್ಲಿ ಸಕ್ಸಸ್. ಇದು ಶೀಘ್ರ ಸೊರಗು ರೋಗ ಹಾಗೂ ಇಳುವರಿಯ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ ಹೇಳುವುದನ್ನು ಇನ್ನು ನೋಡ್ಬೇಕಷ್ಟೇ. ಈ ಕ್ರಮದಲ್ಲಿ
ಕಸಿ ಕಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ, ಈ ಹಳೆ ಬಳ್ಳಿಯಲ್ಲಿ ಕೆಳಗಿಂದ ಹೊಸ ಚಿಗುರು ಹುಟ್ಟುತ್ತದಲ್ಲ, ಆ ಚಿಗುರಿನ ಲೆಂತ್ ಮತ್ತೆ ಅಲ್ಲಿಂದಲೇ ಹುಟ್ಟಿದಂತ ಹಿಪ್ಪಲಿ ಗೆಲ್ಲಿನ ಲೆಂತ್ ಅನ್ನು ಅಡ್ಜಸ್ಟ್ ಮಾಡಿ ಗಂಟುಗಳಿಲ್ಲದ ಭಾಗದಲ್ಲಿ ಆ ಹಸಿರು ಬಣ್ಣ ಇರುವ ಹಿಪ್ಪಲಿ ಕಾಳು ಮೆಣಸಿನ ಚಿಗುರನ್ನು ಮೇಲ್ಮುಖವಾಗಿ ಸೀಳಿ ಅದರ ಎಡೆಗೆ ಈ ಹಿಪ್ಪಲಿಯನ್ನು ಎರಡು ಬದಿಕೆತ್ತಿ ಕನೆಕ್ಟ್ ಮಾಡುವಂಥದ್ದು. ಏನಾಗ್ತದೆ ಅಂತ ಹೇಳಿದ್ರೆ, ಅದರ ಮೇಲಿನ ಕಾಳು ಮೆಣಸಿನ ಬಳ್ಳಿಗೆ ಮೂಲ ಹಿಪ್ಪಲಿ ಗಿಡದಿಂದ ಹಾಗೂ ಈ ಕಸಿ ಕಟ್ಟಿದ ಇನ್ನೊಂದು ಕನೆಕ್ಷನ್ ಎರಡಿಂದಲೂ ಆಹಾರ ಹೋಗುವಂತ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿದ್ದೇನೆ ಸದ್ಯಕ್ಕೆ. ಇದರಲ್ಲಿ ಇನ್ನು ಏನಾದರೂ ಡ್ರಾಬ್ಯಾಕ್ಸ್ ಉಂಟಾ ಅಂತ ಹೇಳುದು ಇನ್ನು ನೋಡ್ಬೇಕಷ್ಟೇ. ನನಗೆ ಒಂದು ಉಪಯೋಗ ಮೊನ್ನೆ ಕಂಡದ್ದೇನು ಅಂತ ಹೇಳಿದ್ರೆ, ನಾನು ಆ ಥರ ಕಸಿ ಕಟ್ಟಿ ಹಿಪ್ಪಲಿ ಕನೆಕ್ಟ್ ಮಾಡಿದಂತ ಗಿಡದಲ್ಲಿ ಒಂದು ಅಡಿಕೆ ಮರ ಬಿದ್ದು ಅದು ಆ ಭಾಗದಲ್ಲಿ ಕಟ್ಟಾಯಿತು. ಹಿಪ್ಪಲಿ ಕನೆಕ್ಷನ್ ಇದ್ದಂಥದ್ದಿತ್ತು, ಅಲ್ಲಿಯೇ ಸಿಗ್ದೋಯ್ತು. ಅದರಲ್ಲಿ ಇನ್ನೊಂದು ಗೆಲ್ಲು ಬಂದಿತ್ತು, ಅದನ್ನು ಅದರ ಮೇಲ್ಭಾಗಕ್ಕೆ ನಾನು ಕನೆಕ್ಟ್ ಮಾಡಿದೆ. ಅದು ಆ ರೀತಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಅದು ಸೊರಗುವ ಸಾಧ್ಯತೆ ಜಾಸ್ತಿ. ಅಂದ್ರೆ ಅದಕ್ಕೆ ಮೂಲ ಗಿಡದ ಕನೆಕ್ಷನ್ನೇ ತಪ್ಪಿ ಹೋಗಿದೆ ಅಲ್ಲ. ಹಾಗಾಗಿ ಈ ಥರದ ಒಂದು ಬಳ್ಳಿಗೆ 7 ಕನೆಕ್ಷನ್ ಆದರೆ ಅದು ಇನ್ನು ಹೇಗೆ ಪರಿಣಾಮ ಬೀರ್ಬಹುದು ಅಂತ ಹೇಳೋದು ಮುಂದೆ ನೋಡ್ಲಿಕ್ಕೆ ಉಂಟು. ಹಿಪ್ಪಲಿ ಗಿಡ ಕೂಡ ಆಲೋಚನೆ ಮಾಡ್ತದೆ, ಮನುಷ್ಯರಲ್ಲಿ ಹೇಗೆ ಸ್ವಾರ್ಥ ಇರ್ತದೋ, ಅಂದ್ರೆ ಸುತ್ತಮುತ್ತಲ ಸಂಪನ್ಮೂಲಗಳನ್ನು ಎಲ್ಲ ಬಳಸಿ ಮತ್ತೆ ಬಂದ ಫಲವನ್ನು ನಾನು ಮಾತ್ರ ಉಣ್ಬೇಕು ಅಂತ ಹೇಳುವ ಸ್ವಾರ್ಥ ಹೇಗೆ ಮನುಷ್ಯರಲ್ಲಿ ಇರ್ತದೋ, ಗಿಡಗಳಲ್ಲೂ ಅದು ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ ಅಂತ ನನಗನ್ನಿಸ್ತದೆ. ಅಂದ್ರೆ ಹಿಪ್ಪಲಿ ಪೋಷಕಾಂಶಗಳನ್ನೆಲ್ಲ ಹೀರಿಕೊಳ್ತದೆ, ಅದು ಕಾಳುಮೆಣಸಿನ ಬಳ್ಳಿಗೆ ಕಳಿಸುವಾಗ ಕಂಜೂಸ್ ಮಾಡ್ತದೆ. ನಾನು ಯಾಕೆ ಅದಕ್ಕೆ ಕಳಿಸ್ಬೇಕು, ನಾನು ಹೊಸ ಚಿಗುರುಗಳನ್ನು ತನ್ನ ವಂಶಾಭಿವೃದ್ಧಿಗೆ ಅದು ಪ್ರಯತ್ನಿಸ್ತದೆ. ಹಾಗಾಗಿ ಅದಕ್ಕೆ ಪರಿಹಾರ 7, 8 ಒಂದು ಬಳ್ಳಿಗೆ ಹಿಪ್ಪಲಿ ಕನೆಕ್ಷನ್ ಕೊಡುವ ಮೂಲಕ ಆಹಾರ ಪೂರೈಕೆ ಮಾಡುವಂಥದ್ದು. ಇದರ ಜೊತೆಗೆ ನಾನು ಬೇರೆ ಬೇರೆ ವಿಧಾನದಲ್ಲಿ ಕಸಿ ಕಟ್ಟಿ ಕಂಡುಕೊಂಡ ಕೆಲವು ಅಂಶಗಳನ್ನು ಹೇಳ್ತೇನೆ. ಮೊದಲು ನಾನು ಕಸಿ ಕಟ್ಟಿದ್ದು ಹಿಪ್ಪಲಿಯನ್ನು ವಿ ಕಟ್ ಮಾಡಿ ಕರಿಮೆಣಸಿನ ಸಯಾನನ್ನು 2 ಬದಿಕೆತ್ತಿ ಕನೆಕ್ಟ್ ಮಾಡಿದಂಥದ್ದು. ಇದು ಕಸಿ ಕಟ್ಟುವವರಿಗೆ ಒಂದು ಗ್ರಿಪ್ ಸಿಗ್ಲಿಕ್ಕೆ ತುಂಬಾ ಸುಲಭದ ವಿಧಾನ. ಆದ್ರೆ ಇದರ ಡ್ರಾಬ್ಯಾಕ್ ಎಂತ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಕಟ್ಟಿದ ಹಿಪ್ಪಲಿಯ ಗೆಲ್ಲು ತುಂಬಾ ಬೆಳೆದದಾಗಿದ್ರೆ ಅದು ಸರಿಯಾಗಿ ಅಂಟಿಕೊಳ್ಳದೆ ಮಳೆಗಾಲದಲ್ಲಿ ಕಸಿ ಕಟ್ಟಿದ ಭಾಗದಲ್ಲಿ ನೀರು ಒಳಗೆ ಹೋಗಿ ಕೊಳೆಯುವ ಸಾಧ್ಯತೆ ಇರ್ತದೆ. ಎರಡನೇ ಪ್ರಯತ್ನ ನಾನು ಮಾಡಿದಂಥದ್ದು ಎಂಥದ್ದು ಅಂತ ಹೇಳಿದ್ರೆ, ಹಿಪ್ಪಲಿಯನ್ನು 2 ಬದಿಕೆತ್ತಿ ಕಾಳು ಮೆಣಸಿನ ಸಯಾನನ್ನು ವಿ ಕಟ್ ಮಾಡಿ ಕನೆಕ್ಟ್ ಮಾಡಿದಂಥದ್ದು. ಇದರಲ್ಲಿ ಮಳೆಗಾಲದಲ್ಲಿ ನೀರು ನಿಂತು ಕೊಳೆಯುವ ಸಮಸ್ಯೆ ಇರುವುದಿಲ್ಲ. ಇನ್ನೂ ಕೆಲವು ವಿಧಾನ ಅನುಸರಿಸುವವರಿದ್ದಾರೆ. ನಾನು ಒಂದೆರಡು ಆ ಥರ ಕಸಿ ಕಟ್ಟಿ ನೋಡಿದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಹಿಪ್ಪಲಿ ಗೆಲ್ಲಿಗೆ 2 ಕಾಳು ಮೆಣಸಿನ ಸಯಾನುಗಳನ್ನಿಟ್ಟು ಕಸಿ ಕಟ್ಟುವಂಥದ್ದು. ಇದರಲ್ಲಿ 2 ಸಕ್ಸಸ್ ಆದ್ರೆ ಓಕೆ, ಪ್ರಾಬ್ಲಮ್ ಇಲ್ಲ. ಆದ್ರೆ ಒಂದು ನಾವು ಗಮನಿಸಬೇಕಾದಂಥದ್ದು ಅಂತ ಹೇಳಿದ್ರೆ, ಈ 2 ಕಾಳು ಮೆಣಸಿನ ಬಳ್ಳಿಗೆ ಒಂದೇ ಹಿಪ್ಪಲಿ ಗಿಡದ ಬೇರು ಆಹಾರ ಪೂರೈಕೆ ಮಾಡಬೇಕಾದ ಅನಿವಾರ್ಯತೆ ಹುಟ್ಟಿಕೊಳ್ತದೆ. ಇನ್ನೊಂದು, ನಾವು ಕಟ್ಟಿದ 2 ಸಯಾನುಗಳಲ್ಲಿ ಒಂದು ಸಕ್ಸಸ್ ಆಗಿ ಒಂದು ಫೇಲ್ ಆಯಿತು ಅಂತಾದ್ರೆ ಅದು ಆ ಒಂದು ಕೊಳೆತ ಭಾಗದಿಂದ ಇನ್ನೊಂದು ಸಕ್ಸಸ್ ಆದ ಸಯಾನಿಗೂ ಸಹ ರೋಗ ಪಸರಿಸಿ ಫಂಗಸ್ ಬಂದು ಸಾಯುವ ಸಾಧ್ಯತೆ, ಇನ್ನೊಂದು ಆ ಭಾಗದಲ್ಲಿ ಮತ್ತೆ ನೀರು ನಿಂತು ಕೊಳೆಯುವ ಸಾಧ್ಯತೆ ಇರ್ತದೆ. ಇನ್ನೊಂದು ಕಸಿ ವಿಧಾನ ನನಗೆ ಇಷ್ಟ ಆದಂಥದ್ದು, ನಾನು ಪ್ರಯತ್ನ ಪಟ್ಟು ಸಕ್ಸಸ್ ಅಂತ ನನಗೆ ಅನಿಸಿದಂಥದ್ದು, 2 ಹಿಪ್ಪಲಿಯ ಕಡ್ಡಿಗಳನ್ನು ಹತ್ರ ತಗೊಂಡು ಒಂದು ಗಂಟು ಹಾಕಿ ಒಂದೇ ಲೆಂತಲ್ಲಿ ಕಟ್ ಮಾಡಿ ಅದಕ್ಕೆ ವಿ ಕಟ್ ಮಾಡಿ ಒಂದು ಕಾಳು ಮೆಣಸಿನ ಸಯಾನನ್ನಿಟ್ಟು ಕಸಿ ಕಟ್ಟುವಂಥದ್ದು. ಇದು ಸಕ್ಸಸ್ ಆಗ್ತದೆ. ಸಕ್ಸಸ್ ಆದ್ರೆ ಒಂದು ಲಾಭ ಏನು ಅಂತ ಹೇಳಿದ್ರೆ, ಒಂದು ಕಾಳು ಮೆಣಸಿನ ಬಳ್ಳಿಗೆ ಸುರುವಿನಿಂದಲೇ 2 ಹಿಪ್ಪಲಿ ಗಿಡಗಳ ಮೂಲಕ ಆಹಾರ ಸರಬರಾಜು ಆಗ್ತದೆ. ಇದು ಅದರ ಧನಾತ್ಮಕ ಅಂಶ. ಇದಿಷ್ಟಲ್ಲದೆ ನಾನು ಈ ಮಳೆಗಾಲದಲ್ಲಿ ನಾನು ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ನಾನು ತೋಟದಲ್ಲಿ ಮೊದಲೇ ಇರುವಂತಹ ಕಸಿ ಕಾಳು ಮೆಣಸಿನ ಬಳ್ಳಿಯಲ್ಲಿ ಬರುವ ಹಿಪ್ಪಲಿ ಚಿಗುರುಗಳಿಗೆ ಎಷ್ಟು ಇರ್ತದೋ ಅಷ್ಟಕ್ಕೂ ನನ್ನ ಸಮಯ ಸಿಕ್ಕಿದಷ್ಟು ಕಸಿ ಕಟ್ತೇನೆ. ಅದು ಒಂದು ಬುಡದಲ್ಲಿ 10ಕ್ಕಿಂತ ಹೆಚ್ಚು ನಾನು ಕಸಿ ಕಟ್ಟಿದ ಕಡ್ಡಿಗಳು ಸಕ್ಸಸ್ ಆಯಿತು ಅಂತಾದ್ರೆ, ಅದರಲ್ಲಿ ಈಗಾಗಲೇ ಬಂಬಲಾಗಿ ಮೇಲೆ ಕಾಳುಮೆಣಸು ಇದೆ ಅಂತಾದ್ರೆ ಅದನ್ನು ಮಳೆಗಾಲದಲ್ಲಿ ಹಿಪ್ಪಲಿಯ 2 ಗಂಟು ಬಿಟ್ಟು ಅಲ್ಲಿಂದ ನೆಲಕ್ಕೆ ಹೊಸ ಬೇರು ಕೊಟ್ಟಿರ್ತದೆ, ಅದನ್ನು ಕಟ್ ಮಾಡುದು, ಇಲ್ಲದ ಗಿಡಗಳಿಗೆ ಅದನ್ನು ಅಲ್ಲಿಂದ ನೆಡುವುದು. ಇದನ್ನು ಮಾಡ್ತಾ ಇದ್ದೇನೆ. ಒಂದು ಲಾಭ ಏನು ಅಂತ ಹೇಳಿದ್ರೆ, ನಾವು ಅಲ್ಲಿ ಹಿಪ್ಪಲಿ ಚಿಗುರು ಬಂದದ್ದನ್ನು ಕಸಿ ಕಟ್ಟುವಾಗ ಹಿಪ್ಪಲಿಯ ಮೇಲ್ಭಾಗವನ್ನು ತಂದು ತೊಟ್ಟೆಯಲ್ಲಿ ಹಾಕಿರ್ತೇವೆ, ಅಲ್ಲಿ ನಮಗೆ ಒಂದು ಕಸಿ ಗಿಡ ಸಿಗ್ತದೆ.
ಜೊತೆಗೆ ನಾವು ಇಲ್ಲಿ ಮರದ ಬುಡದಲ್ಲಿ ಕಸಿ ಕಟ್ಟಿದ್ದು ಸಕ್ಸಸ್ ಆದ್ರೆ ಅದನ್ನು ಕಟ್ ಮಾಡಿ ನೆಟ್ಟದ್ದು ಇನ್ನೊಂದು, ಒಂದು ಕಡ್ಡಿಯಲ್ಲಿ ನಮಗೆ 2 ಕಸಿ ಗಿಡಗಳನ್ನು ಮಾಡಿದಂತ ಒಂದು ಪ್ರಯೋಜನ ಸಿಗ್ತದೆ. ಇದೆಲ್ಲದರ ನಂತರ ಮುಗಿಸುವ ಮುನ್ನ ನನ್ನ ಸಲಹೆ ಏನು ಅಂತ ಹೇಳಿದ್ರೆ, ಈ ಕಾಳು ಮೆಣಸು ಕೃಷಿ ಅಂತ ಹೇಳುದು ದಕ್ಷಿಣ ಕನ್ನಡದ ಪಾಲಿಗೆ ಇಂಟೆನ್ಸಿವ್ ಕೇರ್ನಲ್ಲಿರುವ ಮಕ್ಕಳನ್ನು ನೋಡಿಕೊಂಡ ಹಾಗೆ. ನಮ್ಮ ಯಾವುದೋ ತಾಪತ್ರಯಗಳ ನಡುವೆ ನಾವು ಅಡಿಕೆ, ತೆಂಗು, ಬಾಳೆ, ಕೊಕ್ಕೋ ಇಂಥದ್ದನ್ನೆಲ್ಲ ಸ್ವಲ್ಪ ದಿವಸ ಕಡೆಗಣಿಸಿದ್ರೆ ನಮಗೆ ಇಳುವರಿ ಬರುವುದಿಲ್ಲ. ಮುಂದಿನ ವರ್ಷಕ್ಕೆ ನಮಗೆ ಆ ಮರವನ್ನು ಮತ್ತೆ ಸೆಟ್ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಆದ್ರೂ ನಾವು ಕಾಳು ಮೆಣಸನ್ನ ಬಳ್ಳಿಯನ್ನು ಕಡೆಗಣಿಸುವಂತ ಪರಿಸ್ಥಿತಿ ನಮಗೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಮ್ಮ ಜೀವನ ಒಂದೇ ತರ ಇರುವುದಿಲ್ಲ, ಏನೋ ಒಂದಿಷ್ಟು ಸಮಸ್ಯೆ ಬರ್ತದೆ, ಆಸ್ಪತ್ರೆಯಲ್ಲಿ ನಿಲ್ಬೇಕಾಗ್ತದೆ. ಈ ತರದ ಸಮಸ್ಯೆ ಬಂತು ಅಂತಾದ್ರೆ ನಮಗೆ ಇಳುವರಿ ಮಾತ್ರ ಅಲ್ಲ, ಕಾಳು ಮೆಣಸಿನ ಬಳ್ಳಿಯೇ ಇರುವುದಿಲ್ಲ ಬರುವಾಗ. ಹಾಗಾಗಿ ಈ ಕೃಷಿಯಲ್ಲಿ ಸಕ್ಸಸ್ ಆದಂಥವ್ರು ಇದ್ದಾರಲ್ಲ, ಅಂದ್ರೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರುವಾಗ ಸುರೇಶ್ ಅಣ್ಣ, ಅನಂತಣ್ಣ, ಎಲ್ಲರೂ, ವೇಣು ಅಣ್ಣ ಎಲ್ಲರೂ ಇದ್ದಾರೆ. ಅವರ ಅನುಭವಗಳನ್ನು ನಾವು ಪಡ್ಕೊಂಡು ನಾವು ಕೃಷಿ ಮಾಡುವಾಗ ಅವರಾಗೆ ಆಗ್ಬೇಕು ಅಂತ ಬಯಸೋದು ಸರಿ. ನಾವು ನಮ್ಮ ಜಾಗದ ಭೌಗೋಳಿಕ ಅಂಶಗಳು, ನಮ್ಮ ಹೂಡಿಕೆ ಸಾಮರ್ಥ್ಯ, ನಮ್ಮ ಸಮಯಾವಕಾಶ, ನಮಗೆ ಅದನ್ನು ಮುಂದೆ ಬರುವ ಅಂದ್ರೆ ಇಳುವರಿ ಕೊಡುವವರೆಗೆ ಬರಬಹುದಾದ ರೋಗಗಳ ನಿಯಂತ್ರಣಕ್ಕೆ ನಾವು ಎಷ್ಟು ಸಮಯ ಮತ್ತು ಎಷ್ಟು ಹಣವನ್ನು ಹೂಡಬಹುದು, ಇದೆಲ್ಲವನ್ನು ಗಮನಿಸಿಕೊಂಡು ಆಮೇಲೆ ಅಡಿಗೆಯಲ್ಲಿ ವರ್ಷಕ್ಕಿಷ್ಟು ಅಂತ ಹಾಕಿಕೊಂಡು ಸಕ್ಸಸ್ಸಿನ ಕಡೆಗೆ ಹೋಗ್ಬೇಕು ಹೊರತು ನಾನು ಇವತ್ತಿನ ನಾಳೆಗೆ ಅವರಾಗೆ ಆಗ್ತೇನೆ ಅಂತ ಹೇಳಿಕೊಂಡು ಸಾಲ ಮಾಡಿ ಆದ್ರೂ ನಾನು ಗಿಡ ಹಾಕ್ತೇನೆ ಅಂತ ಹೊರಟ್ರೆ ಅದು ಮೊಲ ಮತ್ತೆ ನಿದ್ರಿಸುವ ಸ್ಥಿತಿ ಉಂಟಲ್ಲ, ಆ ಸ್ಥಿತಿಯನ್ನು ನಾವು ಎಳ್ಕೊಂಡಾಗೆ ಆಗಬಹುದು. ಬದುಕಿಗೆ ಬೇಕಾಗುವಂಥದ್ದು ನೆಮ್ಮದಿ. ನಮಗೆ ಏನೇನೋ ಸಮಸ್ಯೆಗಳು ಬಂದಾಗ, ಅಂದ್ರೆ ಕೃಷಿಯಲ್ಲಿ ಆಗ್ಲಿ ನಮ್ಮ ಜೀವನದಲ್ಲಿ ಆಗ್ಲಿ ಏನೇ ಸಮಸ್ಯೆಗಳು ಬಂದಾಗ ಸಮಭಾವ ಸಮಚಿತ್ತದಿಂದ ಅದನ್ನು ಎದುರಿಸಿಕೊಂಡು ಹೋಗುವುದನ್ನು ಪ್ರತಿಯೊಬ್ಬ ಕೃಷಿಕನು ಅಭ್ಯಾಸ ಮಾಡಿಕೊಳ್ಬೇಕು ಅಂತ ಹೇಳುದು ನನ್ನ ಆಶಯ. ನನ್ನ ಜೀವನದ ಈ ಪಯಣದಲ್ಲಿ ಈ ಎಲ್ಲ ಸಂದರ್ಭಗಳಲ್ಲಿ ನನಗೆ ಜೊತೆ ಆದದ್ದು ನನ್ನ ಗಂಡ ಚೈತ್ರ ನಾರಾಯಣ. ಹಾಗೆ ನನ್ನ ಕೃಷಿ ಆಸಕ್ತಿಯನ್ನು ಗುರುತಿಸಿ ಇನ್ನು ಮನೆಯಲ್ಲಿ ಇರೋದು ನಾನು ನೋಡಿಕೊಳ್ತೇನೆ, ನಿನಗೆ ತೋಟಕ್ಕೆ ಹೋಗ್ಬೇಕು ಅಂತ ಅನಿಸಿದ್ರೆ ಹೋಗು ಅಂತ ಸಪೋರ್ಟ್ ಮಾಡುವ ನನ್ನ ಅತ್ತೆ ಆಶಾಲಕ್ಷ್ಮಿ. ಮತ್ತು ಒಮ್ಮೊಮ್ಮೆ ಬರುವ ಸೋಮಾರಿತನ ಬಂದಾಗ, ಮಗಳು ಮೊನ್ನೆ ಕೃಷಿ ಕಟ್ಟಿದ್ದು ಪೂರ ಸತ್ತಿದ್ದು ಎಲ್ಲ ಕಳ್ಕೊಂಡಿದ್ದು ಅಂತ ಹೇಳಿ ನಾನು ಮತ್ತೆ ತೋಟಕ್ಕೆ ಹೋಗುವಾಗೆ ಹುರಿದುಂಬಿಸುವ ನನ್ನ ಮಾವ ಸೇಡಿಯಪ್ಪು ಜನಾರ್ದನ ಭಟ್. ಹಾಗೆ ವಯಸ್ಸಿಗೆ ಮೀರಿದ ಒಂದು ಪ್ರಬುದ್ಧತೆಯನ್ನು ತೋರಿ ಸಪೋರ್ಟ್ ಮಾಡುವ ನನ್ನ ಮಗಳು ಶ್ರೀಲಕ್ಷ್ಮಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಬದುಕಿಗೆ ಬೇಕಾಗುವಂಥದ್ದು ನೆಮ್ಮದಿ. ಆ ನೆಮ್ಮದಿ ಹೊಂದಿದ್ರೆ ನಾವು ಜೀವನದಲ್ಲಿ ಏನ್ ಬೇಕಿದ್ರೂ ಸಾಧಿಸಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಕೃಷಿ ಮಿತ್ರರಿಗೂ ನನ್ನ ನಮಸ್ಕಾರಗಳು, ಪ್ರೀತಿಯ ನಮಸ್ಕಾರಗಳು. ನಾನು ಪೆರುವಾಯಿ ಗ್ರಾಮದ ಪಳದರ್ಕ ಎಂಬಲ್ಲಿ 2008 ನಂತರ ಕೃಷಿ ಮಾಡ್ತಾ ಇದ್ದೇನೆ. ನಾನು ಅಡಿಕೆ, ಬಾಳೆ, ಕೊಕ್ಕೋ, ತೆಂಗು, ಜಾಯಿಕಾಯಿ, ಹೀಗೆ ಕಾಳುಮೆಣಸು ಎಲ್ಲ ಕೃಷಿಗಳನ್ನು ಮಾಡಿದ್ದೇನೆ. 2016 ನಂತರ ನನಗೆ ಕಾಳುಮೆಣಸಲ್ಲಿ ಸ್ವಲ್ಪ ಒಲವು ಜಾಸ್ತಿ ಆಯಿತು. ನಾನೀಗ ಮೇಯ್ನಾಗಿ ಅಡಿಕೆ, ಕಾಳುಮೆಣಸು ಮತ್ತು ಸ್ವಲ್ಪ ಮಟ್ಟಿಗೆ ತೆಂಗು ಮತ್ತು ರಬ್ಬರ್ ಕೃಷಿಯನ್ನು ಮಾಡ್ತಾ ಇದ್ದೇನೆ. ನಂದು ಕಾಳುಮೆಣಸನ್ನು 2014 ನಾಟಿ ಮಾಡಿದ ನಂತರ, ಎಲ್ಲ ಅಡಿಕೆ ಮರಗಳಲ್ಲಿ ನಾಟಿ ಮಾಡಿದ ನಂತರ ನಾನು ನನ್ನ ಜಾಗದಲ್ಲಿ ಸ್ವಲ್ಪ ನೀರಿನ ಅಭಾವವಿದೆ. ಆ ಟೆರೈನ್ ಜಾಗದಲ್ಲಿ ನಾನು ಧೂಪದ ಮರಗಳನ್ನು ಆಯ್ಕೆ ಮಾಡಿದೆ ಕಾಳುಮೆಣಸು ಬೆಳೀಲಿಕ್ಕೆ. ಈ ಧೂಪದ ಮರಗಳನ್ನು ಆಯ್ಕೆ ಮಾಡೋ ಮೊದಲು ನಾನೊಂದು 30 ಮರಗಳ ಬಗ್ಗೆ ಸ್ಟಡಿ ಮಾಡಿದ್ದೆ. ಯಾಕೆಂದರೆ ನಾನು ಹೈ ಡೆನ್ಸಿಟಿ ಪ್ಲಾಂಟೇಷನ್ ಮಾಡಲಿಕ್ಕೆ ಆಲೋಚಿಸಿದ್ದೆ. ಈ ಧೂಪದ ಮರವನ್ನು ತುಳುವಲ್ಲಿ ಧೂಪ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಹಾಲು ಮಟ್ಟಿ, ಮಲಯಾಳಂನಲ್ಲಿ ಮಟ್ಟಿ, ಇಂಗ್ಲೀಷ್ನಲ್ಲಿ ಮಲಬಾರ್ ಟ್ರೀ ಆಫ್ ಹೆವನ್, ಸೈಂಟಿಫಿಕ್ ನೇಮ್ ಐಲಂತ ಸ್ಟ್ರೈಫೈಸ್ ಅಂತ ಹೇಳ್ತಾರೆ. ಈ 30 ಮರಗಳಲ್ಲಿ ನಾನು ಮಾವು, ಹಲಸು, ಹಾಗೆ ಸಾಗುವಾನಿ ಮತ್ತು ಗಾಳಿ ಮರ ಮತ್ತು ಚೇರೆ ಮರ, ಹಾಗೆ ಎಲ್ಲ ಮರಗಳನ್ನು ಪ್ರೂನ್ ಮಾಡಿದಾಗ ನನಗೆ ಈ ಧೂಪದ ಮರದಲ್ಲಿ ಒಂದು ವಿಶೇಷ ಕಂಡಿತು. ಅದರಲ್ಲಿ ಸ್ವಲ್ಪ ಯಾವುದು ಗೆಲ್ಲು ಬರುವುದು ಕಡಿಮೆ, ಟಾಪಲ್ಲಿ ಮಾತ್ರ ಬರುತ್ತೆ, ಟ್ರಂಕಲ್ಲಿ
ಬರುವುದಿಲ್ಲ. ನಾನು ಮೊದಲು ಹೇಳಿದಾಗೆ ನನಗೆ ಮಾರ್ಚಿನ ನಂತರ ನೀರಿನ ಅಭಾವ ತುಂಬ ಇದೆ. ನೀರು ನಮಗೆ ತುಂಬ ಕಡಿಮೆ ಆಗುತ್ತೆ. ಅಂದರೆ ತುಂಬ ಸೋರ್ಸನ್ನು ನಾನು ಟ್ರೈ ಮಾಡಿ ನೀರು ಬೇಕಾದಷ್ಟು ಇರಲಿಲ್ಲ. ಸೊ ಹಾಗೆ ನಾನು ಕಾಳು ಮೆಣಸು ನನಗೆ ಸ್ವಲ್ಪ ಆಫ್ಟರ್ ಪೋಸ್ಟ್ ಹಾರ್ವೆಸ್ಟು ಸ್ವಲ್ಪ ಈಸಿ ಅಂತ ಕಂಡಿತ್ತು. ಇದು ಅಡಿಕೆಗೆ ಕಂಪೇರ್ ಮಾಡಿದರೆ ಒಂದು ಡಿಸೀಸ್ ಮ್ಯಾನೇಜ್ಮೆಂಟ್ ಒಂದು ಸ್ವಲ್ಪ ಟಫ್ ಇದೆ ಅಷ್ಟೇ ಹೊರತು ಬಾಕಿ ಕೆಲಸಗಳೆಲ್ಲ ಅದರಲ್ಲಿ ಸುಲಭ ಕಂಡಿತ್ತು. ಮತ್ತು ಕಾಳುಮೆಣಸು ಗಿಡ ಒಂದು ಮಳೆ ಬಂದ ನಂತರ ಅದು ಚಿಗುರಿ ಮತ್ತು ಅದು ಫ್ಲವರ್ ಕೊಡ್ತದೆ. ಫ್ಲವರ್ ಕೊಟ್ಟು ಮತ್ತು ಥ್ರೂಔಟ್ ರೈನಿ ಸೀಸನಲ್ಲಿ ಅದು ಬೆಳೀತು ಮಳೆ ಹೋಗುವಾಗ ನಾವು ಹಾರ್ವೆಸ್ಟ್ ಮಾಡ್ತೇವೆ. ಹಾಗೆ ಅದರಲ್ಲಿ ನಮಗೆ ನೀರಿನ ಅಗತ್ಯ ಬಹಳ ಕಡಿಮೆ ಸಾಕಾಗ್ತದೆ. ಈಗ ಅಡಿಕೆಗೆಲ್ಲ ಕಂಪೇರ್ ಮಾಡಿದರೆ 20 ಲೀಟ್ರ್ ನೀವು ಡೈಲಿ ಕೊಡಬೇಕು. ಕಾಳುಮೆಣಸಿಗೆ ಒಂದು 6 ಲೀಟ್ರ್ ಇದ್ದರೆ ನೆರಳಿನ ಶೇಡನ್ನು ಕೊಟ್ಟರೆ ಅದರಲ್ಲಿ ಕಾಳುಮೆಣಸನ್ನು ಬೆಳಿಬೋದು. ಮತ್ತು ತುಂಬ ಇಳಿಜಾರಿರುವ ಜಾಗದಲ್ಲಿ ನಂದು 45 ಡಿಗ್ರಿ ಆ್ಯಂಗಲ್ ಇರುವ ಜಾಗದಲ್ಲಿ ಇದು ಯಾವುದು ಅಡಿಕೆ ಕಂಪೇರ್ ಮಾಡಿದರೆ ಇದು ಈಸಿ ಅಂತ ಅನಿಸಿತು. ಇದು ಧೂಪದ ಮರದಲ್ಲಿ ಗೆಲ್ಲುಗಳು ಏನಾಗುತ್ತೆ ಅಂದರೆ, ಈಗ ನಾವು ಯಾವ ಮರವನ್ನು ತಗೊಂಡ್ರು ನೀವು ಟಾಪನ್ನು ಕಟ್ ಮಾಡಿದರೆ ಗೆಲ್ಲುಗಳು ಹೆಚ್ಚು ಅಥವಾ ಕಡಿಮೆ ಟ್ರಂಕಲ್ಲಿ ಬರುತ್ತೆ. ಧೂಪದ ಮರದಲ್ಲಿ ಎಂತ ಆಗುತ್ತೆ ಅಂದರೆ, ನೀವು ಟಾಪನ್ನು ಪ್ರೂನ್ ಮಾಡಿದರೆ ನಿಮ್ಮ ಡಿಸೈರ್ಡ್ ಹೈಟ್ ಆಫ್ಟರ್ 3-4 ಇಯರ್ಸ್ ಒಂದು ಅದು 30 ಫೀಟು 40 ಫೀಟು ನಿಮಗೆ ಬೇಕಾದ ಡಿಸ್ಟೆನ್ಸನ್ನು ಇಟ್ಟುಕೊಂಡಾಗ ಆ ಟಾಪನ್ನು ಪ್ರೂನ್ ಮಾಡಿ ಆವಾಗ ಟಾಪಲ್ಲಿ ಮಾತ್ರ ಬರುತ್ತೆ. ನೀವು ಅದರ ಮೊದಲು ಎಲ್ಲಿಯೂ ಗಂಟು ಫಾರ್ಮೇಷನ್ ಆಗಲಿಕ್ಕೆ ಮರದಲ್ಲಿ ಬಿಡಬಾರ್ದು. ಗಂಟು ಫಾರ್ಮೇಷನ್ ಅಂದರೆ ಅದರ ತುದಿ ಚಿಗುರು ಎಲ್ಲಾರು ಕಟ್ಟಾಗಿ ಹೋದರೆ ಅದರಲ್ಲಿ 4 ಚಿಗುರುಗಳು ಬರುತ್ತೆ. ಅದು ಗಂಟು ಅಂತ ಹೇಳ್ತೇವೆ. ವರ್ಷವನ್ನು ನಾವು ಸಿಂಗಲ್ ಬಿಟ್ಟರೆ ಗಂಟು ಬರುತ್ತೆ, ಆ ಗಂಟಲ್ಲಿ ಬರುತ್ತೆ. ಇಲ್ಲದ್ರೆ ನೀವು ಟಾಪಲ್ಲಿ ಮಾತ್ರ ಬರುತ್ತೆ. ಮತ್ತು ಕಾಂಡದಲ್ಲಿ ಗೆಲ್ಲುಗಳು ಬರುವುದಿಲ್ಲ. ಕೊಡೆಯನ್ನು ಉಲ್ಟ ಹಾಕಿದರೆ, ಕೊಡೆಯನ್ನು ಉಲ್ಟ ಹಿಡಿದ್ರೆ ಹೇಗೆ ಬರುತ್ತೆ ಹಾಗೆ ಚಿಗುರುಗಳು ಬರುತ್ತೆ. ಮತ್ತು ಅದೊಂದು ಸೆಮಿ ಡಿಸಿಡಿಯಸ್ ಟ್ರೀ. ಅಂದರೆ ಧೂಪದ ಮರ ಒಂದು 50% ಎಲೆಗಳನ್ನು ಅದರಷ್ಟಕ್ಕೆ ಉದುರಿಸಿದೆ. ಅಂದರೆ ನಿಮಗೆ 2-3 ಫೀಟ್ ಹೈಟಿಗೆ ಅದು ಮೇಂಟೈನ್ ಮಾಡಿಕೊಂಡು ಬಾಕಿ ಎಲೆಗಳನ್ನು ಅದರಷ್ಟಕ್ಕೆ ಉದುರಿಸ್ತಾ ಹೋಗುತ್ತೆ. ಫಸ್ಟ್ ಇಯರಲ್ಲಿ ಒಂದು 100% ಪ್ಲಾಂಟೇಶನ್ 20% ಚಿಗುರುಗಳು ಬರುತ್ತೆ. ಆ ಚಿಗುರನ್ನು ನೀವು ಕಟ್ ಮಾಡಬೇಕು. ಮತ್ತು ಅದು ಸೆಕೆಂಡ್ ಇಯರ್ಗೆ ಸ್ವಲ್ಪ ಜಾಸ್ತಿ ಬರುತ್ತೆ. ಮತ್ತು ನಿಮ್ಮ ಥರ್ಡ್ ಇಯರ್ಗೆ ಆಗೋ ನಿಮ್ಮ ಡಿಸೈರ್ಡ್ ಹೈಟ್ ಅದು ಬರುತ್ತೆ. ಅದು ಟಾಪಲ್ಲಿ ಮಾತ್ರ ತೆಗೆದ್ರೆ ಮತ್ತು ಟಾಪನ್ನು ಇಯರ್ಲಿ ಒನ್ಸ್ ಮೇ ಎಂಡಿಗೆ ನೀವು ತೆಗೆದ್ರೆ ಸಾಕಾಗುತ್ತೆ. ಮತ್ತು ಕಾಳುಮೆಣಸಿಗೆ ಮೇಯ್ನಾಗಿ ನಮ್ಮ ಬಿಸಿಲು ಸಮ್ಮರಲ್ಲಿ ಇದು ರೈನಿ ಸೀಸನಲ್ಲಿ ಬೇಕಾಗುತ್ತೆ. ಯಾಕಂದರೆ ಮೋಡಗಳು ಬರುವ ಕಾರಣ ಜೂನ್ನ ಮಂತಿನ ನಂತರ ನಮಗೆ ಬಿಸಿಲು ತುಂಬ ಕಡಿಮೆ ಆಗುತ್ತೆ. ಸೊ ಧೂಪದ ಮರಲ್ಲಿ ಆ ಶೇಡ್ ಪ್ರೂನಿಂಗ್ ಹೈ ಡೆನ್ಸಿಟಿ ಕೇಸಲ್ಲಿ ಈಸಿ ಆಗುತ್ತೆ. ಈಗ ನೀವು ಬಾಕಿ ಮರಗಳನ್ನು ತಗೊಂಡ್ರೆ ಹಾರ್ಡ್ ವುಡ್ಡನ್ನೆಲ್ಲ ತಗೊಂಡ್ರೆ ಪ್ರೂನಿಂಗ್ ಕೆಲಸ ಲೆಬೋರಿಯಸ್ ಆಗುತ್ತೆ. ತುಂಬ ಇದು ಟೈಮ್ ತಗೊಳ್ತೆ ಲೇಬರಿಗೆ. ಇದು ತುಂಬ ಬೇಗ ಆಗುತ್ತೆ. ಇದು ಮತ್ತು ಶೇಡು ಮತ್ತು ಬಿಸಿಲಿನ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಈಗ ಈ ಮಳೆಗಾಲದಲ್ಲಿ ನನಗೆ ಮೇ 20ಕ್ಕೆ ಸ್ಟಾರ್ಟ್ ಆದ ಮಳೆ ಜುಲೈ 20ಕ್ಕೆ ನಮಗೆ ಸ್ಟಾಪ್ ಆಗಿತ್ತು. ಸೊ ಆವಾಗ ನಮಗೆ 1 ಫೀಟು, ಈಗ ಅದು 3 ಫೀಟು ಎಲೆಗಳನ್ನು ಇಟ್ಟುಕೊಳ್ಳುತ್ತೆ. ಬಾಕಿ ಎಲೆಗಳು ಮೇಲೆ ಹೋದಾಗೆ ಬಾಕಿ ಎಲೆಗಳನ್ನು ಉದುರಿಸುತ್ತೆ. ನಾನಿಂದರೆ 1 ಫೀಟಿಗೆ ಮೇಂಟೈನ್ ಮಾಡಿದೆ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಫೈಟ್ ಹೋಗ್ತಾ ಆ ಡಿಸೀಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಒಳಗೆ ಬಿಸಿಲಿನ ಟೆಂಪರೇಚರ್ ಕೂಡ ಈಗ ಅದರ ಒಳಗಿರುವಾಗ ಒಂದು 4 to 6 ಡಿಗ್ರಿ ವೇರಿಯೇಷನ್ ಆಗುತ್ತೆ ಮೇಲಿಂದ ಪೆಪ್ಪರ್ ಬಳ್ಳಿ ಒಳಗಿರುವಾಗ. ಸೊ ಆ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಸುಲಭದಲ್ಲಿ ಆಗುತ್ತೆ. ಮತ್ತು ಕಡಿಮೆ ನೀರು ಸಾಕಾಗುತ್ತೆ. ಯಾಕೆಂದರೆ ಅದು ಬೇಸಿಗೆಯಲ್ಲಿ ಶೇಡ್ ಕೊಡುವ ಕಾರಣ ನೀರಿನ ಅಗತ್ಯ ಕಡಿಮೆ ಆಗುತ್ತೆ. ಅಂದರೆ ಇಲ್ಲದ್ರೆ ಎಲೆಗಳ ಮುಖಾಂತರ ನೀವು ಓಪನ್ ಇದರಲ್ಲಿ ಬೆಳೆಸಿದಾಗ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ಸಲ್ಲಿ ನೀರು ತುಂಬ ಅದು ಕೇಳುತ್ತೆ. ಸೊ ಅದು ಕಡಿಮೆ ಸಾಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ಧೂಪದ ಮರದಲ್ಲಿ ಈಗ ಸೆಕೆಂಡ್ರಿ ಒಂದು ವ್ಯಾಲ್ಯೂ ಇದೆ. ಅಂದರೆ ರೆಸಿನಿಗೆ ಕೂಡ ಯೂಸ್ ಮಾಡ್ಬೋದು ಅದನ್ನು. ಅಂದರೆ ನೀವು ಫಾರೆಸ್ಟ್ ಆಫೀಸರ್ ಹತ್ರ ಕೇಳಿದರೆ ಅವರು ಹೇಳ್ತಾರೆ. ಅಂದರೆ ಅದಕ್ಕೆ ರೆಸಿನಿಗೆ ಈಗ 800 rupees per kg ಡಿಮ್ಯಾಂಡ್ ಇದೆ. ಅದು per kg ಬೇಸಿಸಲ್ಲಿ ರೈತರಿಗೆ ಅವರೇ ಬರೆದ ಪ್ರೂಫ್ ಇದ್ದರೆ ಅವರು ಅದನ್ನು ತೆಗಿಲಿಕ್ಕೆ ಕೊಡ್ತಾರೆ. ಒಂದು ಪ್ಲಾಂಟೇಶನ್ ಗೆಟ್ಸ್ ಓಲ್ಡ್ ಅಂದರೆ ಪ್ಲಾಂಟೇಶನ್ 20-25 years ಆದ ನಂತರ ಇದು ಅದರ ರೆಸಿನ್ ಯೂಸನ್ನು ಮಾರ್ಕೆಟ್ ಮಾಡಲಿಕ್ಕೆ ಮತ್ತು ತೆಗಿಲಿಕ್ಕೆ ಪರ್ಮಿಟ್ ಬೇಕು.
ಮತ್ತೆ ಕಾಮನ್ ಕ್ವಶನ್ ಧೂಪದ ಮರ ತೋರ ಆಗುತ್ತೆ ಅಂತ ಜನರಲ್ಲಿ ಹೆದರಿಕೆ ಆಗುತ್ತೆ. ಅಂದರೆ ಒಂದು 8 ಇಯರ್ಸ್ ಆಗುವಾಗ ನಾರ್ಮಲ್ ಧೂಪದ ಮರ ಒಂದು ಇಷ್ಟು ತೋರ ಬರುತ್ತೆ, ಆದರೆ ಆ್ಯಕ್ಚುಲಿ ಅಷ್ಟು ತೋರ ಬರಲ್ಲ. ಯಾಕೆಂದರೆ ನೀವು ಒಂದು ಗೆಲ್ಲನ್ನು ರೆಗ್ಯುಲೇಟ್ ಮಾಡುವಾಗ 25 ಇಯರ್ಸ್ ಆದರೂ ಒಂದು ಇಷ್ಟು ತೋರ ಬರ್ಬೋದು ಅಷ್ಟೇ ಹೊರತು ಅದರಿಂದ ಹೆಚ್ಚು ತೋರ ಬರಲ್ಲ. ಯಾಕೆಂದರೆ ಅಲ್ಲಿ ಅಷ್ಟೊಂದು ಕೆನಪಿ ಇರಲ್ಲ, ಅದಕ್ಕೆ ಆಹಾರ ಉತ್ಪಾದಿಸಲಿಕ್ಕೆ ಇದು ಏನು ಅಷ್ಟು ಲಾರ್ಜ್ ಕೆನಪಿ ಇಲ್ಲದ ಕಾರಣ ರೂಟ್ ಮತ್ತು ಶೂಟ್ ಗ್ರೋತು ರೆಗ್ಯುಲೇಟ್ ಆಗುತ್ತೆ. ಮತ್ತು ಅದಕ್ಕೆ ಟಿಂಬರ್ ವ್ಯಾಲ್ಯೂ ಕೂಡ ಇದೆ. 7,000 ಟನ್ನೇಜ್ ಫ್ಲೈವುಡ್ಗೆ ಯೂಸ್ ಆಗುತ್ತೆ, ಮತ್ತು ಮ್ಯಾಚ್ ಬಾಕ್ಸಿಗೆ ಯೂಸ್ ಆಗುತ್ತೆ. ಈವನ್ ರೆಸಿನ್ ತೆಗೆಯುವಾಗ ಮರ ಕುಂಬಾದರೆ ಕೂಡ ಅದು KG ಬೇಸಿಸಲ್ಲಿ ಅಗರಬತ್ತಿ ಫ್ಯಾಕ್ಟ್ರಿಗೂ ಕೂಡ ಅದು ಯೂಸ್ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ವೇಸ್ಟೇಜ್ ಇಲ್ಲ. ಇದು 2 ವರ್ಷದ ಧೂಪದ ಗಿಡ ಮತ್ತು 1 ವರ್ಷ ಪ್ರಾಯದ ಪೆಪ್ಪರು. ಇದರಲ್ಲಿ ನಾನು 3 ಸ್ಟೇಜಲ್ಲಿ ಹಾಕಿದ್ದೇನೆ. ಒಂದು 3 ವರ್ಷ ಮೊದಲು ಒಂದು 4,300 ಗಿಡ, ಮತ್ತು 2 ವರ್ಷ ಮೊದಲು ಒಂದು 2,200 ಗಿಡ, ಕಳೆದ ವರ್ಷ ಒಂದು 500 ಗಿಡ ಹಾಕಿದ್ದೇನೆ. ನಾನು ಧೂಪದ ಮರ ಮಾತ್ರ ಅಲ್ಲ, ಎಲ್ಲ ಮರಗಳಲ್ಲೂ ಪೆಪ್ಪರನ್ನು ಬೆಳೀತಾ ಇದ್ದೇನೆ. ಯಾವುದು ಮಾವಿರ್ಬೋದು, ಹಲಸಿರ್ಬೋದು, ಅಥವಾ ಸೈಡಲ್ಲಿರುವ ಎಲ್ಲ ಮರಗಳಲ್ಲಿ. ನಾನು ಇದಕ್ಕೆ ಇರಿಗೇಷನನ್ನು ಫರ್ಟಿಗೇಷನ್ ಮುಖಾಂತರ ಕೊಡ್ತೇನೆ. ಯಾವುದೇ ಮ್ಯಾನ್ಯುವಲ್ ಅಪ್ಲಿಕೇಶನ್ ಆರ್ಗ್ಯಾನಿಕ್ ಮಾತ್ರ ಮಾಡ್ತಾ ಇದ್ದೇನೆ. ಬಾಕಿ ಎಲ್ಲ ಫರ್ಟಿಲೈಸರ್ಸನ್ನು ಇದು ಆಟೋಮೆಟಿಕ್ಕಾಗಿ ಇದ್ರ ಮೇಲೆ ನೀರಿನ ಮುಖಾಂತರ ನೀರಾವರಿ ಹೋಗ್ತಾ ಇದೆ. ಮತ್ತು ಅದರ ಎಲೆಗಳು ಕೂಡ ಕೊಳೆತು ಒಳ್ಳೆ ಇದು ಆರ್ಗ್ಯಾನಿಕ್ ಮಲ್ಚ್ ಕೂಡ ಆಗ್ತದೆ. ಮತ್ತು ಇಲ್ಲಿ ಇದರ ನಾನು ಇಲ್ಲಿ ವೇಣುಗೋಪಾಲ್ ಸರ್ ಮತ್ತು ಧರ್ಮರಾಜ್ ಸರ್ ಹಾಗೂ ಮತ್ತು PN ಭಟ್ ಸರ್ ಇವರ ಗೈಡೆನ್ಸನ್ನು ತಗೊಂಡಿದ್ದೇನೆ. ಮತ್ತು ಇವರು ಅಷ್ಟು ಹೇಳ್ತಾ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಆರ್ಗನೈಸರ್ ಶಶಿ ಭಟ್ ಪಳಾರು ಇವರಿಗೆ ಧನ್ಯವಾದಗಳು ಹೇಳ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿ ಸೇರಿದ ಎಲ್ಲ ಕೃಷಿ ಮಿತ್ರರಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಕಡಿಮೆ ಸಮಯದಲ್ಲಿ ಮುಗಿಸ್ತೀನಿ. ನನ್ನ ಹೆಸರು ಸಿದ್ದೇಶ್ ಅಂತ ಹೇಳ್ಬಿಟ್ಟು ಅಗ್ರೋಸೆಲ್ ಇಂಡಸ್ಟ್ರೀಸ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನಾನು ಬೇಗ ಪರಿಚಯ ಆಗಬೇಕಂದ್ರೆ ನೀವು ಗ್ಲೈಸಿಲ್ ಮತ್ತು ಮಿರಾ 71 ಸ್ಪ್ರೇ ಮಾಡ್ತಾ ಇದ್ರಲ್ಲ ವಿಡಿಸೈಡು. ಸೊ ಆ ಎಕ್ಸೆಲ್ ಕ್ರಾಪ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋದು ನಾವು. ನಮ್ಮ ಕೆಮಿಕಲ್ ಕಂಪ್ನಿಯನ್ನು ನಾವು ಕ್ಲೋಸ್ ಮಾಡಿಬಿಟ್ಟಿವಿ. ನಾವು ವಿ ಆರ್ ಮೂವಿಂಗ್ ಟು ಓನ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಫ್ರಮ್ ಸಿ ಮೈನಿಂಗು, ಅಂದರೆ ಸಮುದ್ರದಿಂದ ಮೈನಿಂಗ್ ಮಾಡ್ತಾ ಇದ್ದೀವಿ ನಾವು. ಸೊ ಯಾವ ಥರ ಮಾಡ್ತಾ ಇದ್ದೀವಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಸೊ ಮೊದಲು ತಯಾರು ಮಾಡ್ತಾ ಇರೋದು ನಾವು ಪೊಟ್ಯಾಶ್ ಬೇಸ್ಡ್ ಫರ್ಟಿಲೈಸರು, ದಟ್ ಈಸ್ ಪೊಟ್ಯಾಷಿಯಮ್ ಸಿಯನೇಟು. ಸೊ ಈ ಫರ್ಟಿಲೈಸರ್ ಎಲ್ಲಿ ಬಳಕೆ ಆಗುತ್ತೆ, ಯಾವ ಥರ ಬಳಕೆ ಮಾಡಬೇಕು ಎಲ್ಲ ಆಲ್ರೆಡಿ ಧರ್ಮರಾಜ್ ಸರ್ ಮತ್ತು ವೇಣುಗೋಪಾಲ್ ಸರ್ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಲ್ಲ. ಬಟ್ ನೀವು ಹೆಂಗೆ ಕಾಳು ಮೆಣಸು ತಯಾರು ಮಾಡ್ತಿರಲ್ಲ, ನಾವು ಗೊಬ್ಬರ ಹೆಂಗೆ ತಯಾರು ಮಾಡ್ತಾರೆ ಮತ್ತು ನಮ್ಮ ಮ್ಯಾನುಫ್ಯಾಕ್ಚರ್ ಯಾವ ಥರ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಕೆಮಿಕಲ್ ಫರ್ಟಿಲೈಸರ್ ಯಾವ ಥರ ಸಿಗುತ್ತೆ ಅಂದರೆ ಮೈನಿಂಗ್ದಿಂದ ಸಿಗುತ್ತೆ. ಮೈನಿಂಗ್ದಿಂದ ತೆಗೆದಾಗ ದೊಡ್ಡ ಬಂಡೆ ಸಿಗುತ್ತೆ. ಆ ಬಂಡೆ ಹೋಗಿ ಕಾಳು ಮಾಡುವಾಗ ಹೆವಿ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಅದು ಕೆಮಿಕಲಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇ ಟೆಕ್ನಿಕ್ನ ಇಟ್ಕೊಂಡು ನಾವು ಅಂದರೆ ಆ ಮೈನಿಂಗ್ ಆಗಬೇಕಂದ್ರೆ ಒಂದು ಸಿ ಡೆಡ್ ಆಗಬೇಕು, ಅಂದರೆ 1500 ಇಯರ್ಸ್ ಬೇಕು. ಬಟ್ ನಾವು ಅದೇ ಟೆಕ್ನಾಲಜಿ ಜರ್ಮನಿ ಸೈಂಟಿಸ್ಟ್ನ ತಂದು ನಮ್ಮ ಇಂಡಿಯಾದಲ್ಲಿ ಪೊಟ್ಯಾಶ್ ತಯಾರು ಮಾಡ್ತಾ ಇದ್ದೀವಿ. ವಿ ಆರ್ ದಿ ಫಸ್ಟ್ ಇನ್ ಇಂಡಿಯಾ, ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ಆ್ಯಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಮೋರ್ ದೆನ್ 170 ಕಂಟ್ರಿಗೆ. ಸೊ ಈ ಗೊಬ್ಬರ ಯಾವ ಥರ ತಯಾರು ಮಾಡ್ತಾ ಇದ್ದೀವಿ, ನಿಮ್ಮ ಮುಂಚೆ ಇದೆ ನಮ್ಮದು ಗ್ಲೈಸಿಲ್ ಇತ್ತು ಎಕ್ಸೆಲ್ ಅಂತೇಳಿ. ಸೊ ಆ ಕಂಪ್ನಿನ ನಾವು ಜಪನೀಸ್ ಕಂಪ್ನಿಗೆ ಸುಮಿಟೊಮೊ ಸೇಲ್ ಮಾಡಿದ್ವಿ. ಆ ಬಂದಿರೋ ದುಡ್ಡಲ್ಲಿ ವಿ ಆರ್ ಪರ್ಚೇಸ್ಡ್ ಲ್ಯಾಂಡ್. ಸೊ ಈ ಲ್ಯಾಂಡು ಸೊ ನಮ್ಮ ಫ್ಯಾಕ್ಟ್ರಿ ಸೈಜ್ ಬಂದುಬಿಟ್ಟು 1,06,000 ಎಕರೆ, ಏಷ್ಯಾ ಬಿಗ್ ಫ್ಯಾಕ್ಟ್ರಿ ನಮ್ಮದು. ಸೊ ಈ ಸಮುದ್ರ ನೀರನ್ನು ನಾವು ತಂದು ಅಪ್ ಟು 100 ಕಿಲೋಮೀಟರ್ ಸ್ಟ್ಯಾಂಡ್ ಮಾಡಿ ಅದನ್ನು ನಿಲ್ಲಿಸಿ, ಅಂದರೆ ಅಪ್ ಟು 20 ಫೀಟ್ ಹೈಟ್ ನಿಲ್ಲಿಸಿ ಅದನ್ನು ಡ್ರೈ ಮಾಡಲಿಕ್ಕೆ 2.5 ಇಯರ್ಸ್ ಬೇಕು. ಡ್ರೈ ಆದಮೇಲೆ ಅದನ್ನು ಪೌಡ್ರ್ ಮುಖಾಂತರ ನಾವು ನಮ್ಮ ಫ್ಯಾಕ್ಟ್ರಿ ಸೈಟಿಗೆ ತರ್ತೀವಿ. ಸೊ ಇದು ರನ್ ಆಫ್ ಕಚ್ ಅಂತಾರೆ.
ಇದೇನು ನಿಮ್ಗೆ ಸ್ಲೈಡ್ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ರನ್ ಆಫ್ ಕಚ್. ಇದು ಬಂದುಬಿಟ್ಟು ಇಂಡಿಯಾ ಮತ್ತು ಪಾಕಿಸ್ತಾನ್ ಮಿಡಲ್ ಇದೆ. ಸೊ ನಮ್ಮ ಫ್ಯಾಕ್ಟ್ರಿ ಬಂದುಬಿಟ್ಟು ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಸೊ ಈ ನೀರಲ್ಲಿ 4 ಮಹತ್ವ ಇದೆ. ಆ ನೀರಿನ ಸಾಂದ್ರತೆ ಅಂದರೆ ಆ ನೀರು ನೀವು ತೂಕ ಮಾಡಿದ್ರೆ 1 ಲೀಟರ್ ನೀರು 1.8 kg ಆಗುತ್ತೆ. ಆಮೇಲೆ ಹೆವಿ ವಿಂಡು, ಹೆವಿ ಹೀಟು, ಸಿಕ್ಕಾಪಟ್ಟೆ 42 ಡಿಗ್ರಿ ಸೆಲ್ಸಿಯಸ್ಸು, ಆಮೇಲೆ ಡೆಸರ್ಟು. ಸೊ ಹೀಗಾಗಿ ನಮ್ಮ ಕಡಿಮೆ ರೇಟಲ್ಲಿ ಲ್ಯಾಂಡ್ ಸಿಕ್ಕಿದೆ. ಸೊ ಅಲ್ಲಿ ನಾವು ಆ ನೀರು ನಿಲ್ಲಿಸಿ ಆಫ್ಟರ್ 2.5 years ಡ್ರೈ ಆದಮೇಲೆ ಈ ಥರ ಇದೆ ನಮ್ಮ ಲ್ಯಾಂಡಲ್ಲಿ. ಸೊ ಈ ಏರಿಯಾ ಬಂದುಬಿಟ್ಟು ರನ್ ಆಫ್ ಕಚ್ ಅಂತಾರೆ. ನೀವು ಮೊಬೈಲ್ದಲ್ಲಿ ಹೊಡಿಬೋದು, RANN ರನ್ ಆಫ್ ಕಚ್. ಸೊ ಈ ಥರ ವೈಟ್ ಡೆಸರ್ಟ್ ಆಗುತ್ತೆ, ಅಂದರೆ ಬಿಳಿ ಮರುಭೂಮಿ. ನೀವು ಡಿಸೆಂಬರ್ದಿಂದ ಮಾರ್ಚ್ ಮಿಡಲ್ ಹೋದರೆ ಅಲ್ಲೊಂದು ಫೆಸ್ಟಿವಲ್ ಮಾಡ್ತಾರೆ, ಅದು ರನ್ ಫೆಸ್ಟಿವಲ್. ನೀವು ಫ್ಯಾಮಿಲಿ ಹೋಗ್ಬೋದು, ಒಳ್ಳೆ ಫೆಸ್ಟಿವಲ್ ಅದು, ಅಂಡರ್ ಸೆಂಟ್ರಲ್ ಗೌರ್ಮೆಂಟು. ಸೊ ಆ ಫೆಸ್ಟಿವಲ್ ವಿಶೇಷತೆ ಏನಂದರೆ ವೈಟ್ ಡೆಸರ್ಟು. ನೀವೆಲ್ಲಿ ನಿಂತರೂ ಒಂದು ಬಿಳಿ ಮೊಟ್ಟೆಯಲ್ಲಿ ನಿಂತ ಹಾಗೆ ಕಾಣುತ್ತೆ. ಅದು ಫುಲ್ ಮೂನ್ ಡೇ, ಅಂದರೆ ಬೆಳದಿಂಗಳ ದಿನ ಹೋಗ್ಬೇಕು. ಆ ಹಬ್ಬದ ಹೆಸರು ರನ್ ಫೆಸ್ಟಿವಲ್. ಸೊ ಈ ಪೌಡ್ರನ್ನ ತಗೊಂಡು ನಾವು ಈ ಥರ ಕಿನಾಲ್ ಮಾಡ್ತೀವಿ. ಈ ಥರ ನೀರು ಬರುತ್ತೆ. ಸೊ ಕಿನಾಲ್ ತೊಗೊಂಬಂದ್ಬಿಟ್ಟು ಅದನ್ನ ನಿಲ್ಲಿಸಿ ಪೌಡ್ರ್ ಮಾಡ್ತೀವಿ. ಓಕೆ, ಇದು ನಮ್ಮ ಫ್ಯಾಕ್ಟ್ರಿ ಸೈಟು. ಆ ಪೌಡ್ರ್ ತಂದು ನಾವು ಬ್ರೋಮಿನು ಮತ್ತು ಮಿಥೈಲ್ ಬ್ರೋಮೈಡು ಅದು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಕೊಡ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಪೊಟ್ಯಾಶ್ ಮೆಗ್ನೀಸಿಯಮ್ ಸಲ್ಫರು ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಫರ್ದರ್ ಡೇಸಲ್ಲಿ ಕ್ಯಾಲ್ಸಿಯಂ, ಬೋರಾನ್, ಜಿಂಕ್ ಎಲ್ಲನೂ ಆ ಫರ್ಟಿಲೈಸರ್ ತೆಗಿತಾ ಇದ್ದೀವಿ. ಇನ್ನೂ ಪ್ಲ್ಯಾನ್ ಪ್ರೊಸೆಸ್ಸಲ್ಲಿದೆ. ಫಸ್ಟ್ ಪ್ರಾಡಕ್ಟ್ ಬಂದಿರೋದು ಮಹಲಾಬು. ಅದರ ಕಂಟೆಂಟು ಪೊಟ್ಯಾಶ್ ಮ್ಯಾಗ್ನೀಸಿಯಮ್ ಸಲ್ಫರು. ಸೊ ಇದೊಂದು ಬಿಸ್ನೆಸ್ ಪಾರ್ಟ್ನರ್ ನಮ್ಮದು ವಿಯೆಟ್ನಾಮ್ದಲ್ಲಿ. ಈ ಥರ ನಾವು 170 ಕಂಟ್ರಿಗೆ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ನಾವು ಯಾಕೆ ಎಕ್ಸ್ಪೋರ್ಟ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಅವೇರ್ನೆಸ್ ಜಾಸ್ತಿ ಇದೆ, ಆರ್ಗ್ಯಾನಿಕ್ ಬಳಸಬೇಕು ಅಂತ ಹೇಳಿ. ನಮ್ಮಲ್ಲಿ ಅವೇರ್ನೆಸ್ ಈಗ ಸ್ಟಾರ್ಟ್ ಆಗಿದೆ. ಯಾಕಂದರೆ ನಾವು 1 ಲಕ್ಷ ಎಕರೆ ಇಟ್ಕೊಂಡು ಫರ್ಟಿಲೈಸರು ಇಲ್ಲಿ ಇಂಡಿಯಾದಲ್ಲಿ ಸೇಲ್ ಮಾಡೋಕ್ಕೆ ಅಷ್ಟು ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾವು ಬ್ರೆಜಿಲ್ ಆಯಿತು, ವಿಯೆಟ್ನಾಮ್ ಆಯಿತು, ಕ್ಯಾಂಬೋಡಿಯಾ, ಫಿಲಿಪೈನ್ಸ್ ಇವೆಲ್ಲ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಅಲ್ಲಿ ನಾವು ಬೇಗ ಹೇಳಿಬಿಟ್ರೆ ಅಲ್ಲಿ ರೈತರು ಬೇಗ ಕೇಳಿ ಬಳಸ್ತಾರೆ. ಅಟ್ಲೀಸ್ಟ್ 10 ಎಕರೆ ಇದ್ದರೂ 1 ಎಕರೆ ಬಳಸ್ತಾ ಇದ್ದಾರೆ ಆರ್ಗ್ಯಾನಿಕ್ ಆಗಿ. ಬಟ್ ನಮ್ಮಲ್ಲಿ ಸ್ವಲ್ಪ ಟೈಮ್ ತೊಗೋತಾ ಇದೆ ಬೆಳವಣಿಗೆಗೆ. ಬಟ್ ಕಂಪೇರ್ ಟು ಪ್ರಿವಿಯಸ್ 5 years ನಾವು ಮೂಮೆಂಟ್ ಆಫ್ ಆರ್ಗ್ಯಾನಿಕ್ ಈಸ್ ವೆರಿ ಗುಡ್. ಸೊ ಆರ್ಗ್ಯಾನಿಕ್ ಬಳಸಬೇಕು, ಆರ್ಗ್ಯಾನಿಕ್ನ ಬೆಳಿಬೇಕು ಅನ್ನೋದು ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಅದೊಂದು ಸಂತೋಷದ ವಿಷಯ. ಸೊ ಈ ಥರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಅವೇರ್ನೆಸ್ ಜಾಸ್ತಿ ಯಾಕೆ ರೇಟ್ ಆಗ್ತಾ ಇದ್ದಾರೆ ಅಂದರೆ ನೀವೇನೇ ಬೆಳೆದ್ರು ಎಕ್ಸ್ಪೋರ್ಟ್ ಆಗಬೇಕು. ಅದು ಇವತ್ತು ಬಳ್ಳಾರಿಯಲ್ಲಿ ರೈಸ್ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಚಿಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಯಾಕಂದರೆ ರಿಜೆಕ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ರೆಸಿಡ್ಯೂಯಲ್ ಎಫೆಕ್ಟು. ಸೊ ಇದು ಮ್ಯಾಪಲ್ಲಿ ನೋಡಿ, ಅಲ್ಲಿ ಅದೇ ವೈಟ್ ಡೆಸರ್ಟ್, ವೈಟ್ ಮ್ಯಾಪ್ ಇರೋದು. ಮೇಲ್ ಪಾಕಿಸ್ತಾನ, ಕೆಳಗಡೆ ಗುಜರಾತ್ ಸ್ಟೇಟು. ಸೊ ಇದರಲ್ಲಿ ಪೊಟ್ಯಾಶ್ 23%, ಮ್ಯಾಗ್ನೀಸಿಯಮ್ 11%, ಸಲ್ಫರ್ 15% ಇದೆ. ಇದು ಇಂಡಿಜಿನಿಯಸ್ ಪೊಟ್ಯಾಶ್ ಅಂತೀವಿ. ಸೊ ನೀವು ಕೆಮಿಕಲ್ ಪೊಟ್ಯಾಶ್ ಕಂಪೇರ್ ಮಾಡಿದಾಗ ಇದು ನಮ್ಮದು ಸಲ್ಫರ್ ಬೇಸ್ಡು ನೀರಿಂದ ತಯಾರು ಮಾಡಿರೋದು. ಯಾವುದೇ ಮೈನಿಂಗ್ ಇಲ್ಲ, ಇದು ಇಲ್ಲ, ಕೆಮಿಕಲ್ ಮಿಕ್ಸ್ ಇಲ್ಲ. ಸೊ ಇದನ್ನು ಟೆಸ್ಟ್ ಮಾಡಬೇಕಂದ್ರೆ ನಿಮ್ಮ ಎರೆಹುಳ ಮೇಲೆ ಜಸ್ಟ್ ಸ್ಪ್ರಿಂಕಲ್ ಮಾಡಿ ನೋಡಿ. 2 minutesಲ್ಲಿ ಎರೆಹುಳ ಡೆತ್ ಆದರೆ ಇದು ಆರ್ಗ್ಯಾನಿಕ್ ಅಲ್ಲ ಅಂತ. ನಾವೊಬ್ಬನೇ ಅಲ್ಲ, ನಿಮ್ಗೆ ಯಾರೇ ಬಂದು ಆರ್ಗ್ಯಾನಿಕ್ ಆದರೆ ಲ್ಯಾಬ್ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಎರೆಹುಳದ ಮೇಲೆ ಸ್ಪ್ರಿಂಕಲ್ ಮಾಡಿ 2 ನಿಮಿಷದಲ್ಲಿ ಸತ್ತರೆ ಅದು ಆರ್ಗ್ಯಾನಿಕ್ ಅಲ್ಲ. ಸೊ ನಮ್ಮದು ಟೆಸ್ಟ್ ಮಾಡ್ಬೋದು ಮಹಲಾಬು. ಸೊ ಇದನ್ನು ನೀವು ಪೊಟ್ಯಾಶ್, ಮ್ಯಾಗ್ನೀಸಿಯಮ್, ಸಲ್ಫರ್ 3 ಪ್ಲೇಸಲ್ಲಿ ಬಳಸ್ಬೋದು. ಸೊ ಆಲ್ರೆಡಿ ಧರ್ಮರಾಜ್ ಸರು ಮತ್ತು ವೇಣುಗೋಪಾಲ್ ಸರು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ನಮ್ಮ ಮಹಲಾಬ್ ಬಗ್ಗೆ. ಅವರು ಇಷ್ಟು ಈಸಿ ಒಪ್ಪಲ್ಲ, ಯಾಕಂದ್ರೆ ಅವರು 2 years ನಮ್ಮ ಪ್ರಾಡಕ್ಟ್ ಬಳಸಿದ್ದಾರೆ. 2 years ಬಳಸಿದ ಮೇಲೆ ನಮ್ಮ ಪ್ರಾಡಕ್ಟ್ನ ತೊಗೊಂಡಿದ್ದಾರೆ. ಬಿಫೋರ್ ದ್ಯಾಟ್ ನಾವು CCR ಬಾಳೆಹೊನ್ನೂರು ಚಟ್ಟಳಿ ಫಾರ್ಮಲ್ಲಿ ಟ್ರಯಲ್ ಕೊಟ್ಟಿದ್ದೀವಿ. ಆ ರಿಪೋರ್ಟ್ ಬಂದ ಮೇಲೂ ಕೂಡ 7 ಟೀಮಲ್ಲಿ 2 years ಬಳಸಿದ ಮೇಲೆ ನಮಗೆ ಇಲ್ಲೊಂದು ಅವಕಾಶ ಸಿಕ್ಕಿದೆ. ಯಾಕಂದರೆ ಅವ್ರು ಆಲ್ರೆಡಿ ದೇ ಟೆಸ್ಟೆಡ್ ಅವರ್ ಪ್ರಾಡಕ್ಟ್. ಆ್ಯಂಡ್ ಮೋರೆವರ್ ನಮ್ಮದು ಇಂಡಿಯಾ ಪ್ರಾಡಕ್ಟು, ಇದು ಸ್ವದೇಶಿ ಪ್ರಾಡಕ್ಟು. ಇದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಭಾಸ್ಕರ್, ಟೆರಿಟರಿ ಸೇಲ್ಸ್ ಮ್ಯಾನೇಜರ್. ನಾನೊಂದು ಮಂಗಳೂರು, ಶಿವಮೊಗ್ಗ, ಹಾವೇರಿ ಮತ್ತು ಉಡುಪಿ ಡಿಸ್ಟಿಕನ್ನು ನೋಡ್ಕೊತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಯಾರ ಕಂಪ್ನಿ ಬಗ್ಗೆ ಇಲ್ಲಿ ನೆರೆದಿರುವಂಥ ಕೆಲವೊಂದು ರೈತರಿಗೆ ಗೊತ್ತಿರ್ಬೋದು, ಮತ್ತು ವೇಣುಗೋಪಾಲ್ ಸರಿಗೆ ಮತ್ತು ಧರ್ಮರಾಜ್ ಸರಿಗೆ ಗೊತ್ತಿದೆ. ಏನಪ್ಪ ಅಂತ ಹೇಳಿದ್ರೆ ಇದು ನಾನು ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ. ಯಾರ ಕಂಪ್ನಿ ಸ್ಟಾರ್ಟ್ ಆಗಿರೋದು 1905ನೇ ಇಸ್ವಿಯಲ್ಲಿ. ಜಗತ್ತಿನ ಮೊಟ್ಟ ಮೊದಲಿನ ಗೊಬ್ಬರ ಕ್ಯಾಲ್ಸಿಯಂ ನೈಟ್ರೇಟನ್ನು ಕಂಡುಹಿಡಿದಂಥ ಕಂಪನಿ ಇದು.
ಸುಮಾರು 162 ದೇಶದಲ್ಲಿ ಈ ಕಂಪ್ನಿ ರೈತರ ಜೊತೆ ಕೆಲಸ ಮಾಡ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ ಇದು NPK ಜೊತೆಗೆ ನಮ್ಮದು ವಿನ್ನರ್ ಅಂತ ಒಂದು ಗ್ರೇಡ್ ಇದೆ. ಇದು NPK ವಿತ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬ್ಲೆಂಡೆಡ್ಡು. ಎಲ್ಲ ನ್ಯೂಟ್ರಿಯೆಂಟ್ಸು ಫಾರ್ಮಾಸ್ಯೂಟಿಕಲ್ ಫಾರ್ಮಲ್ಲಿರುತ್ತೆ, ಅಂದರೆ ಅವೈಲೇಬಲ್ ಫಾರ್ಮಲ್ಲಿರುತ್ತೆ. ಅಂದರೆ ಕ್ಲೋರೈಡು ಮತ್ತು ಮೆಟಲ್ ಫ್ರೀ ಇರುತ್ತೆ. ಅಂದರೆ ನಿಮಗೆ ಸ್ವಲ್ಪ ಅರ್ಥೋರ್ಮ್ಸ್ ಆ್ಯಕ್ಟಿವಿಟೀಸಿಗೆ ಮತ್ತು ಸಾಯಿಲ್ ಅಸಿಟಿಕ್ ಆಗುವಂಥದ್ದು ಕಡಿಮೆ ಇರುತ್ತೆ. ನ್ಯೂಟ್ರಿಯೆಂಟ್ಸ್ ಅವೈಲೇಬಲ್ ಫಾರ್ಮಲ್ಲಿರುತ್ತೆ. ರೈತರಿಗೆ ನಾನು ನನ್ನ ಪರ್ಸ್ನಲ್ ನಂಬರ್ ಕೊಟ್ಟಿದ್ದೀನಿ, ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕೇಳ್ಕೊಬೋದು. ಮತ್ತು ಕ್ಯಾಲ್ಶಿಯಂ ನೈಟ್ರೇಟ್ ವಿತ್ ಬೋರಾನ್ ಇದೆ. ಇದು ಅಡಿಕೆಗೆ, ಕಾಫಿಗೆ, ಕಾಳುಮೆಣಸಿಗೆ ಎಲ್ಲ ಕ್ರಾಪಿಗೂ ಯೂಸ್ ಮಾಡ್ಬೋದು. ಮತ್ತು ನಾನು ಕ್ರಾಪ್ ಪ್ಲ್ಯಾನ್ ಅಂದರೆ ಎಲ್ಲ ಬೆಳೆಯ ಶೆಡ್ಯೂಲ್, ನಮ್ಮ ಹತ್ರ ಕ್ರಾಪ್ ಶೆಡ್ಯೂಲ್ ಇದೆ, ಅದು ನಾನು ಎಲ್ರಿಗೂ ಶೇರ್ ಮಾಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತೊಗೊಂಡಿದ್ದೀನಿ. ಇನ್ನೇನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನ್ನ ಡೈರೆಕ್ಟ್ ಮೀಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರು 9110210403. ಏನಾದರೂ ಒಂದು ಸ್ಟಾಲ್ ಇದೆ, 4ನೇ ನಂಬರ್ ಸ್ಟಾಲು, ಅಲ್ಲಿ ಒಂದು ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೋಬೋದು. ಈ ವೇದಿಕೆಗೆ ಅವಕಾಶ ಕೊಟ್ಟಂತಹ ಹಿರಿಯ ವಿಜ್ಞಾನಿಗಳಿಗೂ ರೈತರಿಗೂ ಎಲ್ಲ ಗಣ್ಯರು ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವೇಣುಗೋಪಾಲ್ ಕಳೆಯಕೋಡಿಯವರಿಗೆ, ಅಂತೆಯೇ ಶ್ರೀ ಅನಂತರಾಮ ಪಳ್ಳಸರ್ಕ ಅವರಿಗೆ, ಶ್ರೀ ಕೋಮಲಯ ಗಣಪತಿ ಭಟ್ ಅವರಿಗೆ, ಹಾಗೆ ಅರವಿಂದ ಮುಳ್ಳಸೂರ್ಯ ಅವರಿಗೆ, ಹಾಗೆ ಶ್ರೀಮತಿ ಸ್ವಪ್ನ ಸೇರಿಯಪ್ಪ ಅವರಿಗೆ ನೀಡುವವರು. PN ಭಟ್ ಅವರು ಅವರಿಗೆ ಶ್ರೀ ಬಾಲಕೇಶ್ವರಿ ಅವರ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಹಾಗೆ ಆಗ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ಅಜಿತ್ ಪ್ರಸಾದ್ ರೈ ಅವರು ಇನ್ನು ಮುಂದೆ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಶಶಿಭಟ್ ಪಡಾರು ಅವರು ಈ ಒಕ್ಕೂಟದ ಸರ್ವ ಸದಸ್ಯರನ್ನು ಗುರುತಿಸುವುದಕ್ಕೆ ಬಯಸಿದ್ದಾರೆ. ಹಾಗಾಗಿ ಒಕ್ಕೂಟದ ಸದಸ್ಯರಾದ ಶ್ರೀ ಅಳಕಟ್ಟಿಮಾರು ಸುಬ್ರಹ್ಮಣ್ಯ ಭಟ್, ಶ್ರೀ ಜನಾರ್ದನ ಭಟ್ ಸೇಡಿಯಾಪು, ಅಭಿಜಿತ್ ಬಿ, ಮೇಘಶ್ಯಾಮ ಅಂಗಡಿ, ಪ್ರವೀಣ ಕೇಶವ, ಶ್ರೀಕೃಷ್ಣ ಪ್ರಸಾದ್, ಸುರೇಶ್ ಎನ್, ಗೋವಿಂದ ಭಟ್ ಕಾಯಾಡಿ, ಶಶಿಧರ ನೆಟ್ಟಾರು ಹಾಗೂ JK ಪ್ರಸಾದ್ ಅವರು ವೇದಿಕೆಗೆ ಬಂದು ಕೃತಜ್ಞತಾ ಪತ್ರವನ್ನು ಸ್ವೀಕರಿಸಬೇಕು, ಹಾಗೆ ಶಾಲನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ತರುವಾಯ ಪ್ರಶ್ನೋತ್ತರ ನಡೆಯುತ್ತಿದೆ. ತಮ್ಮ ಪ್ರಶ್ನೆಯನ್ನು ಆದಷ್ಟು ಚುಟುಕಾಗಿ ಮಾಡಿಟ್ಟುಕೊಳ್ಳಿ. ವೇದಿಕೆಯಲ್ಲಿರುವ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451
9945521951 990178461.